Yes. Shri Shri Sikshashtakam. Hare Krishna. Chetodarpanamarjanam Bhavamadhavagni nirvapanam Shreya Kairava Chandrika Vitaranam Vidyavado Jivanam Anandamudivardhanam Pratipadam Bhunamrita Swadanam Sarvatma Snapanam Param Vijayate Shri Krishna Sankirtanam Nam Namakari Bahuda Nija Sarva Shakti Tatra Pita Niyamita Smarane Nakalaha Etadrishi Tava Kripa Bhagavan Mamape Durdaivam Idrisham Yajanina Nuraga Trunadapi Sunichena Tarorapi Saishnuna Amanina Manadena Kirtaniya Sadahari Nadanam Najanam Nasundare Kavita Va Jagadisha Kamaye Mama Janmani Janmanishwari Bhavada Bhakti Rahe Tuki Tvahi Ainanda Tanuja Kinkaram Patitam Mavishame Bhavabudau Kripaya Tavapada Pankaja Sitaduli Sadrisham Vichintaya Nayanam Galadashrudaraya Vadanam Gadgada Ruddaya Gira Pulakar Nichitam Vabukada Tava Nama Grahane Bhavishyati Yugayitam Nimishena Chakshusha Pravishayitam Shunyayitam Jagat Sarvam Govinda Virahe Name Ashlishyava Padaratam Pinastumam Adrishanam Marmahatam Karotuva Yata Tata Vidadato Lampato Mat Prananatastu Saivana Paraha Hare Krishna 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 Hare 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 Rama 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 Hare Hare
हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे। श्री श्री शिक्षाश्रम की जय। श्री चैतन्य महाप्रभु की जय। श्री प्रभुपाद की जय। हरे कृष्णा। यस, ಇದು ಶಿಕ್ಷಾಷ್ಟಕಂ. ಚೈತನ್ಯ ಮಹಾಪ್ರಭು ಕೇವಲ ಈ 8 ಶಿಕ್ಷಾಶ್ರಮ ಕೊಟ್ಟಿದ್ದಾರೆ. ಉಳಿದದೆಲ್ಲ ಅವರ ಶಿಷ್ಯರು ಬರೆದದ್ದು. ಈಗ ನಾವು ಎಂತೆಲ್ಲ ಓದ್ತೇವೆ, ಭಗವದ್ಗೀತೆ ಆಗಲಿ ಭಾಗವತಂ ಆಗಲಿ, ಎಲ್ಲ ಶಿಷ್ಯರಿಂದ ರಚಿತವಾಗಿದೆ. ಅವರು ಕೇವಲ ಈ 8, ಅದು ಕೂಡ ಹೇಗೆ ಕೊಟ್ಟದ್ದು, ಒಟ್ಟಿಗೆ ಕೊಟ್ಟದಲ್ಲ, ಬೇರೆ ಬೇರೆ ಟೈಮಲ್ಲಿ ಮಹಾಪ್ರಭು ಕೊಟ್ಟದ್ದು. ಎಸ್. ಈಗ ಚೈತನ್ಯ ಮಹಾಪ್ರಭು ಅವರ ಬಗ್ಗೆ ಹೇಳುವ ಮುಂಚೆ ಮೊದಲಿಗೆ ವೇದವ್ಯಾಸರು ಒಂದು ಭಾಗವತಮಲ್ಲಿ ಶ್ಲೋಕ ಹೇಳಿದ್ದಾರೆ. ಪ್ರಾಯೇಣ ಅಲ್ಪಾಯುಷು ಸಭ್ಯ ಕಲವು ಅಸ್ಮಿನ್ ಯುಗೇ ಜನ ಮಂದ ಸುಮಂದ ಮತಯೋ ಮಂದ ಭಾಗ್ಯೈ ಉಪದ್ರತ. ಅಂದರೆ ಈ ಶ್ಲೋಕದ ಅರ್ಥ ಎಂತಂದರೆ, ಕಲಿಯುಗದಲ್ಲಿ ಆಯುಷ ತುಂಬ ಕಡಿಮೆ. ನಿಮ್ಗೆ ಆಲ್ರೆಡಿ ಗೊತ್ತುಂಟು, ಸತ್ಯಯುಗದಲ್ಲಿ 1,00,000 ವರ್ಷ, ತ್ರೇತಾಯುಗದಲ್ಲಿ 10,000 ವರ್ಷ, ದ್ವಾಪರಯುಗದಲ್ಲಿ 1,000 ವರ್ಷ, ಕಲಿಯುಗದಲ್ಲಿ 100 ವರ್ಷ. ಅದು ಕೂಡ ನಿಮ್ಮ ಅಜ್ಜಂದಿರು ಅವರು 100 ವರ್ಷ ಬದುಕ್ತಾ ಇದ್ರು. ಈಗ ಕಡಿಮೆ ಆಗಿದೆ. ಈಗ ಎಂತಾಗಿದೆ ಅಂದರೆ ಅದು 80, 75 ಈ ರೀತಿ ಬಂದಿದೆ. ಮತ್ತೆ ಈ ಭಾಗವತಮಲ್ಲಿ ಈ 12ನೇ ಸ್ಕಂದದಲ್ಲಿ ಕಲಿಯುಗದ ಡೆಫಿನೇಷನ್ ಉಂಟು. ಕಲಿಯುಗದಲ್ಲಿ ಲಾಸ್ಟ್ಗೆ ಅಂತೆ, ಕಲಿಯುಗದ ಎಂಡ್, ಕಲ್ಕಿ ಬರುವಂಥದ್ದು ಉಂಟು. ಆಗ 20 ವರ್ಷ ಬದುಕಿದ್ರೆ ಹೆಚ್ಚು ಅಂತ ಉಂಟು, ಅಂದರೆ ತುಂಬ ಕಡಿಮೆ ಆಗ್ತದೆ ಉಂಟು. ಹಾಗಾಗಿ ವೇದವ್ಯಾಸ ನೋಡಿ, ಜನರು ಹೇಳ್ತಾರೆ ಈ ಅಂದರೆ ಸೋ ಕಾಲ್ಡ್ ಈ ಅಡ್ವಾನ್ಸ್ಡ್ ಎಲ್ಲ ಮಕ್ಕಳು, ಈಗ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಹೇಳುವಂಥದ್ದು ಇದೆಲ್ಲ ಮೈಥಾಲಜಿ, ಕಟ್ಟುಕತೆ, ವೇದವ್ಯಾಸರು ಅನ್ನೋದು ಇರಲಿಲ್ಲ, ನೀವೆಲ್ಲ ಕ್ರಿಯೇಟ್ ಮಾಡುವಂಥದ್ದು. ಇಲ್ಲ ಸರ್, ವೇದವ್ಯಾಸರು ಎಂದೆಲ್ಲ ಹೇಳಿದ್ದಾರೆ, ಈಗ ಕಲಿಯುಗದೆಲ್ಲ ಹೇಳಿದ್ದಾರೆ, ಅದು ಹಾಗೆ ಆಗ್ತಾ ಉಂಟು. ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲವು ಅಸ್ಮಿನ್ ಯುಗೇ ಜನ, ಅಂದ್ರೆ ಆಯುಷ ಕಡಿಮೆ. ಮಂದ ಸುಮಂದ ಮತವು, ಮಂದ ಅಂದ್ರೆ ದಡ್ಡರು, ಸುಮಂದ ಮತ ಅಂದ್ರೆ ಅತಿ ದಡ್ಡರು. ಮಂದ ಭಾಗ್ಯ ಈ ಉಪದ್ರತ ಅಂದ್ರೆ ಯಾವಾಗಲೂ ಡಿಸ್ಟರ್ಬ್ ಕಂಡೀಷನ್ ಇರುವಂಥದ್ದು. ಹಾಗೆ ಈಗ ನೀವು ನೋಡಿ, ಎಲ್ಲರೂ 18 ದಿವಸ ಭಗವದ್ಗೀತೆ ಕ್ಲಾಸ್ ಕೇಳಿದ್ರಿ. ನಿಮಗೆ ಎಷ್ಟು ನೆನಪುಂಟು? ಕೆಲವು ನೆನಪಿರ್ಬೋದು, ನಿಮಗೆ ಜಾಸ್ತಿ ನೆನಪಿಲ್ಲ. ಆದರೆ ಈ ಭಾಗವತಂ ಶುಕಮುನಿ ಹೇಳುವಾಗ ಸೂತ ಗೋಸ್ವಾಮಿಯಲ್ಲಿ ಇದ್ರು 18,000 ಶ್ಲೋಕ, ಅವ್ರೇನು ನೋಟ್ಸ್ ಮಾಡಲಿಲ್ಲ. ಹಾಗೆ ಇನ್ನೊಮ್ಮೆ 2ನೇ ಬಾರಿ ಶೌನಕ ಋಷಿ ನೇತೃತ್ವದ ಎಲ್ಲ ಋಷಿವರೇಣ್ಯರಿಗೆ ಅವರು 2ನೇ ಬಾರಿ ಹೇಳಿದರು. ಮೆಮೊರಿ ನೋಡಿ ಎಷ್ಟು ಶಾರ್ಪ್, ನಮ್ದು ಮೆಮೊರಿ ನೋಡಿ ಎಷ್ಟು ವೀಕ್. ಮತ್ತೆ ನಾವು ಹೇಳ್ತೇವೆ ಸೋ ಕಾಲ್ಡ್ ಅಡ್ವಾನ್ಸ್ಮೆಂಟ್, ನಮ್ದು ಮೆಮೊರಿ ತುಂಬಾ ವೀಕ್. ಇದು ವೇದವ್ಯಾಸರಿಗೆ ಗೊತ್ತಿತ್ತು. ಈಗ ಕೃಷ್ಣ ಹೇಳುವಂತದ್ದು ಭಗವದ್ಗೀತೆಯಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ನಿನ್ನ ಧರ್ಮವನ್ನು ಬಿಟ್ಟು, ಚೀಟಿಂಗ್ ರಿಲಿಜನ್ ಬಿಟ್ಟು ನನಗೆ ಶರಣಾಗತ ನಾವು. ಹಾಗಾಗಿ ಎಲ್ಲವನ್ನು ಬಿಟ್ಟು ನಾವು ಕೃಷ್ಣ ಶರಣಾಗತ, ಕೃಷ್ಣ ಮತ್ತೆ ನಮ್ಮನ್ನು ನೋಡಿಕೊಳ್ತಾನೆ. ಅದು ನಮಗೆ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಮತ್ತೆ ಕೃಷ್ಣ ಹೇಳುವಂಥದ್ದು ಇದು 18ನೇ ಅಧ್ಯಾಯದಲ್ಲಿ ಸರ್ವಧರ್ಮ ಪರಿತ್ಯಜ್ಯ
10ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಕೃಷ್ಣ ಹೇಳುವಂಥದ್ದು, ಅಹಂ ಸರ್ವಸ್ಯ ಪ್ರಭೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಪಚಿತ ಮಾಂ ಭೂತ ಭಾವ ಸಮನ್ವಿತ. ನಾನು ಈ ಆಧ್ಯಾತ್ಮಿಕದ ಭೌತಿಕ ಲೋಕದ ಈ ಒಡೆಯ ನಾನೇ, ಅಂದ್ರೆ ಎಲ್ಲವನ್ನು ಸೃಷ್ಟಿ ಮಾಡಿದ್ದು ನಾನೇ, ನನಗಿಂತ ಮಿಗಿಲಾಗಿ ಯಾರಿಲ್ಲ. ಈ ರೀತಿ ಕೃಷ್ಣ ಹೇಳಿದ್ದಾನೆ. ಮತ್ತೆ ಕೃಷ್ಣ ಹೇಳಿದ್ದು ಈ 9ನೇ ಅಧ್ಯಾಯ ಮತ್ತೆ 18ನೇ ಅಧ್ಯಾಯದಲ್ಲಿ 2 ಬಾರಿ ಹೇಳಿದ್ದಾನೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು. 2 ಬಾರಿ ಹೇಳಿದ್ದಾನೆ, ನನ್ನನ್ನು ಮನ್ಮನ, ನನ್ನನ್ನು ಚಿಂತಿಸು, ಮದ್ಭಕ್ತನು ಭಕ್ತನಾಗು, ಮಧ್ಯಾಜನಿಗೆ ಪೂಜೆ ಮಾಡು, ಮಾಂ ನಮಸ್ಕರು. 2 ಬಾರಿ ಹೇಳಿದ್ದಾನೆ. ಆದ್ರೂ ಕೂಡ ನೋಡಿ, ಕೃಷ್ಣ ಭಗವದ್ಗೀತೆ ದ್ವಾಪರ ಯುಗದ ಎಂಡಿಗೆ ಯಾಕೆ ಹೇಳಿದ್ರು? ಯಾಕೆಂದ್ರೆ ಕೃಷ್ಣನಿಗೆ ಗೊತ್ತಿತ್ತು ಈ ಕಲಿಯುಗದ ಜನರು ತುಂಬಾ ಮಂದರು, ಸುಮಂದರು, ಅಂದ್ರೆ ದಡ್ಡರ ಅಂತ ಗೊತ್ತಿತ್ತು. ಹಾಗಾಗಿ ಕೃಷ್ಣ ಕಲಿಯುಗದ ಜನರಿಗೆ ಇದು ಅನುಕೂಲ ಆಗ್ಲಿ ಅಂತ ಹೇಳಿದ್ರು. ಅರ್ಜುನನ ಅನುಕೂಲಕ್ಕೆ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಅರ್ಜುನ ನಿತ್ಯ ಸಿದ್ಧ, ನಿತ್ಯ ಸಿದ್ಧ ಕೃಷ್ಣ ಭಕ್ತ ಸಾಧಕ ಹೋಬನಾಯ್ ಶ್ರವಣಾದಿ ಶುದ್ಧ ಚಿತ್ತಕರಾಯ್ ಓಬಾಯ್. ಅಂದ್ರೆ ಅವನು ನಿತ್ಯ ಸಿದ್ಧ. ನಿತ್ಯ ಸಿದ್ಧರು ಅಲ್ಲಿ ಕೂಡ ಪರ್ಫೆಕ್ಟ್, ಇಲ್ಲಿ ಕೂಡ ಪರ್ಫೆಕ್ಟ್. ಆದ್ರೆ ಅವನನ್ನು ಭ್ರಮೆಗೆ ತಂದದ್ದು ಕೃಷ್ಣ. ಯಾಕೆಂದ್ರೆ ಭಗವದ್ಗೀತೆ ಹೇಳಿಕೆ ಅವನಿಗೆ ಇಚ್ಛೆ ಇತ್ತು. ಯಾಕೆಂದ್ರೆ ನಮಗೋಸ್ಕರ, ಕಲಿಯುಗದ ಜನರಿಗೋಸ್ಕರ ಕೃಷ್ಣ ಇದನ್ನೆಲ್ಲ ಹೇಳಿದ್ದಾನೆ. ಸರ್ವಧರ್ಮ ಪರಿತ್ಯಜ್ಯ, ಮತ್ತೆ ಅಹಂ ಸರ್ವಸ್ವ ಪ್ರಭು ಮನ್ಮನ ಭವ ಮದ್ಭಕ್ತು. ಇದು ನಿಮ್ಗೆಲ್ಲ ಈಗ 18ರಲ್ಲಿ ನಿಮ್ಗೆ ಗೊತ್ತಾಗಿದೆ, ಕೃಷ್ಣ ಹೇಳಿದ್ದಾನೆ. ಆದ್ರೂ ಕೂಡ ಜನರು ಎಂತಂದ್ರೆ ಕೃಷ್ಣನನ್ನು ಆಕ್ಸೆಪ್ಟ್ ಮಾಡುದಿಲ್ಲ. ನೋಡಿ, ನನ್ನ ಸಣ್ಣ ಒಂದು ಪುಸ್ತಕ ವಿತರಣೆ, ನನ್ನ ಎಕ್ಸ್ಪೀರಿಯನ್ಸ್. ನಾನು ಈ ಪುಸ್ತಕ ವಿತರಣೆ ಮಾಡುವಾಗ ಹೆಚ್ಚಿನವ್ರು ಬಂದು ಹೇಳುವಂಥದ್ದು, ನಾನು ಅವರಿಗೆ ಪುಸ್ತಕ ಕೊಡ್ತೇನೆ, ಹೀಗೆ ಸರ್ ಪುಸ್ತಕ ತಗೊಳ್ಳಿ ಅಂತ, ಭಗವದ್ಗೀತೆ. ಅವ್ರು ಹೇಳುವಂಥದ್ದು, ಇಲ್ಲ ನನಗೆ ಪುಸ್ತಕ ಬೇಡ, ಸರ್ ತಗೊಳ್ಳಿ. ಯಾಕೆ ತಗೊಳ್ಬೇಕು? ಕೃಷ್ಣ ಹೇಳಿದ್ದಾನೆ ಸರ್ವಧರ್ಮ ಪರಿತ್ಯಜ್ಯ ಮನ್ಮನ ಭವ ಭಕ್ತು ಅಹಂ ಸರ್ವಸ್ಯ ಪ್ರಭು. ಇದನ್ನ ಹೇಳ್ತೇನೆ. ಆಗ ಅವ್ರು ಹೇಳುವಂಥದ್ದು, ನಿಮ್ಮ ಕೃಷ್ಣನಿಗೆ ಅಹಂಕಾರ, ಕೃಷ್ಣ ಹಾಗೆ ಹೇಳ್ಬಾರ್ದು, ಅದವನ ಈಗೋ. ಈ ರೀತಿ ಹೇಳುವವರು ಇದ್ದಾರೆ ನೋಡಿ. ಕೃಷ್ಣ ದೇವೋತ್ತಮ ಪುರುಷ, ಅವ ಹೇಳ್ತಾ ಇದ್ದಾನೆ ಸರ್ವಧರ್ಮ ಪರಿತ್ಯಜ್ಯ, ಅದು ಅವನ ಅಹಂಕಾರ ಅಂತ. ಅವ ಎಂಜಾಯರ್ ಅಲ್ಲ, ಎಂಜಾಯರ್ ನಾನು. ಕೃಷ್ಣ ಹೇಳಿದ ಭಗವದ್ಗೀತೆಯಲ್ಲಿ ಭೋಕ್ತಾರ ಮೇಘ ತಪಸ ಸರ್ವಲೋಕ ಮಹೇಶ್ವರ ಸೂರ್ಯಂ ಸರ್ವಭೂತಾನ ಜ್ಞಾತಮಾಂ ಶಾಂತಿ ಮೃಚ್ಛತಿ. ಭೋಕ್ತಾರ ನಾನು ಅಂತ ಕೃಷ್ಣ ಹೇಳಿದ್ದಾನೆ. ಆದ್ರೆ ಅವ್ರು ಹೇಳುವಂಥದ್ದು, ನೀವು ಕೃಷ್ಣ ಭೋಕ್ತಾರ ಹೇಳ್ತಿದ್ದಾನೆ, ಕೃಷ್ಣ ಭೋಕ್ತಾರಲ್ಲ, ಎಂಜಾಯರ್ ನಾನು. ಈ ರೀತಿ ಎಲ್ಲ ಹೇಳುವವರಿದ್ದಾರೆ. ಕೃಷ್ಣನ್ ಗೊತ್ತಾಯ್ತು ಕಲಿಯುಗ ತುಂಬಾ ಡಿಗ್ರೇಡೇಷನ್ ಆಗಿದೆ ಅಂತ. ಈಗ ಎಂತ ಅಂದ್ರೆ, ಕೃಷ್ಣ ಹೇಳಿದೆಲ್ಲ ಜನರು ಇದನ್ನು ಆಕ್ಸೆಪ್ಟ್ ಮಾಡ್ಲಿಕ್ಕೆ, ಅದು ಕೂಡ ಆಕ್ಸೆಪ್ಟ್ ಮಾಡುದಿಲ್ಲ. ಮತ್ತೆ ಕೃಷ್ಣ ಸ್ವಲ್ಪ ಪ್ಲಾನ್ ಮಾಡಿದ. ಎಂತ ಪ್ಲಾನ್ ಮಾಡಿದ ಕೃಷ್ಣ? ಈಗ ನಾನು ದೇವರಂತ ಹೇಳಿದ್ರೆ ಜನರು ಆಕ್ಸೆಪ್ಟ್ ಮಾಡುದಿಲ್ಲ, ನಾನು ಈಗ ಭಕ್ತರ ರೂಪದಲ್ಲಿ ಬರ್ತೇನೆ. ಹಾಗಾಗಿ ಕೃಷ್ಣ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬರುವಂಥದ್ದು 500 ವರ್ಷ ಹಿಂದೆ. ಆಗ ಜನರು, ಯಾಕೆಂದ್ರೆ ಅವರು ಅದನ್ನು, ಈ ಸಂಕೀರ್ತನವನ್ನು ಅವರು ಮಾಡಿ ತೋರಿಸ್ತಾರೆ, ಮತ್ತೆ ಜನರೆಲ್ಲ ತಗೊಳ್ತಾರೆ. ಆ ಕೃಷ್ಣ ಒಳ್ಳೆ ಪ್ಲಾನ್ ಮಾಡಿ ಇದು ಮಾಡ್ತಾರೆ. ಹೇಗೆ ಅಂದ್ರೆ, ಇದಕ್ಕೆ ಉದಾಹರಣೆ ಹೇಗಂದ್ರೆ, ಈಗ ಸಪೋಸ್ ನಾವು ಒಂದು ಕಡೆ ಕೆಲಸ ಮಾಡ್ತೇವೆ. ಒಂದು ಕಡೆ ಕೆಲಸ ಮಾಡುವಾಗ ಅಲ್ಲಿ ನಮ್ಮ ಬಾಸ್ ನಮಗೆ ತುಂಬಾ ಕಿರಿಕಿರಿ, ಅದು ಮಾಡು, ಇದು ಮಾಡು, ಇದು ಮಾಡು. ಮತ್ತೆ ನಾವು ಹೊರಗೆ ಬಂದು, ಯಾವ ಸೀಮೆ ಮ್ಯಾನೇಜರ್ ಮಾರೆ, ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ ಮಾರೆ, ಎಂತ ಮಾರೆ, ಎಷ್ಟು ಉಪದ್ರ ಮಾರೆ, ಅದು ಮಾಡು, ಇದು ಮಾಡು, ಇದು ಮಾಡು. ಆ ರೀತಿ ನಾವು ಹೇಳ್ತೇವೆ. ಅದೇ ಇನ್ನೊಂದು ಮ್ಯಾನೇಜರ್ ಬರ್ತಾನೆ, ಆ ಮ್ಯಾನೇಜರ್ ಹೋಗ್ತಾನೆ, ಅವ ನಿಮ್ಮೊಟ್ಟಿಗೆ ಕೆಲಸ ಮಾಡುವಂಥದ್ದು. ಆಗ ನೀವು ಹೇಳ್ತೇವೆ, ಎಂತ ಮ್ಯಾನೇಜರ್ ಮಾರೆ, ಮ್ಯಾನೇಜರ್ ಅನ್ನೋ ಗತ್ತೇ ಇಲ್ಲ, ನಮ್ಮೊಟ್ಟಿಗೆ ಕೆಲಸ ಮಾಡ್ತಾರೆ. ಈ ರೀತಿ ನಾವು ಹೇಳ್ತೇವೆ. ಅದೇ ರೀತಿ ಕೃಷ್ಣ ಕೂಡ ಪ್ಲಾನ್ ಮಾಡಿ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದ. ಎಸ್, ಈಗ ಮಹಾಪ್ರಭು ಬಗ್ಗೆ ತಿಳಿಸುವ. ನೋಡಿ, ಚೈತನ್ಯ ಮಹಾಪ್ರಭು, ಈ ಚೈತನ್ಯ ಮಹಾಪ್ರಭು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ಚೈತನ್ಯ. ಚೈತನ್ಯ ಮಹಾಪ್ರಭು ಬಂದ ಉದ್ದೇಶ 2. ಒಂದು, ಹರಿನಾಮ ಸಂಕೀರ್ತನ ಸ್ಪ್ರೆಡ್ ಮಾಡಲಿಕ್ಕೆ, ಮತ್ತೆ ಆ ರಾಧಾರಾಣಿಯ ಮೂಡಲ್ಲಿ ಬರುವಂಥದ್ದು. ಯಾಕೆಂದ್ರೆ ರಾಧಾರಾಣಿ ತುಂಬಾ ಕೃಷ್ಣನಿಗೆ ಪ್ಲೀಸ್ ತುಂಬಾ ಇಷ್ಟವಾದವಳು. ಹಾಗಾಗಿ ಅವಳ ಮೂಡಲ್ಲಿ ಕೃಷ್ಣ ಬರುವಂಥದ್ದು. ಹಾಗಾಗಿ ಚೈತನ್ಯ ಮಹಾಪ್ರಭು ರಾಧಾರಾಣಿ ಮೂಡಲ್ಲಿ ಬರುವಂಥದ್ದು.
ಅದು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ. ಯಾಕೆಂದರೆ ಕೃಷ್ಣನಿಗೆ ಆ ರಾಧಾರಾಣಿ ಎಲ್ಲ ರೀತಿಯಲ್ಲಿ ಕೃಷ್ಣನ ಇಚ್ಛೆಯನ್ನು ಈಡೇರಿಸುವಂಥದ್ದು. ಹಾಗಾಗಿ ಕೃಷ್ಣನಿಗೆ ಆಗ್ತದೆ ಇಷ್ಟು ಅವಳು ಹೇಗೆ ನನ್ನ ಡೀಟೇಲ್ಸ್ ಅನ್ನು ಹೇಗೆ ಅವಳು ಇದು ಮಾಡ್ತಾಳೆ ಅಂತ ನೋಡ್ಲಿಕ್ಕೋಸ್ಕರ ರಾಧಾರಾಣಿ ಮೂಡಲ್ಲಿ ಬರುವಂಥದ್ದು. ಎರಡು ಉದ್ದೇಶ. ಚೈತನ್ಯ ಮಹಾಪ್ರಭು ಬಂದದ್ದು ನವದ್ವೀಪ್ ಅಂತ, ನವದ್ವೀಪ್ ಮಾಯಾಪುರ್ ಈ ಕೋಲ್ಕತ್ತಾದಿಂದ 150 ಕಿಲೋಮೀಟರ್ಸ್ ನಾರ್ತ್ ಸೈಡ್ ಅಲ್ಲಿ ಬೀಳ್ತದೆ, ಅಲ್ಲಿ ಬಂದದ್ದು. ಎಸ್, ಈಗ ಚೈತನ್ಯ ಮಹಾಪ್ರಭು ಸ್ವಲ್ಪ ತಿಳಿಸ್ತೇನೆ ನೋಡಿ. ಮಹಾಪ್ರಭು ಮೊದಲ 24 ವರ್ಷ ಈ ಬೆಂಗಾಲದಲ್ಲಿದ್ರು. ಮತ್ತೆ ಅವರು 24 ವರ್ಷದಲ್ಲಿ 6 ವರ್ಷ ಭಾರತದ ಎಲ್ಲ ಕಡೆ ಈ ಹರೇ ಕೃಷ್ಣ ಮಂತ್ರವನ್ನು ಪ್ರಚಾರ ಮಾಡಿ ಸಂಕೀರ್ತನ ಯಜ್ಞ. ಮತ್ತೆ ಕಡೆಯ ಅವರ 18 ವರ್ಷ ಅವರು ಜಗನ್ನಾಥಪುರಿಯಲ್ಲಿ ಇದ್ರು. ಮತ್ತೆ ಈ ಚೈತನ್ಯ ಚರಿತಾಮೃತ ಅಂತ, ಚೈತನ್ಯ ಚರಿತಾಮೃತ ಅಂದ್ರೆ ನೋಡಿ, ಭಗವದ್ಗೀತೆ ಗ್ರಾಜುಯೇಷನ್, ಭಾಗವತಂ ಪೋಸ್ಟ್ ಗ್ರಾಜುಯೇಷನ್, ಚೈತನ್ಯ ಚರಿತಾಮೃತ PhD ಅಂದ್ರೆ ತುಂಬಾ ಅದು ಹೈ. ನಮ್ಗೆ ಈ ಭಗವದ್ಗೀತೆ ಅರ್ಥ ಆಗದೆ, ನಮ್ಗೆ ಭಗವದ್ಗೀತೆ ಫಸ್ಟ್ ಅರ್ಥ ಆಗ್ಬೇಕು, ಮತ್ತೆ ನಾವು ಭಾಗವತಂ ಕಲಿಬೇಕು, ಮತ್ತೆ ನಾವು ಚೈತನ್ಯ ಚರಿತಂ ಕಲಿಬೇಕು. ತುಂಬಾ ಅಂದ್ರೆ ತುಂಬಾ ಡೀಪ್ ಉಂಟದು. ಅಂದ್ರೆ ಡೀಪ್ ಅಂದ್ರೆ ನಿಮ್ಮ ಫುಲ್ ಕೃಷ್ಣನ ಸಪರೇಷನ್. ಹಾಗಾಗಿ ಅದು ನಮಗೆ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ. ಯಾಕಂದ್ರೆ ನಾವೀಗ ಬದ್ಧ ಜೀವನದಲ್ಲಿದ್ದೇವೆ. ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದ್ಮೇಲೆ ನಮ್ಗೆ ಕೃಷ್ಣನ ಎಂತ ಅಂದ್ರೆ ಈ ಲವ್ ಎಫರ್ಟ್ಸ್ ಎಂತ ನಮ್ಗೆ ಅರ್ಥ ಆಗ್ಬೋದು. ಯಾಕಂದ್ರೆ ಕೃಷ್ಣನ ಈ ರಾಸಲೀಲೆ ಹೆಚ್ಚಿನವರು ಆ ಕೃಷ್ಣನ ರಾಸಲೀಲೆ ನಾನು ಕೂಡ ಮಾಡ್ಬೇಕು, ಇಲ್ಲ, ಅದು ಟೋಟಲ್ ಆಧ್ಯಾತ್ಮಿಕ. ನಮ್ಗೆ ಅದು ಎಂತ ಈಗ ಅರ್ಥ ಆಗುದಿಲ್ಲ. ಯಾಕಂದ್ರೆ ಪ್ರಪದ ಹೇಳುವಂಥದ್ದು, ಗೋಲೋಕದಲ್ಲಿ ಪ್ರೇಮ, ಇಲ್ಲಿ ಬರುವ ಕಾಮ, ಗೋಲೋಕದಲ್ಲಿ ಬಂಗಾರ, ಇಲ್ಲಿ ಕಬ್ಬಿಣ. ಹಾಗಾಗಿ ನಾವು ನಮ್ಮ ತಲೆಯಲ್ಲಿ ಹಾವಿರುವಾಗ ಅಲ್ಲಿ ಹಗ್ಗೆ ಇದ್ರೆ ನಾವು ಹಾವು ಅಂತ ಇರ್ತೇವೆ. ನಮ್ಮ ತಲೆಯಲ್ಲಿ ಕಾಮ ಇದ್ರೆ ಅಲ್ಲಿ ನಾವು ಪ್ರೇಮ ಇದ್ರು ಕೂಡ ಕಾಮ ಅಂತ ಇರ್ತೇವೆ. ಹಾಗಾಗಿ ಇದು ತುಂಬಾ ಹೈ, ನಮ್ಗೆ ಸ್ವಲ್ಪ ಇದು ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ. ಹಾಗೆ ಚೈತನ್ಯ ಮಹಾಪ್ರಭು ಇದು 3 ಲೀಲೆ ಉಂಟು ಈ ಚೈತನ್ಯ ಚರಿತಾಮೃತದಲ್ಲಿ. 3 ಲೀಲೆ: ಆದಿಲೀಲೆ, ಮಧ್ಯಲೀಲ, ಅಂತ್ಯಲೀಲ. ಆದಿಲೀಲ ಅಂದ್ರೆ ಫಸ್ಟ್ 24 ವರ್ಷ, ಆಗ ಚೈತನ್ಯ ಮಹಾಪ್ರಭು ಗೃಹಸ್ಥ ಆಗಿರ್ತಾರೆ. ಮತ್ತೆ 24 ವರ್ಷ ನಂತರ ಚೈತನ್ಯ ಮಹಾಪ್ರಭು ಈ ಸನ್ಯಾಸ ತಗೊಳ್ತಾರೆ. ಆ ಸನ್ಯಾಸ ತಗೊಳ್ಳುವಾಗ ಮೊದಲ 6 ವರ್ಷ ಅವರು ಭಾರತದ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ, ಅದು ಮಧ್ಯಲೀಲ. ಮತ್ತೆ ಕಡೆಯ ಅವರ 18 ವರ್ಷ ಅದು ಅಂತ್ಯಲೀಲ. ಹಾಗಾಗಿ ಇದು 3ರಲ್ಲಿ ಉಂಟು. ಈಗ ಕೃಷ್ಣ ಚೈತನ್ಯ ಮಹಾಪ್ರಭು ನಮ್ಗೆ ಬಂದದ್ದು ಕೃಷ್ಣ ಪ್ರೇಮ ಕೊಡ್ಲಿಕ್ಕೆ. ಇದಕ್ಕಿಂತ ಮುಂಚೆ ಈ ಕೃಷ್ಣ ಪ್ರೇಮ ಸುಲಭದಲ್ಲಿ ಸಿಗ್ತಾ ಇರಲಿಲ್ಲ. ಅದು ಚೈತನ್ಯ ಮಹಾಪ್ರಭು ಎಂತ ಮಾಡಿದಂದ್ರೆ ಎಲ್ಲರಿಗೂ ಸುಲಭವಾಗಿ ಈ ಕೃಷ್ಣ ಪ್ರೇಮ ಕೊಡ್ಲಿಕ್ಕೆ ಬಂದರು. ನೋಡಿ, ಚೈತನ್ಯ ಮಹಾಪ್ರಭುದು ಈ 6 ಶಿಷ್ಯರು: ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ, ರಘುನಾಥ್ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಮತ್ತೆ ಜೀವ ಗೋಸ್ವಾಮಿ. ಇವರು ಮೈನ್ 6 ಶಿಷ್ಯರು. ಮತ್ತೆ ಕ್ಲೋಸ್ ಅಸೋಸಿಯೇಟ್ ಅಂದ್ರೆ ಸ್ವರೂಪ್ ದಾಮೋದರ್ ಮತ್ತೆ ರಮಾನಂದರಾಯ. ಸ್ವರೂಪ್ ದಾಮೋದರ್ ಲಲಿತಾ, ರಮಾನಂದರಾಯ ವಿಶಾಖ. ಮತ್ತೆ ಇವರೆಲ್ಲ ಗೋಸ್ವಾಮಿಗಳೆಲ್ಲ ಮಂಜರಿ ಅಂದ್ರೆ ಈ ರಾಧಾರಾಣಿಗೆ ಅಸಿಸ್ಟ್ ಮಾಡುವವರು ಎಲ್ಲರೂ. ಹಾಗಾಗಿ ಮಾಮೂಲಿ ಜನ ಅಲ್ಲ ಇವರೆಲ್ಲ. ಯಾಕಂದ್ರೆ ಕೃಷ್ಣ ಬರುವಾಗ ಅವರ ಅಸೋಸಿಯೇಟ್ ಕೂಡ ಬರ್ತಾರೆ. ಈಗ ಚೈತನ್ಯ ಮಹಾಪ್ರಭು ಅವರ ಮೈನ್ ಶಿಷ್ಯರು ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ. ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ. ರೂಪ ಗೋಸ್ವಾಮಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಸನಾತನ ಗೋಸ್ವಾಮಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ನವಾಬ್ ಹುಸೇನ್ ಶಾ ಅಲ್ಲಿ. ಮತ್ತೆ ಅವರು ಇಬ್ಬರು ಕೂಡ ಪಂಡಿತರಾಗಿದ್ರು. ಪಂಡಿತರಂದ್ರೆ ಅರಬಿಕ್, ಪರ್ಷಿಯನ್, ಸಂಸ್ಕೃತ, ಇಂಗ್ಲಿಷ್, ಬೆಂಗಾಲಿ, ಈ 5 ಲ್ಯಾಂಗ್ವೇಜ್ ಇದು ಪಂಡಿತರಾಗಿದ್ರು. ಮತ್ತೆ ಅವರು ಚೈತನ್ಯ ಭೇಟಿ ಆಗ್ತಾರೆ, ಬಿಡ್ತಾರೆ. ಬಿಟ್ಟ ಮೇಲೆ ಸನಾತನ ಗೋಸ್ವಾಮಿಗೆ ಕಾಶಿಯಲ್ಲಿ 10 ದಿವಸ ಚೈತನ್ಯ ಮಹಾಪ್ರಭು ಕೃಷ್ಣ ಭಜನೆಗೆ ತಿಳಿಸಿಕೊಡ್ತಾರೆ. ಮತ್ತೆ ಅವರು ಬರೆಯುವಂಥದ್ದು. ಮತ್ತೆ ರೂಪ ಗೋಸ್ವಾಮಿಗೆ ಪ್ರಯಾಗಲ್ಲಿ 10 ದಿವಸ ಕೃಷ್ಣ ಭಜನೆ ತಿಳಿಸಿಕೊಡ್ತಾರೆ. ಮತ್ತೆ ಅವರು ಈ ಪುಸ್ತಕ ಬರೆಯುವಂಥದ್ದು. ಹಾಗಾಗಿ ಮತ್ತೆ ರಮಾನಂದರಾಯ ಕ್ಲೋಸ್ ಅಸೋಸಿಯೇಟ್. ಅವರ ಲಾಸ್ಟ್ ಈ 18 ವರ್ಷದ ಇಂಟಿಮೇಟ್ ಪಾಸ್ಟ್ ಟೈಮ್ಸ್ ಅಲ್ಲಿ ರಮಾನಂದರಾಯ ಭಾಗಿಯಾಗಿದ್ದಾರೆ. ರಮಾನಂದರಾಯ ಅರ್ಜುನ. ಹಾಗಾಗಿ ಚೈತನ್ಯ ಮಹಾಪ್ರಭು ಯಾವಾಗಲೂ ಅವರ ಭಕ್ತರಲ್ಲಿ ಹೇಳಲಿಕ್ಕೆ ನೀವು ಹೇಳಿ ಅಂತ ಚೈತನ್ಯ ಮಹಾಪ್ರಭು ಯಾವಾಗಲೂ ಭಕ್ತರಿಗೆ ಚಾನ್ಸ್ ಕೊಡ್ತಾ ಇದ್ರು. ಕೃಷ್ಣ ಭಜನೆ ಬಗ್ಗೆ ನೀನು ಹೇಳು. ಆಗ ರಮಾನಂದರಾಯ ಹೇಳ್ತಿದ್ದ, ನಾನು ಈ ಇನ್ಸ್ಟ್ರೂಮೆಂಟ್, ನಾವೀಗ ಮ್ಯೂಸಿಕ್ ಬಾರಿಸ್ತೇವೆ, ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ನಾನು ಸ್ಟ್ರಿಂಗ್ ಬಾರಿಸುವ, ನೀನು ಹೇಳು, ಈ ರೀತಿ ರಮಾನಂದರಾಯ ಹೇಳ್ತಿದ್ದ ಚೈತನ್ಯ ಮಹಾಪ್ರಭು. ಹಾಗಾಗಿ ನೋಡಿ, ಇದು 8 ಈ ಶ್ಲೋಕಗಳು ಇದು ಬೇರೆ ಬೇರೆ ಟೈಮಲ್ಲಿ ಚೈತನ್ಯ ಮಹಾಪ್ರಭು ಹೇಳಿದ್ರು.
ಮತ್ತೆ ರೂಪ ಗೋಸ್ವಾಮಿ ಅಂತಂದ್ರೆ ಪದ್ಯಾವಳಿಯಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇದನ್ನು ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಚೈತನ್ಯ ಚರಿತಾಮೃತದ ಆಥರ್ ಅವರೆಂತ ಮಾಡಿದಂದ್ರೆ ಈ ಚೈತನ್ಯ ಚರಿತಾಮೃತದ್ದು ಈ ಲಾಸ್ಟ್ ಅಧ್ಯಾಯದಲ್ಲಿ ಅಂದ್ರೆ ಅಂತ್ಯಲೀಲದು 20ನೇ ಅಧ್ಯಾಯದಲ್ಲಿ ಇದನ್ನು ಅವರು ಸೀಕ್ವೆನ್ಸ್ ಆಗಿ ಇದನ್ನು ಕೊಟ್ಟಿದ್ದಾರೆ. ಮತ್ತೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ ಶಿಷ್ಟಾಷ್ಟಕ ಈ ಪೂರ್ತಿ ವೇದದು ವೇದಿಕ್ ನಾಲೆಜ್ ಎಸೆನ್ಸ್ ಅಂತ ಅವ್ರು ಹೇಳ್ತಾರೆ. ಅಷ್ಟಕ ಅಂದ್ರೆ 8 ಪೋಯಮ್ಸ್ ಸಬ್ ಮತ್ತೆ ಶಿಕ್ಷಾ ಅಂದ್ರೆ ಇನ್ಸ್ಟ್ರಕ್ಷನ್. ಮತ್ತೆ ಯಾರು ಈ 8 ಪೋಯಮ್ ಯಾರು ಡೈಲಿ ಪಠನೆ ಮಾಡ್ತಾರೆ ಅವರಿಗೆ ಕೃಷ್ಣ ಪ್ರೇಮ ಸಿಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ಎಸ್, ಈಗ ನಾವು ಬರುವ ಸಂಬಂಧ, ಅಭ್ಯುದಯ, ಪ್ರಯೋಜನ. ಸಂಬಂಧ ಅಂದ್ರೆ ಈಗ ನೀವು 18 ಅಧ್ಯಾಯದಲ್ಲಿ ಕಲ್ತಿದ್ದೀರಿ, ನಾವು ಯಾರು, ಕೃಷ್ಣ ಯಾರು, ಪ್ರಕೃತಿ ಅಂತ, ನಮ್ಗೆ ಮತ್ತೆ ಕೃಷ್ಣನಿಗೆ ಏನು ಕನೆಕ್ಷನ್, ನಮ್ಗೆ ಮತ್ತೆ ಪ್ರಕೃತಿ ಅಂತ ಕನೆಕ್ಷನ್, ದೇಹ ಅಂತ, ಆತ್ಮ ಅಂತ, ಇದೆಲ್ಲ ತಿಳಿದು ಇದು ಸಂಬಂಧ. ಅಭ್ಯುದಯ ಅಂದ್ರೆ ಜಪ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಓದುವಂಥದ್ದು, ಇದು ಅಭ್ಯುದಯ. ಅಂದ್ರೆ ಸಂಬಂಧ ಆದ್ಮೇಲೆ ಅದು ಅಭ್ಯುದಯ ಆಗಬೇಕು, ಅದನ್ನು ನಾವು ಗಟ್ಟಿ ಮಾಡಬೇಕು. ಮತ್ತೆ ಪ್ರಯೋಜನ, ಇದರಿಂದ ಪ್ರಯೋಜನ ನಮ್ಗೆ ಕೃಷ್ಣ ಪ್ರೇಮ ಸಿಗ್ತದೆ. ಎಸ್, ಈಗ ನಾವು ನೋಡಿ ಯಾವುದಾದ್ರು ಒಂದು ಕಾರ್ಯ ಸ್ಟಾರ್ಟ್ ಆಗೋ ಮುಂಚೆ ನಾವು ಅದನ್ನು ತಿಳಿಯುವಂಥದ್ದು ನಮ್ಗೆ ತುಂಬಾ ಕುತೂಹಲ, ಯಾವುದೇ ಇದೆ. ಅದೇ ರೀತಿ ನಾನು ನಿಮ್ಗೆ ಈಗ ಈ ಕಳೆದ 16 ದಿವಸ ನಿಮಗೆ ನಾನು ಹೇಳಿದ್ದೇನೆ ಈ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ. ಹಾಗಾಗಿ ನಿಮ್ಗೆ ಅದರ ಇಫೆಕ್ಟ್ ಅಂತ ನಿಮ್ಗೆ ಈಗ ತಿಳಿಬೇಕಲ್ಲ, ಅಂದ್ರೆ ಅದು ಗೊತ್ತಾದ್ರೆ ಮಾತ್ರ ನಿಮ್ಗೆ ಅದ್ರ ಈ ಮಾಡುವಾಗ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಬರುವಂಥದ್ದು. ಮತ್ತೆ ಯಾವ್ದಾದ್ರು ಸ್ಟಾರ್ಟ್ ಮಾಡುವಾಗ ನಾನು ಯಾಕೆ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು, ಇದು ಕೂಡ ಪ್ರಶ್ನೆ ಬರ್ತದೆ. ಯಾಕೆ ಈ ಪ್ರೊಸೆಸ್ ನಾನು ಮಾಡಬೇಕು? ಮತ್ತೆ ಕೆಲವರು ಹೇಳ್ತಾರೆ ನಮ್ಗೆ ತುಂಬಾ ಬಿಸಿ, ನಮಗೆ ಟೈಮ್ ಇಲ್ಲ, ನಮ್ಮ ಟೈಮ್ ತುಂಬಾ ಅಮೂಲ್ಯ, ಈ ರೀತಿಯಲ್ಲಿ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಎಂತ ಹೇಳ್ತಾರೆ ಅಂದ್ರೆ ಈ ಹರೇ ಕೃಷ್ಣ ಮಂತ್ರವನ್ನು ಈ ಯಜ್ಞದಲ್ಲಿ ಬೆಂಕಿ ಉಂಟಲ್ಲ ಅದಕ್ಕೆ ಹೋಲಿಸ್ತಾರೆ. ಮತ್ತೆ ಈ ಯಜ್ಞಕ್ಕೆ ಎಂತ ಆಹುತಿ ಯಾವುದು, ನಮ್ಮ ಎಲ್ಲ ಭೌತಿಕ ಇಚ್ಛೆ ಇದಕ್ಕೆ ಆಹುತಿ ಆಗ್ತದೆ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಮತ್ತೆ ನೋಡಿ ಈ ಸತ್ಯಯುಗದಲ್ಲಿ ಧ್ಯಾನ, ತ್ರೇತಾಯುಗದಲ್ಲಿ ಅರ್ಚನ, ತ್ರೇತಾಯುಗದಲ್ಲಿ ಯಾಗ, ದ್ವಾಪರ ಯುಗದಲ್ಲಿ ಅರ್ಚನ, ಕಲಿಯುಗದಲ್ಲಿ ನಾಮ ಸಂಕೀರ್ತನ. ಈಗ ಹೇಗಂದ್ರೆ ಈ ಎಲ್ಲಾ ಯುಗದ ಬೆನಿಫಿಟ್ ಈ ಹರೇ ಕೃಷ್ಣ ಮಂತ್ರದಲ್ಲಿ ನಿಮಗೆ ಸಿಗ್ತದೆ, ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ. ಈಗ ನಮ್ಮ ಪ್ರಭುಪಾದ ಗುರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು 1932 ಒಂದು ಸಣ್ಣ ಕಮೆಂಟ್ರಿ ಬರೆದಿದ್ದಾರೆ ಈ ಶಿಕ್ಷಾಷ್ಟಕಂ, ಅದರ ಬಗ್ಗೆ ಸ್ವಲ್ಪ ಕಮೆಂಟ್ರಿ ಮಾಡಿದ್ದಾರೆ. ಹಾಗಾಗಿ ಈ ಮೊದಲ ಶ್ಲೋಕದ ಬಗ್ಗೆ ಅವರು ತಿಳಿಸ್ತಾರೆ. ಆ ಬೆಂಕಿಯ ಬಗ್ಗೆ ಅವರು 6 ರೀತಿಯ ಬೆಂಕಿ ಉಂಟಂತ ಹೇಳ್ತಾರೆ. ನೋಡಿ ಆಲ್ಮೋಸ್ಟ್ ಎಷ್ಟಂದ್ರೆ 89 ವರ್ಷದ ಹಿಂದೆ ಬರ್ತದೆ, ಈಗ ಕೂಡ ನಾವು ಅದನ್ನು ರೆಫರ್ ಮಾಡ್ತಾ ಇದ್ದೇವೆ. ಹಾಗೆ ನೋಡಿ ಯಾವಾಗ್ಲೂ ಆಧ್ಯಾತ್ಮಿಕ ಓಲ್ಡ್ ಅಲ್ಲ, ಅದು ಯಾವಾಗ್ಲೂ ನ್ಯೂ, ಈಗ ಕೂಡ ನಮ್ಗೆ ಯೂಸ್ ಉಂಟು. ಅವ್ರು ಹೇಳ್ತಾರೆ ಈ ಬೆಂಕಿಯಲ್ಲಿ 6 ರೀತಿಯ ಬೆಂಕಿ ಉಂಟು. ಫಸ್ಟ್ ಇದು ಕರಾಳಿ ಅಂದ್ರೆ ಕಪ್ಪು, ಬ್ಲಾಕಿಶ್. ಎರಡನೇದು ಧೂಮ್ನ ಅಂದ್ರೆ ಡೀಪ್ ಪರ್ಪಲ್. ಮೂರನೇದು ಶ್ವೇತ ಅಂದ್ರೆ ಬಿಳಿ, ವೈಟ್ ಬೆಂಕಿ. ನಾಲ್ಕನೇದು ಲೋಹಿತ ಅಂದ್ರೆ ಕೆಂಪು, ರೆಡ್ ಫೈರ್. 5ನೇದು ಸ್ವರ್ಣ ಅಂದ್ರೆ ಬಂಗಾರ ಕಲರ್, ಗೋಲ್ಡನ್ ಕಾಂಪ್ಲೆಕ್ಷನ್. 6ನೇದು ಪದ್ಮರಾಗ ಅಂದ್ರೆ ಈ ತಾವರೆ ತರ, ಲೋಟಸ್, ಪಿಂಕಿಶ್ ರೆಡ್. ಹಾಗಾಗಿ ಈ ರೀತಿ ಅವರು ಹೇಳ್ತಾರೆ. ಮತ್ತೆ ಈ ಮೊದಲ ಶ್ಲೋಕಕ್ಕೆ 7 ರೀತಿಯ ಸಿದ್ಧಿ ಹೇಳ್ತಾರೆ. ಹೌದು, ಯಾವುದೆಲ್ಲ 7 ಸಿದ್ಧಿ? ಫಸ್ಟ್ ಇದು ಕನ್ನಡಿ, 2ನೇದು ಕಾಡು ಕಿಚ್ಚು, 3ನೇದು ಚಂದ್ರನ ಕಿರಣ, 4ನೇದು ಮದುಮಗಳು, 5ನೇದು ಸಮುದ್ರ, 6ನೇದು ಅಮೃತ, 7ನೇದು ಸ್ನಾನ ಮಾಡುವಂಥದ್ದು. ಈ ರೀತಿ ಅವರು ಹೇಳ್ತಾರೆ. ಮತ್ತೆ ಅವರು ಹೇಳುವಂಥದ್ದು ಕೃಷ್ಣ ವರ್ಣಂ ಚುಷಾ ಕೃಷ್ಣಂ ಸಂಗೋಪಾಸ ಪಾರ್ಷದಂ ಯಜ್ಞ ಸಂಕೀರ್ತಂ ಪ್ರಾಯ ಯಜಂತಿ ಸುಮೇಧಶ. ಇದು ಭಾಗವತಮಲ್ಲಿ ಉಂಟು ಶ್ಲೋಕ. ಅಂದ್ರೆ ಕೃಷ್ಣ ವರ್ಣಂ ಚುಷಾ ಕೃಷ್ಣಂ, ಚೈತನ್ಯ ಮಹಾಪ್ರಭು ಸೇಮ್ ಕೃಷ್ಣನೇ.
ಮತ್ತೆ ಅವರು ಸಂಗೋಪಾಂಗಾಸ ಪಾರ್ಷದಂ, ಅವರು ಅವರ ಸಂಗಡಿಗರಿಗೆ ಬರ್ತಾರೆ. ಯಜ್ಞ ಸಂಕೀರ್ತನ, ಅವರು ಸಂಕೀರ್ತನ ಯಜ್ಞ ಮಾಡ್ತಾರೆ. ಯಜಂತಿ ಸುಮೇಧಶ, ಬುದ್ಧಿವಂತರು ಇದರಲ್ಲಿ ಪಾಲ್ಗೊಳ್ತಾರೆ ಅಂತ ಶಾಸ್ತ್ರದಲ್ಲಿ ಉಂಟು, ಇದು ಭಾಗವತಮಲ್ಲಿ ಉಂಟು. ಈಗ ನಾವು ಮೊದಲ ಶ್ಲೋಕಕ್ಕೆ ಹೋಗುವ. ನೋಡಿ, ಮೊದಲ ಶ್ಲೋಕ ಹೇಳುವ ಮುಂಚೆ ನಿಮಗೆ ಸ್ವಲ್ಪ ನಾನು ಅದರ ಈ ಜಿಸ್ಟ್ ಅನ್ನು ಕೊಟ್ಟದ್ದು ನಿಮಗೆ. ಚೇತೋದರ್ಪಣ ಮಾರ್ಜನಂ ಭವಮಾದಾವ ನಿರ್ವಾಪಣ ಶ್ರೇಯ ಕೈರವ ಚಂದ್ರಿಕ ವಿತರಣಂ ವಿದ್ಯಾವಧು ಜೀವನಂ ಆನಂದ ಆಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸಾಧನ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ. ಅನೇಕ ವರ್ಷಗಳ ಹೃದಯದಲ್ಲಿ ಸಂಗ್ರಹವಾದ ಎಲ್ಲ ಮಾಲಿನ್ಯವನ್ನು ತೊಳೆಯುವ ಮತ್ತು ಜನಮರಣ ಪುನರಾವರ್ತಿಯ ಬದ್ಧ ಜೀವನದ ಬೆಂಕಿಯನ್ನು ನಂದಿಸುವ ಶ್ರೀಕೃಷ್ಣ ಸಂಕೀರ್ತನೆಗೆ ಜಯವಾಗಲಿ. ಈ ಸಂಕೀರ್ತನ ಆನಂದವು ಇಡೀ ಮಾನವ ಕುಲಕ್ಕೆ ಪ್ರಧಾನ ಅನುಗ್ರಹವಾಗಿದೆ. ಏಕೆಂದರೆ ಇದು ಅನುಗ್ರಹ ಚಂದ್ರನ ಬೆಳದಿಂಗಳನ್ನು ಹರಡುತ್ತದೆ, ಸಕಲ ಆಧ್ಯಾತ್ಮಿಕ ಜ್ಞಾನದ ಜೀವಾಳವಾಗಿದೆ, ಆಧ್ಯಾತ್ಮಿಕ ಆನಂದ ಸಾಗರವನ್ನು ವರ್ಧಿಸುತ್ತದೆ ಮತ್ತು ನಾವು ಆಸ್ವಾದಿಸಲು ಸದಾ ಕಾತಿರುವ ಅಮೃತವನ್ನು ಸವಿಯಲು ನಮ್ಮನ್ನು ಸಮರ್ಥರಾಗಿ ಮಾಡುತ್ತದೆ. ಎಸ್, ಈಗ ಫಸ್ಟ್ ಸೆಂಟೆನ್ಸ್ ಹೋಗುವ. ಚೇತೋ ದರ್ಪಣ ಮಾರ್ಜನ. ಚೇತ ಅಂದ್ರೆ ನಮ್ಮ ಕಾನ್ಶಿಯಸ್ನೆಸ್, ಪ್ರಜ್ಞೆ. ದರ್ಪಣ ಅಂದ್ರೆ ಕನ್ನಡಿ, ಮಾರ್ಜನ ಅಂದ್ರೆ ಕ್ಲೀನ್ ಮಾಡುವಂಥದ್ದು. ಈಗ ಎಂತವನ್ನು ಕ್ಲೀನ್ ಮಾಡುವಂಥದ್ದು? ಈಗ ಆ ಹೃದಯದಲ್ಲಿ ಧೂಳು ಇದ್ರೆ ಅದನ್ನು ನಾವು ತೆಗಿಬೇಕು. ನಮ್ದು ಎಷ್ಟು ಧೂಳು ಹೋಗ್ತದೆ ಅಷ್ಟು ಮಾತ್ರ ನಮಗೆ ಈ ನಮ್ಮ ಪ್ರಜ್ಞೆ ನಮಗೆ ಕಾಣ್ತದೆ. ಹಾಗಾಗಿ ಈ ಧೂಳು ಅಂದ್ರೆ ಎಂತ? ಧೂಳು ಅಂದ್ರೆ ಕಾಮ. ಪ್ರಭುಪಾದ ಹೇಳ್ತಾರೆ, ಈ ಕಾಮದಲ್ಲಿ ತುಂಬಾ ವೆರೈಟಿ ಉಂಟು, ಆದ್ರೆ ಪ್ರಿಡಾಮಿನೇಟಿಂಗ್ ಮೈನ್ ಅಂದ್ರೆ ಸೆಕ್ಸ್. ಮತ್ತೆ ಉಳಿದೆಲ್ಲ ತುಂಬಾ ಉಂಟು, ಬೇರೆ ಬೇರೆ ರೀತಿಯ ಕಾಮ ಉಂಟು. ಹಾಗಾಗಿ ಈ ಕಾಮವನ್ನು ನಾವು ತೆಗಿಬೇಕು. ಕಾಮಯೇಶ ಕ್ರೋಧೇಶ, ಕಾಮವನ್ನು ತೆಗೆದ್ರೆ ಮತ್ತೆ ನಮ್ಗೆ ಆ ಪ್ರೇಮ ಕಾಣ್ತದೆ. ಆ ಕಾಮ ಹೋಗದೆ ನಮ್ಗೆ ಪ್ರೇಮ ಕಾಣುವುದಿಲ್ಲ. ಇದು ಈ 3ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ್ದಾನೆ. ಇವನ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಅರ್ಜುನ ಪ್ರಶ್ನೆಯನ್ನು ಓದುವ. ಎಸ್, ಅರ್ಜುನ ವಾಚ, ಅರ್ಜುನ ಹೇಳುವಂತದ್ದು 36ನೇ ಶ್ಲೋಕ 3ನೇ ಅಧ್ಯಾಯದು. ಅತಾಕೇನ ಪ್ರಯುಕ್ತೋ ಅಯಂ ಪಾಪಂ ಚರತಿ ಪುರುಷ ಅನಿಚ್ಚಂ ಅಪಿ ವಾರ್ಷ್ಣೇಯ ಬಲದಿವಾ ನಿಯೋಜಿತ. ಅಂದ್ರೆ ಇಲ್ಲಿ ಹೇಳುವಂತದ್ದು, ಈ ಪಾಪ ಮಾಡ್ಲಿಕ್ಕೆ ಏನು ಕಾರಣ ಅಂದ್ರೆ ನಮಗೆ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ, ಅದು ಕೂಡ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಅರ್ಜುನ ಹೇಳುತ್ತಾನೆ, ವಿಷ್ಣುವಿನ ಸಂತತಿಯಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳು ಮಾಡಲು ಯಾವುದರಿಂದ ಪ್ರಚೋದಿತನಾಗಿದ್ದಾನೆ. ಇದಕ್ಕೆ ಭಗವಂತ ಹೇಳ್ತಾನೆ 37ನೇ ಶ್ಲೋಕ 3ನೇ ಅಧ್ಯಾಯದು. ಶ್ರೀ ಭಗವಾನ್ ವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶಾನೋ ಮಹಾಪಾಪ್ಮ ವಿಧಿಯೇನಂ ಇಯ ವೈರಿನಾ. ಅಂದ್ರೆ ಭಗವಂತ ಹೇಳುವಂತದ್ದು, ದೇವೋತ್ತಮ ಪುರುಷ ಹೇಳಿದನು, ಅರ್ಜುನ ರಜೋಗುಣ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಹಾಗಾಗಿ ಮೇನ್ ಅಂತಂದ್ರೆ ಈ ಕಾಮ, ಎಲ್ಲದಕ್ಕೂ ಕಾರಣ ಕಾಮ. ಹಾಗಾಗಿ ಇಲ್ಲಿ ಕೂಡ ಈ ಧೂಳು ಅನ್ನೋದು ಕಾಮ. ಹಾಗಾಗಿ ಈ ಕಾಮದಲ್ಲಿ ನಮ್ಗೆ ಎಂತ ಆಗುವಂತದ್ದು, ನಾನು ಭೋಗ್ತಾರ, ನಾನು ಎಂಜಾಯರ್, ನಾನು ಕಂಟ್ರೋಲರ್. ಆಕ್ಚುಲಿ ಎಂಜಾಯರ್ ಮತ್ತು ಕಂಟ್ರೋಲ್ ಕೃಷ್ಣ ಹೇಳಿದ್ದಾನೆ 5ನೇ ಅಧ್ಯಾಯದ 23ನೇ ಶ್ಲೋಕ. ಎಂತ ಭೋಕ್ತಾರಂ ಯಜ್ಞ ತಪಸಂ ಸರ್ವಲೋಕ ಮಹೇಶ್ವರಂ ಸೂಹೃದಂ ಸರ್ವಭೂತಾನ ಜ್ಞಾತೋಮಂ ಶಾಂತಿ ರಿಚ್ಯತೆ. ಆದ್ರೆ ನಾವು ಎಂತ ಆಗ್ತೇವೆ ಅಂದ್ರೆ ನಾವು ಭೋಕ್ತಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಎಂತಂದ್ರೆ ನಾವು ನಮ್ಮ ಲೈಫ್ ಅನ್ನು ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತೇವೆ. ಆಕ್ಚುಲಿ ಈ ಲೈಫ್ ಅನ್ನು ನಮಗೆ ಎಂಜಾಯ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಈ ಆತ್ಮವು ಕೃಷ್ಣನ ಸೇವಕ.
ಆದ್ರೆ ನಾವು ಎಂತ ಮಾಡ್ತೇವೆ, ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತೇವೆ. ಇಲ್ಲ, ಈಗ ನೋಡಿ, ಈಗ ನಿಮ್ಮ ಮನೆಯಲ್ಲಿ ಒಬ್ಬ ಸೇವಕ ಇದ್ದಾನೆ ಕ್ಲೀನ್ ಮಾಡ್ಲಿಕ್ಕೆ, ಮನೆ ಕೆಲಸದವಳಿದ್ದಾಳೆ. ಅವಳು ಬಂದು ನಾಳೆ ಬಂದು ನಿಮ್ಮ ಸೋಫಾದಲ್ಲಿ ಕೂತ್ರೆ ನೀವೆಂತ ಹೇಳ್ತೀರಿ? ನಿನ್ಗೆ ಕರೆದದ್ದು ಇಲ್ಲಿ ಕೆಲಸ ಮಾಡ್ಲಿಕ್ಕೆ. ಅವಳು ಹೇಳ್ತಾರೆ ನಾನು ಕೆಲಸ ಮಾಡುದಿಲ್ಲ, ನಾನು ಸೋಫಾದಲ್ಲಿ ಕೂತ್ಕೊಳ್ತೇನೆ, ನೀವು ಟೀ ತಂದು ಕೊಡಿ. ನೀವೆಂತ ಹೇಳ್ತೀರಿ? ನಿಮಗೆ ಹುಚ್ಚ ಅಂತ ಹೇಳ್ತೀರಿ. ಅದೇ ರೀತಿ ಪ್ರಭುಪಾದ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ಕಾರ್ಪೆಂಟರಿಗೆ ಈ ಫರ್ನಿಚರ್ ಮಾಡ್ಲಿಕ್ಕೆ ಹೇಳ್ತಾನೆ, 50,000 ಕೊಡ್ತಾನೆ, ಅವ ಫರ್ನಿಚರ್ ಮಾಡ್ತಾನೆ. ಫರ್ನಿಚರ್ ಮಾಡಿದ ಮೇಲೆ ಆ ಕಾರ್ಪೆಂಟರ್ ಹೇಳ್ತಾನೆ, ಈ ಫರ್ನಿಚರ್ ನನ್ನದು. ಆಗ ಓನರ್ ಅಂತ ಹೇಳ್ತಾನೆ, ನಿನ್ನ ಕೆಲಸ ಎಷ್ಟುಂಟು ಅದು ಮಾಡಿ ಕೊಟ್ಟು ಹೋಗು ಅಂತ ಹೇಳ್ತಾನೆ. ಹಣ ಕೊಟ್ಟದ್ದು ನಾನು, ನೀನು ಖಾಲಿ ಕೆಲಸ ಮಾಡಿದ್ದು, ನಿನ್ನ ಕೆಲಸದ ಎಷ್ಟು ಸಂಬಳ ಅದನ್ನು ತೆಗೊಂಡು ಹೋಗು ಅಂತ ನಾವು ಹೇಳ್ತೇವೆ. ಅದೇ ರೀತಿ ನಾವು ಸೇವಕರು. ನಮ್ಮ ಇಡೀ, ಈಗ ನೋಡಿ, ಕಾಮ ಅಂದ್ರೆ, ಪ್ರೇಮ ಅಂದ್ರೆ ಕೃಷ್ಣನ ಸೇವೆ ಮಾಡುವಂಥದ್ದು, ಕಾಮ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ನಾನು ಎಂಜಾಯ್ ಮಾಡುವಂಥದ್ದು. ಹಾಗಾಗಿ ಇದು ನಮ್ಮ ಮೆಂಟಾಲಿಟಿಯಲ್ಲಿ, ಮೈಂಡಲ್ಲಿ ಹೋಗ್ಬೇಕು. ಈ ಹರೇ ಕೃಷ್ಣ ಮಂತ್ರ ಎಂತ ಮಾಡ್ತದೆ ಅಂದ್ರೆ ನಿಮ್ಮನ್ನು ಆ ಪ್ರೇಮಕ್ಕೆ ಕೊಂಡೋಗ್ತದೆ. ನಿಮ್ದು ಈಗ ಎಂತ ಕಾಮ ಉಂಟು, ನಾನು ಎಂಜಾಯರ್, ಅದನ್ನು ನೀವು ಬಿಟ್ಟು ಕೃಷ್ಣನ್ ನಾವು ಸೇವಕರನ್ನುವ ಭಾವಕ್ಕೆ ಬರ್ತದೆ. ಈಗ ನೋಡಿ, ಇದಕ್ಕೆ ಇನ್ನೊಂದು ನಾನು ಶ್ಲೋಕ ಹೇಳ್ತೇನೆ. ಭಗವದ್ಗೀತೆಯಲ್ಲಿ ತುಂಬಾ ಉಂಟು ಶ್ಲೋಕ, ರೆಫರ್ ಮಾಡೋದಾದ್ರೆ ತುಂಬಾ ಉಂಟು. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಉಂಟು. ಆ ಶ್ಲೋಕ ಎಂತ ಅಂದ್ರೆ, ಏಯ್ ಸಂಸ್ಪರ್ಶಜ ಭೋಗ ದುಃಖಯೋನಯ ಹೇವತೆ ಆದಿಯಂತವಂತ ಕೌಂತೆಯ ನತೇಶು ರಮತೆ ಬುಧ. ಈ ಶ್ಲೋಕ ಎಂತ ಹೇಳ್ತಾ ಉಂಟಂದ್ರೆ, ಈ ಲೋಕದಲ್ಲಿ ನಾವು ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತೇವೆ, ಆದ್ರೆ ಇಲ್ಲ, ಇಲ್ಲಿ ಎಂಜಾಯ್ಮೆಂಟ್ ಇಲ್ಲ. ದುಃಖ ಯೋನೈ ಏವತೆ ಆದಿ ಅಂತವಂತ ಕೌಂತೆಯ ನತೇಶು ರಮತೆ ಬುಧ. ಅಂದ್ರೆ ಇಲ್ಲಿ ನಮ್ಗೆ ದುಃಖವೇ ಇರುವಂತದ್ದು. ಹಾಗೆ ನಾವು ಇದನ್ನು ತಿಳಿಬೇಕು. ಹೇಗಂದ್ರೆ ಈ ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು ಎಂತ ಹೇಳುವಂಥದ್ದು, ಪದಂ ಪದಂ ವಿಪದಂ ಪ್ರತಿಷ್ಠ ಡೇಂಜರ್. ಈಗ ನೋಡಿ, ಇದಕ್ಕೆ ನಾನೊಂದು ಉದಾಹರಣೆ ಕೊಡ್ತೇನೆ. ಈಗ ನೀವು ಸಪೋಸ್ ಮನೆಯಲ್ಲಿ ಆದಿತ್ಯವಾರ, ಹೆಚ್ಚಿನವರು ಆದಿತ್ಯವಾರ ಎಂತ ಮಾಡುವಂಥದ್ದು, ತುಂಬಾ 10 ಗಂಟೆ ಮಲಗುವಂಥದ್ದು, ಬೆಳಿಗ್ಗೆ ಲೇಟ್ ಹೇಳುವಂಥದ್ದು, ಮತ್ತೆ ಆರಾಮ್ಸೆ ಸೋಫಾದಲ್ಲಿ ಕೂತ್ಕೊಳ್ಳುವಂಥದ್ದು. ಹಾಗೆ ನೀವು ಸೋಫಾದಲ್ಲಿ ಆರಾಮ್ಸೆ ಕೂತ್ಕೊಳ್ತಾ ಇದ್ದೀರಿ, ಮತ್ತೆ ಯಾರ್ದಾದ್ರು ಫೋನ್ ಬರ್ತದೆ, ಆಗ ನಾನು ಟುಡೇ ಇಸ್ ಸಂಡೇ ಐ ಆಮ್ ಎಂಜಾಯಿಂಗ್. ಹೆಚ್ಚಿನವರು ಹೇಳ್ತಾರೆ ಇವತ್ತು ಆದಿತ್ಯವಾರ ನಾನು ಜಾಸ್ತಿ ಮಲಗಿದೆ, ಮತ್ತೆ ಈಗ ಸೋಫಾದಲ್ಲಿ ಕೂತ್ಕೊಂಡು ಟೀ ಕುಡಿತಾ ಟಿವಿ ನೋಡ್ತಾ ಇದ್ದೆ, ನಾನು ಎಂಜಾಯ್ ಮಾಡ್ತಾ ಇದ್ದೆ. ಓಕೆ, ನಿಮ್ಮ ಪ್ರಕಾರ ಅದು ಎಂಜಾಯ್ಮೆಂಟ್, ನೀವು ಎಂಜಾಯ್ ಮಾಡ್ತಾ ಇದ್ದೀರಿ. ಸಡನ್ ಆಗಿ ಆ ಟಿವಿ ಎದುರು ದೊಡ್ಡ ಕೋಬ್ರ ಬಂತು. ಆಗ ನೀವು ಅದೇ ಸ್ಟೈಲಲ್ಲಿ ಕೂರ್ತೀರಾ? ಇಲ್ಲ, ನಿಮ್ಮ ಕಾಲೆಲ್ಲ ಕೆಳಗೆ ಬರ್ತದೆ, ನೀವು ಹೆದರಿ ಕೆಲವರು ಮೂತ್ರ ಕೂಡ ಮಾಡ್ಬೋದು ಹೆದರಿ. ನೀವು ಇಮಿಡಿಯೇಟ್ ನಿಮ್ಮ ಟಿವಿ ಕೂಡ ಬಿಡ್ತೀರಿ, ತಿಂಡಿ ಬಿಡ್ತೀರಿ, ಎಲ್ಲ ಬಿಡ್ತೀರಿ, ಗೊಬ್ಬೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅಯ್ಯೋ ಅಯ್ಯೋ ಅಂತ ಎಲ್ಲ ನೆರೆಯವರೆಲ್ಲ ಬರ್ತಾರೆ. ಹಾಗಾಗಿ ನಾವೆಂತ ಎಣಿಸುದು ಅದು ಸುಖ ಅಂತ, ಅದು ಸುಖ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಹಾಗಾಗಿ ಕೃಷ್ಣ ಹೇಳುವಂತ 8ನೇ ಅಧ್ಯಾಯದಲ್ಲಿ ದುಃಖಾಲಯ ಶಾಶ್ವತಂ, ಈ ಭೌತಿಕ ಲೋಕ ದುಃಖ, ಸುಖ ಅಲ್ಲ. ಆದ್ರೆ ನಾವು ತಪ್ಪು ರೀತಿಯಲ್ಲಿ ಅದು ಸುಖ ಅಂತ ಭಾವಿಸ್ತೇವೆ. ಮತ್ತೆ ಪ್ರಹ್ಲಾದ ಮಹಾರಾಜ ಕೂಡ ಹೇಳುವಂತದ್ದು ಭಾಗವತದಲ್ಲಿ, ಪದಂ ಪದಂ ವಿಪದಂ ಪ್ರತಿಷ್ಠ ಡೇಂಜರ್. ಈಗ ನೋಡಿ, ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ, ಎಂತ ಕೂಡ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕೊರೋನಾ ಬರ್ಬೋದು, ಎಂತ ಸ್ಟ್ರೋಕ್ ಆಗ್ಬೋದು, ಪ್ಯಾರಲೈಸ್ ಆಗ್ಬೋದು, ಕ್ಯಾನ್ಸರ್ ಬರ್ಬೋದು, ಎಂತ ಕೂಡ ಬರ್ಬೋದು. ಈಗ ಇಲ್ಲಿ ನಾನು ಆಚೆ ಹೋಗುವಾಗ ರೋಡಲ್ಲಿ ಹೋಗುವ ಆಕ್ಸಿಡೆಂಟ್ ಆಗ್ಬೋದು, ಗ್ಯಾರಂಟಿ ಇಲ್ಲ. ಆದ್ರೆ ನಾವು ಎಂತ ಎಣಿಸೋದು, ನಾನು ಬದುಕ್ತೇನೆ, ಎಂತ ಬದುಕಿದೆ. ಈಗ ನೋಡಿ, ಮೊನ್ನೆ ಇಲ್ಲಿ ಇಬ್ಬರು ನಮ್ಮ ಹತ್ತಿರದವರು, ಇಬ್ಬರು ಹುಡುಗರು, ಒಬ್ಬ 35-36 ವರ್ಷದ ಹುಡುಗ, ಒಬ್ಬ ಕೊರೋನಾದಲ್ಲಿ ತೀರಿ ಹೋದ, 32 ವರ್ಷದ ಹುಡುಗ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಇದು ನಮ್ಮ ತಪ್ಪು ಗಣನೆ. ನಾವು ಈ ರೀತಿ ಎನಿಸಬಾರ್ದು. ಎನಿ ಮೂಮೆಂಟ್ ಎಂತ ಬೇಕಿದಾಗ್ಬೋದು. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಹಾಗಾಗಿ ಹರೇ ಕೃಷ್ಣ ಅಂತ ಎಂತ ಮಾಡ್ತದೆ, ನಮ್ಮನ್ನ ಆ ಕಾಮವನ್ನು ತೆಗೀತದೆ. ಎಸ್, ನೆಕ್ಸ್ಟ್ 2ನೇದು
ಭವಮಾದಾವಾಗ್ನಿ ನಿರ್ವಾಪಣಂ. ಭವಮಾದಾವಾಗ್ನಿ ನಿರ್ವಾಪಣ ಅಂದ್ರೆ ಈ ಕಾಡು ಕಿಚ್ಚಿಗೆ ಹೋಲಿಸ್ತಾರೆ. ಅಗ್ನಿ ಉಂಟಲ್ಲ, ಅಗ್ನಿ. ಈಗ ಈ ಕಾಡು ಕಿಚ್ಚಿದೊಂದು ವಿಶೇಷ ಅಂತ ಅಂದ್ರೆ ಅದು ಸ್ಟಾರ್ಟ್ ಆಗುವಂಥದ್ದು ಕೆಲವೊಮ್ಮೆ ಆಟೋಮೆಟಿಕ್ ಸ್ಟಾರ್ಟ್ ಆಗ್ತದೆ, ಇಲ್ಲದ್ರೆ ಈ ಎರಡು ಮರ ರಬ್ ಮಾಡುವಾಗ ಸ್ಟಾರ್ಟ್ ಆಗ್ತದೆ. ಮತ್ತೆ ಈ ಕೆನಡಾ ಮತ್ತೆ ಅಮೆರಿಕದಲ್ಲಿ ಜಾಸ್ತಿ ಆಗುವಂಥದ್ದು ಫ್ರೀಕ್ವೆಂಟ್ ಆಗಿ ಆಗ್ತಾ ಇರ್ತದೆ. ಕಾಡು ಕಿಚ್ಚಿದ ವಿಶೇಷ ಅಂತ ಅಂದ್ರೆ ಅದು ಆಟೋಮೆಟಿಕ್ ಸ್ಟಾರ್ಟ್ ಆಗ್ತದೆ, ಆದ್ರೆ ಅದನ್ನು ನಂದಿಸ್ಲಿಕ್ಕೆ ಇನ್ನೊಬ್ಬರು ಸಾಯಬೇಕು. ಯಾರು ಸಹಾಯ? ಮೇಲೆ ಇಂದ್ರ ಮಳೆಯನ್ನು ಸುರಿಸಬೇಕು, ಭಗವಂತನ ಸಾಯಬೇಕು. ಅದೇ ರೀತಿ ನಾವು ಕೂಡ ಈ ಭೌತಿಕ ಲೋಕ ಅನ್ನುವ ಭವಸಾಗರ ಎನ್ನುವ ಕಾಡು ಕಿಚ್ಚಲ್ಲಿ ಇದ್ದೇವೆ. ನಾವು ಇಂದ್ರಿಯ ಸುಖದಲ್ಲಿ ತುಂಬಾ ಡೀಪ್ ಹೋಗಿದ್ದೇವೆ, ತುಂಬಾ ಅಂದ್ರೆ ತುಂಬಾ ಡೀಪ್ ಹೋಗಿದ್ದೇವೆ. ಈಗ ನೋಡಿ ಓಷನ್, ಸಮುದ್ರ ತುಂಬಾ ಡೀಪ್, ಅದ್ರ ನೀವು ತುಂಬಾ ಡೀಪ್ ಹೋದ್ರೆ ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಕೂಡ ಈ ಇಂದ್ರಿಯ ಸುಖ ಅನ್ನುವ ಇದ್ರಲ್ಲಿ ನಾವು ತುಂಬಾ ಡೀಪ್ ಹೋಗಿದ್ದೇವೆ, ನಮ್ಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಹೇಗೆ ಟ್ರೈ ಮಾಡ್ತಾ ಇದ್ದೀವಿ, ಬಿಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಈ ಹರೇ ಕೃಷ್ಣ ಮಂತ್ರ ಇದಕ್ಕೆ ನಮ್ಗೆ ಸಹಾಯ ಮಾಡ್ತದೆ. ಆ ಕಾಡು ಕಿಚ್ಚು ಹೇಗೆ ಭಗವಂತನ ಸಾಯಬೇಕು, ಉಳಿದವರಿಂದ ಅದನ್ನ ನಂದಿಸ್ಲಿಕ್ಕೆ ಆಗುದಿಲ್ಲ. ಎಷ್ಟೇ ಫೈರ್ ಬ್ರಿಗೇಡ್ ತರಲಿ ಅದು ನಿಲ್ಲುವುದಿಲ್ಲ. ಮೇಲಿಂದ ಭಗವಂತ ಮಳೆಯನ್ನು ಸುರಿಸಿ ನಿಲ್ಲುತ್ತದೆ. ಅದೇ ರೀತಿ ನಾವು ಇಂದ್ರಿಯ ಸುಖ ಅನ್ನುವ ಈ ಭವಸಾಗರದಲ್ಲಿ ತುಂಬಾ ಡೀಪ್ ಹೋಗಿದ್ದೇವೆ, ತುಂಬಾ ಅಂದ್ರೆ ತುಂಬಾ ಡೀಪ್ ಹೋಗಿದ್ದೇವೆ. ನಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಗೆ ಈ ಹರೇ ಕೃಷ್ಣ ಮಂತ್ರ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಸಹಾಯ ಮಾಡ್ತದೆ. ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಜಾಮಿಲ. ನಿಮ್ಗೆ ನಾನು ಅಜಾಮಿಲನ ಕತೆ ಹೇಳಿದ್ದೇನೆ. ಅಜಾಮಿಲ ಎಂತ ಮಾಡಿದ? ಅಜಾಮಿಲ ಬ್ರಾಹ್ಮಣನಾಗಿದ್ದ, ಆದ್ರೆ ಆ ವೈಶ್ಯನ್ನು ನೋಡಿ ಅವಳ ಹಿಂದೆ ಹೋಗಿ ಪೂರ್ತಿ ಅವ ಬೇಡ ಸರ್ಟಿಫಿಕೇಟ್ ಮಾಡಿದ. ಮತ್ತೆ ಕಡೆಗೆ ಅವನಿಗೊಂದು ಮಗು ಆಯ್ತು, ಮಗುವಿಗೆ ನಾರಾಯಣ ಹೆಸರಿಟ್ಟ. ಮತ್ತೆ ಸಾಯುವಾಗ ನಾರಾಯಣ ಅಂತ ಕರೆದ. ವಿಷ್ಣುದೂತರು ಬಂದು ಅವನನ್ನು ಕೊಂಡೋಗುವಾಗ ಅವ ಕೂಗ್ತಾನೆ, ಓ ನಾರಾಯಣ, ಓ ನಾರಾಯಣ, ನಾನು ದೊಡ್ಡ ತಪ್ಪು ಮಾಡಿದೆ ನಾರಾಯಣ, ನಾನು ತಪ್ಪು ಮಾಡಿದೆ. ಎಂತ ತಪ್ಪು ಮಾಡಿದ ಅಜಾಮಿಲ ಹೇಳುವಂತದ್ದು, ಓ ನಾರಾಯಣ, ನೀನ್ ನಮ್ಗೆಲ್ಲ ಫ್ರೀಡಮ್ ಕೊಟ್ಟಿದ್ದೀಯಾ, ಆ ಫ್ರೀಡಮ್ ಅನ್ನು ನಾನು ಮಿಸ್ಯೂಸ್ ಮಾಡಿದೆ, ಇಂದ್ರಿಯ ಸುಖಕ್ಕೆ ಯೂಸ್ ಮಾಡಿದೆ, ನಿನ್ನ ಸೇವೆಗೆ ಮಾಡ್ಲಿಲ್ಲ ನಾರಾಯಣ. ಆ ರೀತಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಕೂಡ ಫ್ರೀಡಮ್ ಕೊಟ್ಟಿದ್ದಾನೆ ಕೃಷ್ಣ, ನಾವು ಆ ಫ್ರೀಡಮ್ ಅನ್ನು ಮಿಸ್ಯೂಸ್ ಮಾಡ್ತಾ ಇದ್ದೇವೆ. ನಾವು ಇಂದ್ರಿಯ ಸುಖಕ್ಕೆ ಯೂಸ್ ಮಾಡ್ತಾ ಇದ್ದೇವೆ, ನಾವು ಕೃಷ್ಣನ ಸುಖಕ್ಕೆ ಯೂಸ್ ಮಾಡ್ತಾ ಇಲ್ಲ. ಅಜಾಮಿಲ ನೋಡಿ, ಅವನ ಮಾಡಿದ ಅವನಿಗೆ ಪಶ್ಚಾತ್ತಾಪ ಆಯ್ತು. ಅವನಿಗೆ ಮಾಡಿದ ತಪ್ಪು, ನಮ್ಗೆ ಮಾಡಿದ ತಪ್ಪು ಪಶ್ಚಾತ್ತಾಪ ಆಗ್ಬೇಕು. ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಯೂಸ್ ಮಾಡ್ಬೇಕು, ನಮ್ಮ ಇಂದ್ರಿಯ ಸುಖಕ್ಕೆ ಅಲ್ಲ. ಹಾಗಾಗಿ ಈ ರೀತಿ ಅವ ಹೇಳ್ತಾ ಇದ್ದಾನೆ. ಹಾಗಾಗಿ ನೋಡಿ, ನಾವು ಇದರಿಂದ ನಾವು ತಿಳಿಬೇಕು. ಎಸ್, ನೆಕ್ಸ್ಟ್ ಎರಡನೇದಾಯ್ತು. ಫಸ್ಟ್ ಚೇತೋದರ್ಪಣ ಮಾರ್ಜನಂ ಭವಮಾದಾವ ನಿರ್ವಾಪಣಂ. ಮೂರನೇ ಲೈನ್, ಸಾರಿ, ಶ್ರೇಯ ಕೈರವ ಚಂದ್ರಿಕಾ ವಿತರಣ. ಶ್ರೇಯ ಅಂದ್ರೆ ಆಸ್ಪಿಷಿಯಸ್ನೆಸ್, ಶುಭಕರ. ಕೈರವ ಅಂದ್ರೆ ವೈಟ್ ಲಿಲಿ. ಚಂದ್ರಿಕಾ ಅಂದ್ರೆ ಚಂದ್ರ. ವಿತರಣ ಅಂದ್ರೆ ಕೊಡುವಂಥದ್ದು. ಈಗ ನೋಡಿ, ನಮಗೆ ಹಗಲು ಹೊತ್ತಲ್ಲಿ ತುಂಬಾ ಬಿಸಿಲು ಇರ್ತದೆ, ಯಾಕೆಂದ್ರೆ ಸೂರ್ಯನ ಕಿರಣ. ಪ್ರಭುಪಾದ ಹೇಳ್ತಾರೆ ಇದು ಬೇಕು. ಈಗ ಹೇಗಂದ್ರೆ ಕೆಲವರು ಹೇಳ್ತಾರೆ ಆ ಸೂರ್ಯನ ಕಿರಣ ಬೇಕು. ಪ್ರಭುಪಾದ ಒಮ್ಮೆ ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡ್ ಹೋಗುವಾಗ ಅಲ್ಲಿ ಒಬ್ಬ ಕೇಳ್ತಾನೆ ಇದು ಏರ್ಪೋರ್ಟ್ ಅಲ್ಲಿ, ಸ್ವಾಮೀಜಿ ನೀವು ಯಾಕೆ ಬಂದಿದ್ದೀರಿ, ನಮ್ಮ ಈ ದೇಶಕ್ಕೆ ಯಾಕೆ ಬಂದಿದ್ದೀರಿ? ಪ್ರಭುಪಾದ ಹೇಳ್ತಾರೆ ನಿಮ್ಮ ದೇಶ ಈ ನರಕ, ಹೆಲ್ ಅಂತ ಹೇಳ್ತಾರೆ. ಯಾಕೆ ನೀವು ನರಕ ಅಂತ ಹೇಳಿದಿರಿ? ಇಲ್ಲಿ ಸರಿಯಾಗಿ ಸೂರ್ಯನ ಕಿರಣ ಬೀಳುವುದಿಲ್ಲ. ಪ್ರಭುಪಾದ ಹೇಳ್ತಾರೆ ಎಲ್ಲಿ ಸೂರ್ಯನ ಕಿರಣ ಬೀಳುವುದಿಲ್ಲ ಆ ಜಾಗ ನರಕ. ಆದ್ರೆ ನಮ್ಮ ಈ ಯಂಗ್ಸ್ಟರ್ಸ್ಗೆ ಅಂತ ಟೂರ್ ಮಾಡೋದಾದ್ರೆ ಇಂಗ್ಲೆಂಡ್, ಸ್ವಿಟ್ಜರ್ಲ್ಯಾಂಡ್, ಇಟಲಿ, ಫ್ರಾನ್ಸ್, ಜರ್ಮನಿ ಹೀಗೆ ಬೇಕು. ಆದ್ರೆ ಪ್ರಭುಪಾದ ಹೇಳುವಂತದ್ದು ಎಲ್ಲಿ ಸೂರ್ಯನ ಕಿರಣ ಜಾಸ್ತಿ ಇಲ್ಲ ಅದು ನರಕ ಅಂತ ಪ್ರಭುಪಾದ ಹೇಳ್ತಾರೆ. ಮತ್ತೆ ಒಂದು ಸರ್ತಿ ಪ್ರಭುಪಾದ ಇನ್ನೊಂದು ಕ್ಲಾಸ್ ಅಲ್ಲಿ ಹೇಳ್ತಾರೆ ಈ ಸ್ವಿಟ್ಜರ್ಲ್ಯಾಂಡ್. ಪ್ರಭುಪಾದ ಹೇಳ್ತಾರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಎಲ್ಲವನ್ನು ಅವ್ರು ಇಂಪೋರ್ಟ್ ಮಾಡುವಂತದ್ದು.
ಯಾಕಂದ್ರೆ ಅಲ್ಲಿ ಫುಲ್ ಸ್ನೋಫಾಲ್. ಎಲ್ಲಿ ಸೂರ್ಯನ ಕಿರಣ ಬೀರುವುದಿಲ್ಲ ಅಲ್ಲಿ ಕೃಷ್ಣನ ಕೃಪೆ ಇಲ್ಲ ಅಂತ ಅರ್ಥ. ಪ್ರಭುಪಾದ ಹೇಳ್ತಾರೆ ಸೂರ್ಯನ ಕಿರಣ, ಹಾಗಾಗಿ ಭಾರತಕ್ಕೆ ಒಳ್ಳೆ ಸೂರ್ಯನ ಕಿರಣ ಬೀಳುತ್ತದೆ. ಹಾಗಾಗಿ ಇದು ನಮ್ಮ ಪುಣ್ಯ, ತುಂಬಾ ಪುಣ್ಯ. ಅಂದ್ರೆ ಪ್ರಭುಪಾದ ಹೇಳ್ತಾರೆ ಭಾರತದಲ್ಲಿ ನಾವು ಹುಟ್ಟುವಂತದ್ದು ನಮ್ಮ ತುಂಬಾ ಪುಣ್ಯ. ಹಾಗೆ ನಾವು ಇದನ್ನು ತಿಳಿಬೇಕು. ಹಾಗೆ ಚಂದ್ರನ ಕಿರಣ ನೋಡಿ, ಈ ಬೆಳಿಗ್ಗೆ ತುಂಬಾ ಹೀಟ್ ಇರ್ತದೆ, ನಮ್ಮನ್ನು ಕೂಲ್ ಮಾಡ್ಲಿಕ್ಕೆ ಚಂದ್ರನ ಕಿರಣ ಬೇಕೇ ಬೇಕು. ಇದು ಪ್ರಭುಪಾದ ಹೇಳ್ತಾರೆ ಇದು ಸಮತೋಲನ, ಅಂದ್ರೆ ಬ್ಯಾಲೆನ್ಸ್ ಮಾಡುವಂಥದ್ದು ನಮ್ಮನ್ನು. ಸೂರ್ಯನ ಕಿರಣ ಇಲ್ಲ ಖಾಲಿ ಚಂದ್ರನ ಕಿರಣ ಬ್ಯಾಲೆನ್ಸ್ ಆಗುದಿಲ್ಲ, ಖಾಲಿ ಚಂದ್ರನ ಕಿರಣ ಸೂರ್ಯ ಬ್ಯಾಲೆನ್ಸ್ ಆಗುದಿಲ್ಲ, ಅದು ಎರಡು ಕೂಡ ಬೇಕು. ಹಾಗಾಗಿ ಈ ಚಂದ್ರನ ಕಿರಣ ಎಂತಾಗ್ತದೆ, ನಮ್ಗೆ ಕೂಲ್ ಕೊಡ್ತದೆ, ಕೂಲ್. ಅದೇ ರೀತಿ ಈ ಹರೇ ಕೃಷ್ಣ ಮಂತ್ರ ನಮ್ಗೆ ಒಳಗೆ ಕೂಲ್ ಕೊಡ್ತದೆ, ಕೂಲ್ನೆಸ್ ಕೊಡ್ತದೆ. ಶ್ರೇಯ ಅಂದ್ರೆ ಶುಭಕರ, ಕೈರವ ಅಂದ್ರೆ ವೈಟ್ ಲಿಲಿ. ನೋಡಿ ವೈಟ್ ಲಿಲಿ ತುಂಬಾ ಪ್ಯೂರ್. ಪ್ರಭುಪಾದ ಹೇಳ್ತಾರೆ ಪ್ಯೂರಿಟಿ ಇಸ್ ದ ಫೋರ್ಸ್. ನಾನೀಗ ಕೃಷ್ಣ ಪ್ರಜ್ಞೆಯಲ್ಲಿ ಎಷ್ಟು ಪ್ಯೂರಿಟಿ ಆಗ್ತೇನೆ ಅಷ್ಟು ಇನ್ನೊಬ್ಬರಿಗೆ ಅದು ಎಫೆಕ್ಟ್ ಆಗ್ತದೆ. ಈಗ ಎಂತ ನಾನು ಪ್ಯೂರಿಟಿ ಇಲ್ಲ, ನಾನೆಲ್ಲ ಬೇಡ ಹಿಂದೂ ಮಾಡ್ತೇನೆ, ನಾನು ನಿಮ್ಗೆ ಕ್ಲಾಸ್ ಮಾಡಿದ್ರೆ ಅದು ಎಫೆಕ್ಟ್ ಆಗುವುದಿಲ್ಲ. ಪ್ರಭುಪಾದ ಹೇಳ್ತಾರೆ ಅದು ಎಫೆಕ್ಟ್ ಆಗುದಿಲ್ಲ. ಫಸ್ಟ್ ನೀನು ಪ್ಯೂರಿಟಿ ಆಗು, ನೀನು ಕೃಷ್ಣ ಪ್ರಜ್ಞೆಯನ್ನು ಸರಿಯಾಗಿ ಮಾಡ್ಕೋ, ಹಿಂದೆ ಸುಖವನ್ನು ಬಿಡು, ಮತ್ತೆ ಇನ್ನೊಬ್ಬರಿಗೆ ಹೇಳು, ಆಗ ಅದು ಎಫೆಕ್ಟ್ ಆಗುತ್ತೆ. ಅದೇ ರೀತಿ ಈ ಲಿಲ್ಲಿ ಅನ್ನೋದು ತುಂಬಾ ಪ್ಯೂರ್, ಪ್ಯೂರಿಟಿ ಇಸ್ ದ ಫೋರ್ಸ್. ಎಸ್, ಇಲ್ಲಿ ಮತ್ತೆ ಇನ್ನೊಂದು ವಿಷಯ ಎಂತಂದ್ರೆ ಪರೀಕ್ಷಿತ್ ಮಹಾರಾಜ್ ಅರ್ಜುನನ ಮೊಮ್ಮಗ, ಪಾಂಡವರ ಫ್ಯಾಮಿಲಿ. ಮತ್ತೆ ಗರ್ಭದಲ್ಲಿ ಕೃಷ್ಣ ನೋಡಿದಾನೆ. ಈ ಅಶ್ವತ್ಥಾಮ ಅಟ್ಯಾಕ್ ಮಾಡುವಾಗ ಉತ್ತರಕ್ಕೆ ಹೋಗುವಾಗ ಕೃಷ್ಣ ಒಳಗೆ ಬರ್ತಾನೆ ಮತ್ತೆ ಅವನು ರಕ್ಷಿಸ್ತಾನೆ. ಪರೀಕ್ಷಿತ್ ಮಹಾರಾಜ್ ಅವನಿಗೆ ಕೊನೆಯ 7 ದಿವಸ ಸಾಯ್ಲಿಕ್ಕೆ ಉಂಟಂತ ಗೊತ್ತಾಗುವಾಗ ಅವ ಬರ್ತಾನೆ ಈ ಗಂಗಾ ನದಿ ತೀರಕ್ಕೆ, ನೈಮಿಷಾರಣ್ಯಕ್ಕೆ. ಅಲ್ಲಿ ಶುಕಮುನಿ ಬರ್ತಾರೆ, ಮತ್ತೆ ಶುಕಮುನಿ ಅವನಿಗೆ ಈ ಭಾಗವತ ಹೇಳ್ತಾರೆ. ಶುಕಮುನಿ ಹೇಳುವಂತದ್ದು, ಓ ಪರೀಕ್ಷಿತ, ನೀನು ಪಾಂಡವ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀಯಾ, ಪಾಂಡವರು ಕೃಷ್ಣನ ಒಟ್ಟಿಗೆ ಇದ್ದ ತುಂಬಾ ಕ್ಲೋಸ್, ಮತ್ತೆ ಗರ್ಭದಲ್ಲಿ ನೀನು ಕೃಷ್ಣನನ್ನು ಕಂಡಿದ್ದೀಯಾ, ಹಾಗಾಗಿ ಕೃಷ್ಣನ ಬಗ್ಗೆ ನಿನ್ಗೆ ಎಲ್ಲ ಗೊತ್ತುಂಟು, ಎಲ್ಲ ತಿಳಿದಿದ್ಯಾ, ಆದ್ರೂ ಕೂಡ ನೀನು ಇಲ್ಲಿ ಬಂದಿದ್ದೀಯಾ. ಇದು ಮೆಚ್ಚುವಂಥದ್ದು. ಅದು ನಾವಾಗೆಲ್ಲ ನಮ್ಗೆ ಸ್ವಲ್ಪ ಈಗ ಗೊತ್ತಾದ್ರೆ 18 ದಿವಸ ಆದ್ಮೇಲೆ ನಾವೆಂತ ಮಾಡ್ತೇವೆ, ಕ್ಲಾಸ್ ಆದ್ಮೇಲೆ ಎಸ್ ನಂಗೆ ಬಗ್ಗೆ ಗೊತ್ತಾಯ್ತು. ಇಲ್ಲ, ಪರೀಕ್ಷಿತ್ ಮಹಾರಾಜ್ ಕೃಷ್ಣನ ಬಗ್ಗೆ ಎಲ್ಲ ಗೊತ್ತಿತ್ತಂತೆ, ಆದ್ರೂ ಕೂಡ ಕೇಳಲಿಕ್ಕೆ ಬಂದ. ಸಾಧು ಸಂಘ ನಾವು ಮಾಡ್ತಾ ಇರ್ಬೇಕು, ಕಂಟಿನ್ಯೂ ಆಗಿ ಮಾಡ್ತಾ ಇರ್ಬೇಕು, ಇಲ್ಲ ನಮ್ಗೆ ಹಿಂದೆ ಸುಖ ಬಿಡ್ಲಿಕ್ಕೆ ಆಗುದಿಲ್ಲ. ಈ ಹಿಂದೆ ಸುಖಗಳು ಹೇಗೆ ಅಂದ್ರೆ ನಮ್ಮ ಹಿಂದೆ ಮಾಡು ಹೇಳ್ತದೆ, ಆದ್ರೆ ನಾವು ಸಾಧು ಸಂಘ ಮಾಡಿದ್ರೆ, ಭಕ್ತರ ಸಂಘ ಮಾಡಿದ್ರೆ ಅದ್ರ ನಮ್ಗೆ ಬಿಡುಗಡೆ ಆಗ್ಲಿಕ್ಕೆ ಆಗ್ತದೆ. ಹಾಗಾಗಿ ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ 4ನೇದು ವಿದ್ಯಾವಧು ಜೀವನ. ವಿದ್ಯಾ ಅಂದ್ರೆ ನಾಲೆಜ್, ವಧು ಅಂದ್ರೆ ಮದುಮಗಳು, ಜೀವನ ಅಂದ್ರೆ ಜೀವನ. ಈಗ ಮದುಮಗಳಿಗೆ ಯಾರು ಆಸರೆ? ಮದುಮಗಳಿಗೆ ಅವಳ ಗಂಡ ಆಸರೆ. ಅದೇ ರೀತಿ ಆ ಮದುಮಗಳಿಗೆ ಹೇಗೆ ಗಂಡ ಆಸರೆ ಆಗ್ತಾನೋ ಅದೇ ರೀತಿ ಹರೇ ಕೃಷ್ಣ ಮಂತ್ರ ನಮಗೆ ಆಸರೆ ಆಗ್ತದೆ ನಮ್ಗೆ. ಮತ್ತೆ ನೆಕ್ಸ್ಟ್ ಲೈನ್, ಆನಂದಾಂಬುಧಿ ವರ್ಧನ. ಅಂದ್ರೆ ಆನಂದ ಅಂದ್ರೆ ಫುಲ್ ಬ್ಲಿಸ್, ಇದಕ್ಕೆ ಸಮುದ್ರ. ನೋಡಿ ಈಗ ಸಮುದ್ರದಿಂದ ನಾವು 10 ಬಕೆಟ್ ನೀರು ತರ್ತೇವೆ, ಖಾಲಿ ಆಗ್ತದ? ಇಲ್ಲ. ಅದೇ ರೀತಿ ಹರೇ ಕೃಷ್ಣ ಮಂತ್ರ ನೀವು ಜಪ ಮಾಡ್ತಾ ಇದ್ರೆ ನಿಮ್ಗೆ ಆ ಸಮುದ್ರದಲ್ಲಿ ಎಷ್ಟು ನೀರುಂಟು ಅಷ್ಟು ನಿಮಗೆ ಸುಖ ಅನುಭವಿಸಬಹುದು. ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ. ಪ್ರತಿಪದಂ ಪೂರ್ಣಾಮೃತ ಸ್ವಾದನ ಅಂದ್ರೆ ಪ್ರತಿ ಸ್ಟೆಪ್ ನಿಮ್ಗೆ ಅಮೃತವನ್ನು ಸವಿಬಹುದು. ಪ್ರತಿ ಸ್ಟೆಪ್ ಹರೇ ಕೃಷ್ಣ ಮಂತ್ರದಲ್ಲಿ ನೀವು ಪ್ರೋಗ್ರೆಸ್ ಆದ ಕೂಡಲೇ ಪ್ರತಿಯೊಂದು ನಿಮ್ಗೆ ಸ್ಟೆಪ್ ಅಲ್ಲಿ ಅಮೃತವನ್ನು ಸವಿಬಹುದು. ಸರ್ವಾತ್ಮ ಸಂಪನ್ನಂ ಅಂದ್ರೆ ಸ್ನಾನ ಮಾಡುವಂಥದ್ದು, ಮತ್ತೆ ನಿಮ್ಗೆ ಅಮೃತದಲ್ಲಿ ನಿಮ್ಗೆ ಸ್ನಾನ ಮಾಡಬಹುದು. ಪರಮ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ. 2ನೇ ಶ್ಲೋಕಕ್ಕೆ ಹೋಗುವ. ಇನ್ನು ಸ್ವಲ್ಪ ಫಾಸ್ಟ್ ಮಾಡ್ತೇನೆ. ಎಸ್, ನಾಮನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾಪಿತ ನಿಯಮಿತ ಸ್ಮರಣೇನ ಕಾಲ ಏತಾದೃಷ್ಟ ಭಗವನ್ ಮಾಮಪಿ ದುರ್ದೈವ ದೃಶ್ಯಂ ಯೇ ಜಾನಿ ಅನುರಾಗ.
ಏ ನನ್ನ ಸ್ವಾಮಿ, ಜೀವಿಗಳು ಎಲ್ಲ ಅನುಗ್ರಹ ನೀಡಬಲ್ಲದು ನಿನ್ನ ಪವಿತ್ರ ನಾಮ ಮುಂದೆ. ಹಾಗೆ ನಿನಗೆ ಗೋವಿಂದ, ಕೃಷ್ಣ, ಗೋವಿಂದ ಮುಂತಾದ ಲಕ್ಷಾಂತರ ಹೆಸರುಗಳಿವೆ. ಈ ಹೆಸರುಗಳು ನಿನ್ನೆಲ್ಲ ಆದ ಶಕ್ತಿಯನ್ನು ಹೂಡಿದ್ಯಾ. ಈ ಹೆಸರನ್ನು ಪಡಿಸಲು ಕಠಿಣ ನಿಯಮಗಳು ಸಹ ಇಲ್ಲ. ಏ ನನ್ನ ಸ್ವಾಮಿಯೇ, ನಿನ್ನ ಪವಿತ್ರ ನಾಮವನ್ನು ಸ್ಮರಿಸಿ ನಿನ್ನ ಸುಲಭವಾಗಿ ಸಮೀಪ ಸಾಮರ್ಥ್ಯ ನೀನು ಕರುಣೆ ನನಗೆ ಅನುಗ್ರಹಿಸಿದ್ದೀಯಾ. ಆದರೆ ನಾನು ಎಂತ ಅದೃಷ್ಟ ಏನಂದ್ರೆ ನನಗೆ ಅವುಗಳ ಆಕರ್ಷಣೆ ಇಲ್ಲ. ಈ ಶ್ಲೋಕ ಎಂತ ಹೇಳ್ತಂದ್ರೆ, ನಾಮಕಾರಿ ಬಹುದ ನಿಜ ಸರ್ವಶಕ್ತಿ. ಕೃಷ್ಣ, ನಿನಗೆ ಲಕ್ಷಗಟ್ಟಲೆ ಹೆಸರುಂಟು, ಮತ್ತೆ ನೀನು ಎಲ್ಲ ಹೆಸರಲ್ಲಿ ಇದ್ದೀಯಾ. ಈಗ ಹೇಗಂದ್ರೆ ಕೆಲವರು ಹೇಳ್ತಾರೆ, ಆ ಕೃಷ್ಣನ ಹೆಸರು ನೀವೆಂತ ಹೇಳುವಂಥದ್ದು, ಕೃಷ್ಣ ಅಲ್ಲಿ ಇಲ್ಲ. ಇಲ್ಲ, ಕೃಷ್ಣ ಹೆಸರಲ್ಲಿ ಇದೆಯಾ, ಕೃಷ್ಣ ಎಲ್ಲ ಶಕ್ತಿ ಉಂಟು. ಅದಕ್ಕೆ ನಾವು ಹೇಳೋದು ಜಪ ಮಾಡಿ ಅಂತ. ಕೃಷ್ಣ ಬೇರೆ ಅಲ್ಲ, ಕೃಷ್ಣ ನಾಮ ಬೇರೆ ಅಲ್ಲ, ಎಲ್ಲ ಹೆಸರಲ್ಲಿ ಇದ್ದಾನೆ. ಮತ್ತೆ ಈ ಹೆಸರನ್ನು ಪಠಿಸಲು ಕಠಿಣ ನಿಯಮ ಕೂಡ ಇಲ್ಲ. ಎಲ್ಲಿ ಬೇಕು ನೀವು ಮನೆಯಲ್ಲಿ ಕೂಡ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಸ್ನಾನ ಮಾಡಿ ಮಾಡ್ಬೋದು, ಮಾಡದೆ ಮಾಡ್ಬೋದು, ಯಾವ ಟೈಮಲ್ಲಿ ಕೂಡ ಮಾಡ್ಬೋದು, ನಿಯಮ ಇಲ್ಲ. ಮತ್ತೆ ನೀನು ನಮಗೆ ಈ ನಿನ್ನ ನಾಮವನ್ನು ಸ್ಮರಿಸಲು ಸುಲಭವಾಗಿ ಸಮೀಪಿಸುವ ಸಾಮರ್ಥ್ಯ ನೀನು ಕೊಟ್ಟಿದ್ಯಾ. ಅಂದ್ರೆ ಈ ನಾಮವನ್ನು ಹೇಳಲಿಕ್ಕೆ ನಮಗೆ ಅನುಕೂಲ ಕೂಡ ಮಾಡಿಕೊಟ್ಟಿದ್ಯಾ. ಆದ್ರೆ ನಾನು ಎಂತ ಅದೃಷ್ಟವೇನೆಂದರೆ ನನಗೆ ಅದರ ಆಕರ್ಷಣೆ ಇಲ್ಲ. ಕೃಷ್ಣ ಎಲ್ಲ ಕೊಟ್ಟಿದ್ದಾನೆ, ಆದ್ರೆ ನಮಗೆ ಆಕರ್ಷಣೆ ಇಲ್ಲ. ಇದು ನಮ್ಮ ಕಂಡೀಷನ್. ನೆಕ್ಸ್ಟ್ ಶ್ಲೋಕ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾರಿ. ಎಂತಂದ್ರೆ ಒಬ್ಬನು ತಾನು ಬೀದಿಯಲ್ಲಿನ ಒಂದು ಹುಲ್ಲುಗಡ್ಡಿಗಿಂತ ಕನಿಷ್ಠ ಎಂಬ ಭಾವನೆಯಿಂದ ವಿಘ್ನಶೀಲಾಗಿ ಭಗವಂತ ಪವಿತ್ರ ನಾಮವನ್ನು ಪಠಿಸಬೇಕು. ಎಲ್ಲಾ ಸುಳ್ಳು ಪ್ರದೇಶಗಳನ್ನು ಬದಿಗೆಟ್ಟು ಮರಕ್ಕಿಂತಲೂ ಹೆಚ್ಚು ಸಹನಶೀಲನಾಗಬೇಕು. ಇತರರಿಗೆ ಸಕಲ ಗೌರವವನ್ನು ನೀಡಲು ಸಿದ್ಧನಾಗಿರಬೇಕು. ಇಂಥ ಮನಸ್ಸಿನಲ್ಲಿ ಭಗವಂತನ ಪುಣ್ಯ ನಾಮಸ್ಮರಣೆಯನ್ನು ಸತತವಾಗಿ ಮಾಡಲು ಸಾಧ್ಯ. ಅಂದ್ರೆ ಈಗ ಹುಲ್ಲು, ನಾವು ಹುಲ್ಲನ್ನು ತೊಳೆಯುತ್ತೇವೆ, ಮತ್ತೆ ಅದು ಸ್ಟ್ರೈಟ್ ಆಗ್ತದೆ. ಹಾಗಾಗಿ ಆ ನಮ್ರತೆಯಲ್ಲಿ ನಾವು ಜಪ ಮಾಡ್ಬೇಕಂತೆ. ಮತ್ತೆ ಈ ಮರವನ್ನು ನಾವು ಕಡಿತೇವೆ, ಅದು ವಾಪಸ್ ಚಿಗುರುತ್ತದೆ. ಹಾಗೆ ನಾವು ಸಹನಶೀಲರಾಗಬೇಕು. ಮತ್ತೆ ಉಳಿದವರಿಗೆ ಗೌರವ ಕೊಡ್ಬೇಕು, ಆದ್ರೆ ನಮ್ಗೆ ಗೌರವ ಬೇಡ. ಆ ರೀತಿ ನಾವು ಇರ್ಬೇಕು. ಈ ನಿಟ್ಟಿನಲ್ಲಿ ನಾವು ಹೇಗೆ ಇರ್ತೇವೆ, ಆಗ ನಮ್ಗೆ ಕೃಷ್ಣನ ಶುದ್ಧ ಜಪ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ. ನದನಂ ನ ಜನಂ ನ ಸುಂದರಿಂ ಕವಿತಾವಾ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರಿ ಭವದಾ ಭಕ್ತಿ ಅಯೇತೋಕೀತ್ವೈ. ಏ ಸರ್ವಶಕ್ತಿ ಸ್ವಾಮಿ, ನನಗೆ ಸಂಪತ್ತು ಸಂಗ್ರಹಿಸುವ ಲಾಲಸಿಲ್ಲ, ಚೆಲುವರೆ ಬಯಕೆ ಇಲ್ಲ, ಅಥವಾ ಅನೇಕ ಮಂದಿ ಶಿಷ್ಯರು ಬೇಕಾಗಿಲ್ಲ. ನನಗೆ ಬೇಕಾದದ್ದು ಜನ್ಮ ನಿನ್ನ ನಿಷ್ಕಾರಣ ಭಕ್ತಿ ಸೇವೆ ಮಾತ್ರ. ನೋಡಿ, ಇದು ತುಂಬಾ ಮುಖ್ಯ ಶ್ಲೋಕ. ಕಲಿಯುಗದಲ್ಲಿ ಎಲ್ಲರಿಗೂ ಹಣ ಸಂಗ್ರಹಣೆ ಮಾಡುವ ಆಸೆ, ಇನ್ನು ಬೇಕು, ಇನ್ನು ಬೇಕು, ಇನ್ನು ಬೇಕು. 3 ಕಬಡ್ ಫುಲ್ ಆಗಿರ್ತದೆ, 4ನೇ ಕಬಡ್ ಪರ್ಚೇಸ್ ಮಾಡ್ತಾರೆ. 4ನೇ ಕಬಡ್ ಪರ್ಚೇಸ್ ಮಾಡ್ತಾರೆ ವಿನಃ ಕೃಷ್ಣನ ಈ ದೇವಸ್ಥಾನಕ್ಕೆ ಹಣ ಕೊಡುವುದಿಲ್ಲ. ಅಂದ್ರೆ ಇನ್ನು ಬೇಕು, ಇನ್ನು ಬೇಕು. ಚೈತನ್ಯ ಮಾವ ಹೇಳುವಂಥದ್ದು, ನನಗೆ ಹಣ ಸಂಗ್ರಹಣೆ ಮಾಡುವ ಲಾಲಸೆ ಇಲ್ಲ. ಏಕೆಂದ್ರೆ ನೋಡಿ, ಮೊನ್ನೆ ಒಂದು ಸಣ್ಣ ಒಂದು ಉದಾಹರಣೆ, ಲಾಸ್ಟ್ ಏಪ್ರಿಲ್ ಅಲ್ಲಿ ಒಬ್ಬ ಬಿಲಿಯನೇರ್ ಅಮೆರಿಕದಲ್ಲಿ ಅವ ಹೇಳ್ತಿದ್ದ, ನನಗೆ ಎಂತ ರೋಗ ಬಂದ್ರು ಕೂಡ ನನ್ನ ಹಣದಿಂದ ನಾನು ಇದನ್ನು ಸಾಲ್ವ್ ಮಾಡ್ತೇನೆ. ಅವನಿಗೆ ಅಮೆರಿಕದಲ್ಲಿ ಒಂದು ಆಸ್ಪತ್ರೆ ಕಟ್ಟುವಷ್ಟು ಹಣ ಇತ್ತಂತೆ, ಅಷ್ಟು ಬಿಲಿಯನೇರ್ ಅವ. ಸತ್ತು ಹೋದ ಮೇಲೆ ಮನೆಯವರಿಗೆ ಅವನ ಹೆಣವನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಈ ಕಾರ್ಪೊರೇಷನ್ ಅವರು ಬಂದು ಅವನ ಹೆಣವನ್ನು ಡಂಪ್ ಮಾಡಿದ್ರು. ಎಂತಾಯ್ತು ಅವನ ಹಣ, ಎಂತಾಯ್ತು? ಏನು ಯೂಸ್ ಇಲ್ಲ ಹಣ. ಹಾಗಾಗಿ ನಾವು ಕೃಷ್ಣನಿಗೆ ನಾವು ಅದನ್ನು ಕೊಡ್ಬೇಕು. ಕೃಷ್ಣನಿಗೆ ಕೊಡದಿದ್ರೆ ನಮಗೆ ಸಾಯುವಾಗ ಇದೇ ರೀತಿ ಆಗ್ತದೆ. ಎಂತಂದ್ರೆ ಹಣ ಬರುವುದಿಲ್ಲ ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ, ಕೃಷ್ಣ ಬರ್ತಾನೆ. ಕೃಷ್ಣ ಪ್ರಜ್ಞೆ ಮಾಡಿದ್ರೆ ಕೃಷ್ಣ ಬರ್ತಾನೆ ನಮ್ಮ ಸಾಯುವಾಗ ರಕ್ಷಣೆ ಮಾಡ್ಲಿಕ್ಕೆ. ಹಣ ಬರುವುದಿಲ್ಲ, ಇದನ್ನು ನಾವು ತಿಳಿಬೇಕು. ಏ ಸರ್ವತ ಸ್ವಾಮಿ, ನನಗೆ ಸಂಪತ್ತು ಸಂಗ್ರಹಿಸ ಲಾಲಸಿಲ್ಲ. ಚೈತನ್ಯ ಮಾವ ಹೇಳ್ತಾ ಇದ್ದಾರೆ, ನನಗೆ ಸಂಪತ್ತು ಬೇಡ. ಎರಡನೇದು, ಚೆಲುವೆರ ಬಯಕೆ ಇಲ್ಲ. ಕಲಿಯುಗದಲ್ಲಿ 99% ಜನರು ಪ್ರಾಯ 70 ಆಗ್ತದೆ, 75 ಆಗ್ತದೆ, ಆದ್ರೂ ಕೂಡ ನೈಟ್ ಕ್ಲಬ್ಗೆ ಹೋಗುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಈ ಪಾಶ್ಚಾತ್ಯ ದೇಶದಲ್ಲಿ ಅವನಿಗೆ 75 ವರ್ಷ ಆಗ್ತದೆ, ತುಂಬಾ ಹಣ ಇರ್ತದೆ, ಇಂದ್ರಿಯ ಅಂದ್ರೆ ಟೋಟಲ್ ಎಲ್ಲ ಇಂದ್ರಿಯ ಸುಖ ಮಾಡ್ಲಿಕ್ಕೆ ಅವನಿಗೆ ಶಕ್ತಿ ಇರುವುದಿಲ್ಲ. ಆದ್ರೂ ಕೂಡ ನೈಟ್ ಪಬ್ಬಿಗೆ ಹೋಗಿ ಹಣ ಕೊಟ್ಟು ಇನ್ನೊಂದು ಹುಡುಗಿಯನ್ನು, 20 ವರ್ಷದ ಹುಡುಗಿಯನ್ನು ಕೊಂಡೋಗ್ತಾನೆ. ಯಾಕೆ ಇದು? ಯಾಕೆಂದ್ರೆ ನಮ್ಗೆ ಚೆಲುವೆರ ಬಯಕೆ. ಚೈತನ್ಯ ಮಾವ ಹೇಳ್ತಾರೆ, ನನಗೆ ಚೆಲುವೆರ ಬಯಕೆ ಇಲ್ಲ, ಅಥವಾ ಅನೇಕ ಮಂದಿ ಶಿಷ್ಯರು ಬೇಕಾಗಿಲ್ಲ. ನೋಡಿ, ತುಂಬಾ ಬೋಗಸ್ ಆರ್ಗನೈಸೇಷನ್ ಉಂಟು ಭಾರತದಲ್ಲಿ.
ಸಾವಿರ ಬೋಗಸ್ ಆರ್ಗನೈಸೇಷನ್ ಉಂಟು. ಎಲ್ಲ ಆರ್ಗನೈಸೇಷನ್ ಅಂತ ಅವರಿಗೆ ಶಿಷ್ಯರು ಬೇಕು. ಪ್ರಭುಪಾದ್ ಹೇಳ್ತಾರೆ, ನನ್ಗೆ ಶಿಷ್ಯರು ಅಂದ್ರೆ ಪ್ರಭುಪಾದ್ ಹೇಳುವಂತದ್ದು. ಒಬ್ಬ ಬಂದು ಪ್ರಭುಪಾದ್ ಹೇಳ್ತಾನೆ, ಈ ನಿಮ್ದು ರೂಲ್ಸ್ ರೆಗ್ಯುಲೇಷನ್ ತುಂಬಾ ಕಷ್ಟ, ಅದರಲ್ಲಿ ಈ ಮಾಂಸಾಹಾರಿ, ಅನೈತಿಕ ಸ್ತ್ರೀ, ಮತ್ತೆ ಜೂಜು, ಮತ್ತೆ ಮದ್ಯಪಾನ, ಈ ಮೂರನ್ನು ನಾನು ಬಿಡ್ಲಿಕ್ಕೆ ಸಿದ್ಧನಿದ್ದೇನೆ, ಆದ್ರೆ ನನಗೆ ಮದ್ಯಪಾನ ಬಿಡ್ಲಿಕ್ಕೆ ಆಗುದಿಲ್ಲ, ನೀವು ಅದನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಪ್ರಭುಪಾದ್ ಹೇಳ್ತಾರೆ, ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ನನಗೆ ಕ್ವಾಲಿಟಿ ಬೇಡ, ನನಗೆ ಕ್ವಾಂಟಿಟಿ ಬೇಕು, ನನಗೆ ಒಬ್ಬ ಶುದ್ಧ ಭಕ್ತನಾದ ಸಾಕು ಅಂತ ಹೇಳ್ತಾರೆ ಪ್ರಭುಪಾದ್. ಅದೇ ರೀತಿ ಚಂದ್ರಮಾಮ ಕೂಡ ಹೇಳುವಂತದ್ದು, ನನಗೆ ತುಂಬಾ ಶಿಷ್ಯರು ಬೇಕಾಗಿಲ್ಲ, ನನಗೆ ಒಬ್ಬ ಪ್ಯೂರ್ ಶಿಷ್ಯ ಇದ್ರೆ ಸಾಕು, ಯಾರು ಫಾಲೋ ಮಾಡ್ತಾನೆ. ಆದ್ರೆ ಈ ಎಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳು ಯಾವುದು ಬೋಗಸ್. ಅವರು ಫಸ್ಟ್ ಆಫ್ ಆಲ್ ಅವರಿಗೆ ಕೂಡ ಗೊತ್ತಿಲ್ಲ. ಅವರು ನನಗೆ ಒಬ್ರು ಹೇಳಿದ್ರು, ನಿಮ್ಮ ಈ ಇಸ್ಕಾನ್ ಅಲ್ಲಿ ಮಾತ್ರ ನೀವು ಹಿಂದೂ ಸುಖ ಬಿಡಿ ಅಂತ ಹೇಳುವಂಥದ್ದು. ನಾನು ತುಂಬಾ ಸಂಸ್ಥೆಗೆ ಹೋಗಿದ್ದೇನೆ, ಎಲ್ಲ ಫೇಮಸ್, ಅಲ್ಲಿ ಹಿಂದೂ ಸುಖ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವನ ಗುರು ಕೂಡ ಮಾಡ್ತಾ ಇದ್ದಾನೆ, ಯಾಕಂದ್ರೆ ಅವನಿಗೆ ಶಿಷ್ಯರು ಬೇಕು. ಒಂದು ವೇಳೆ ಅವ ಹೇಳಿದ್ರೆ ಎಲ್ಲರೂ ಬಿಟ್ಟು ಹೋಗ್ತಾರೆ. ಹಾಗಾಗಿ ನಮ್ಗೆ ಪ್ರಭುಪಾದ್ ಹೇಳುವಂಥದ್ದು, ನಮ್ಗೆ ಕ್ವಾಂಟಿಟಿ ಬೇಡ, ನಮ್ಗೆ ಕ್ವಾಲಿಟಿ ಬೇಕು. ಪ್ರಭುಪಾದ್ ಹೇಳ್ತಾರೆ, ದೊಡ್ಡ ಪಂಡಾಲ್ ಪ್ರೋಗ್ರಾಮ್ ಮಾಡಿ 10,000 ಜನರನ್ನು ಸೇರಿಸಿ ಅದರಲ್ಲಿ ಒಬ್ಬ ಭಕ್ತರಾದ ಸಾಕು ಅಂದ್ರೆ ಇದರ ಅರ್ಥ ಎಂತಂದ್ರೆ ನಮ್ಗೆ ಕ್ವಾಲಿಟಿ ಬೇಕು, ಕ್ವಾಂಟಿಟಿ ಅಲ್ಲ. ನನಗೆ ಬೇಕಾದ ಮತ್ತೆ ಎಂತ ಬೇಕು? ಈ ಎಲ್ಲ ಮಾಯವಾದಿಗಳಿಗೆ ಎಂತ ಬೇಕು? ಅವರಿಗೆ ಸಾಯುಜ ಮೋಕ್ಷ. ಸಾಯುಜ ಮೋಕ್ಷ ಅಂದ್ರೆ ದೇವರಲ್ಲಿ ಒಂದಾಗುವಂಥದ್ದು. ದೇವರಲ್ಲಿ ನಾವು ದೇವರು ನಾರಾಯಣ, ಒಬ್ಬರೊಬ್ಬರು ಹೇಳುವಂಥದ್ದು ನಾರಾಯಣ ನಾರಾಯಣ. ಮತ್ತೆ ನಾವು ಅಲ್ಲಿ ಹೋಗುವಂಥದ್ದು ಬ್ರಹ್ಮಜ್ಯೋತಿ ಹೋಗುವಂಥದ್ದು, ಅಲ್ಲಿ ನಾವು ಒಂದಾಗುವಂಥದ್ದು ಇಲ್ಲ. ಪ್ರಭುಪಾದ್ ಹೇಳ್ತಾರೆ, ಒಂದಾಗ್ಲಿಕ್ಕೆ ಆಗುದಿಲ್ಲ. ಡಾಗ್ ಇಸ್ ಆಲ್ವೇಸ್ ಡಾಗ್, ಗಾಡ್ ಇಸ್ ಆಲ್ವೇಸ್ ಗಾಡ್. ಅಂದ್ರೆ ಸ್ಪೆಲ್ಲಿಂಗ್ ಸೇಮ್, DOG ನಾಯಿ ನಾಯಿಯೇ, ದೇವರು ದೇವರೇ, ಪ್ರಭುಪಾದ್ ಹೇಳ್ತಾರೆ. ಹಾಗಾಗಿ ಮತ್ತೆ ನಮ್ಗೆ ಎಂತ ಬೇಕಾದದ್ದು? ಜನ್ಮ ಜನ್ಮಗಳಿಂದ ನಿಷ್ಕಾರಣ ಭಕ್ತಿ ಸೇವೆ. ಶುದ್ಧ ಭಕ್ತರು ಹೇಳುವಂಥದ್ದು, ನಾನು ನರಕಕ್ಕೆ ಹೋಗ್ಲಿಕ್ಕೆ ಕೂಡ ಸಿದ್ಧ. ಮಾಯವಾದಿಗಳಿಗೆ ನರಕಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಆದ್ರೆ ಈ ವೈಷ್ಣವರಿಗೆ, ಶುದ್ಧ ಭಕ್ತರಿಗೆ ನರಕಕ್ಕೆ ಹೋಗ್ಲಿಕ್ಕೆ ಕೂಡ ಇಚ್ಛೆ. ಆದ್ರೆ ಅಲ್ಲಿ ನನ್ಗೆ ನಿನ್ನ ಭಕ್ತಿ ಸೇವೆ ಕೊಡು. ಇದು ನಮ್ಮ ಮೈಂಡ್ ಅಲ್ಲಿ ಇರಬೇಕು. ಎಸ್. ಐನಂದ ತನುಜ ಕಿಂಕರಂ ಪತಿತಮ್ಮ ವಿಷಮೇ ಭವಾಮುದೋ ಕೃಪಯಾ ತವ ಪಾದ ಪಂಕಜ ಸಿತಧುಲಿ ಸದೃಶಂ ವಿಚಿಂತಯ. ಏನಂದ ಮಹಾರಾಜ ಪುತ್ರನಾದ ಕೃಷ್ಣನೇ, ನಾನು ಸದಾ ನಿನ್ನ ಸೇವಕ, ಆದರೂ ಅದು ಹೇಗೋ ಈ ಜನ ಮರಣ ಭಯಾನಕ ಸಾಗರದಲ್ಲಿ ನಾನು ಬಿದ್ದು ಬಿಟ್ಟಿದ್ದೇನೆ. ದಯವಿಟ್ಟು ಈ ಮೃತ್ಯು ಸಾಗರದ ನನ್ನ ಮೇಲೆತ್ತಿ ನನ್ನನ್ನು ನಿನ್ನ ಪಾದ ಪದ್ಮಗಳಲ್ಲಿನ ಧೂಳುಗಣದಲ್ಲಿ ಒಂದಾಗೆ ಇಟ್ಟು. ಅಂದ್ರೆ ನಮ್ಗೆ ಗೊತ್ತಾಗಬೇಕು ನಾವು ಕಷ್ಟದಲ್ಲಿ ಇದ್ದೇವೆ ಅಂತ. ನಾವೀಗ ಎಂತ ಎಣಿಸಿದ್ರು ನಾನು ಸುಖವಾಗಿದ್ದೇನೆ? ಇಲ್ಲ ಸರ್, ಈ ಜನ್ಮ ಮೃತ್ಯು ಜರವ್ಯಾಧಿ ಇದು ದೊಡ್ಡ ಕಷ್ಟ. ಯಾರಿಗೂ ಮೃತ್ಯು ಬೇಡ. ಈ ಕೊರೋನಾ ಬರುವ ಎಲ್ಲರೂ ಮಾಸ್ಕ್ ಹಾಕುವಂಥದ್ದು, ನನಗೆ ಮೃತ್ಯು ಬೇಡ, ನನಗೆ ಸಾಯಲಿಕ್ಕೆ ಮನಸ್ಸಿಲ್ಲ. ಯಾರಿಗೂ ಓಲ್ಡ್ ಏಜ್ ಬೇಡ, ಜರ ಬೇಡ, ವ್ಯಾಧಿ ಬೇಡ, ವ್ಯಾಧಿ ರೋಗ ಯಾರಿಗೂ ಬೇಡ. ಎಲ್ಲರಿಗೂ ಒಳ್ಳೆ ರೀತಿ ಇರಬೇಕು. ಆದ್ರೆ ಒಳ್ಳೆ ರೀತಿ ಇರ್ಬೇಕಿದ್ರೆ ನಾವು ಕೃಷ್ಣನ ಪಾದದಲ್ಲಿ ನಾವು ಶರಣಾಗತರಾಗಬೇಕು. ಇಲ್ಲೆಂತ ಹೇಳುವಂಥದ್ದು, ನಾನು ಸದಾ ನಿನ್ನ ಸೇವಕ, ಆದರೂ ಅದು ಈ ಜನಮರಣ ಭಯಾನಕ ಸಾಗರದಲ್ಲಿ ನಾನು ಬಿದ್ದು ಬಿಟ್ಟಿದ್ದೇನೆ, ನಾವು ಒಳಗೆ ಹೋಗಿದ್ದೇವೆ ಬಹುಸಾಗರದಲ್ಲಿ. ದಯವಿಟ್ಟು ಈ ಮೃತ್ಯು ಸಾಗರ ನನ್ನ ಮೇಲೆತ್ತು, ನನ್ನ ನಿನ್ನ ಪಾದ ಪದ್ಮಗಳ ಧೂಳುಗ ಒಂದಾಗಿ ಇಟ್ಟು. ನೋಡಿ, ಶುದ್ಧ ಭಕ್ತರಿಗೆ ಕೃಷ್ಣನ ಪಾದದ ಧೂಳಾಗಲಿಕ್ಕೆ ಇಚ್ಛೆ. ಆಕ್ಚುಲಿ ಕೃಷ್ಣನ ಪಾದದಲ್ಲಿ ಧೂಳಿಲ್ಲ. ಈಗ ನೋಡಿ, ದಾಸರ ಕೀರ್ತನೆ ಹೇಳ್ತೇನೆ, ನಾನಿನ್ನ ಪಾದದ ಧೂಳಾದರೂ ಚೆನ್ನ ಸ್ವೀಕರಿಸು ಎನ್ನ ಸ್ವಾಮಿ, ತೆರೆಯೋ ಬಾಗಿಲನು ರಾಮ. ಅಂದ್ರೆ ಶುದ್ಧ ಭಕ್ತರಿಗೆ ಕೃಷ್ಣನ ಪಾದ ಧೂಳಾಗ್ಲಿಕ್ಕೆ ಇಚ್ಛೆ. ಆದ್ರೆ ಕೃಷ್ಣನ ಪಾದದ ಧೂಳಿಲ್ಲ, ಅದು ಬೇರೆ ವಿಷಯ. ಆದ್ರೆ ಅವರಿಗೆ ಅದು ಇಚ್ಛೆ. ನಮ್ಗೆ ನಮ್ಮ ಪಾದದಲ್ಲಿ ಯಾರಾದ್ರೂ ಬಂದು ಶರಣಾಗತರಾಗಬೇಕು, ಇದು ನಮ್ಗೆ ಇಚ್ಛೆ. ಯಾಕೆಂದ್ರೆ ಇದು ನಮ್ಮ ಅಹಂಕಾರದಲ್ಲಿ ಇದ್ದೇವೆ. ನಾವು ಕೃಷ್ಣನ ಪಾದದಲ್ಲಿ ನಾವು ಶರಣಾಗತರಾಗಬೇಕು. ಎಸ್. ಈಗ ನೋಡಿ, ಮೊದಲ 5 ಶ್ಲೋಕಗಳು ಅದು ನಮಗೆ ಸಾಧಕರಿಗೆ. ಈಗ 6, 7, 8 ಇದು ನಮ್ಗೆ ಅಲ್ಲ, ದಯವಿಟ್ಟು. ಯಾಕಂದ್ರೆ ಇದು ರಾಘವಾನುಗ ಭಕ್ತರಿಗೆ. ರಾಘವಾನುಗ ಭಕ್ತ ಅಂದ್ರೆ ಈಗ ಸುಧಾಮ, ಅರ್ಜುನ, ಉದ್ಧವ, ಯಶೋದೆ, ನಂದ ಮಹಾರಾಜ್, ರಾಧಾರಾಣಿ, ಗೋಪಿಕರ್, ಇವರಿಗೆ ಮತ್ತೆ ಪ್ರಭುಪಾದ ಇಂಥವರಿಗೆ ಶುದ್ಧ ಭಕ್ತರಿಗೆ, ನಮ್ಗೆ ಅಲ್ಲ.
ನಮಗೆ ಮೊದಲ 5 ಶ್ಲೋಕ ಮಾತ್ರ. ದಯವಿಟ್ಟು ತಿಳ್ಕೊಳ್ಳಿ, ನಾವು ಈ ಲೆವೆಲ್ಗೆ ಬರ್ಲಿಲ್ಲ, ನಾವೀಗ ಸಾಧನೆ ಮಾಡ್ಬೇಕು. ನಯನಂ ಗಲದ ಶ್ರುಧಾರಯ ವದನಂ ಗದ್ಗದಾರುದ್ದಾಯ ಗೀರ ಪುಲಕೆ ನಿಶ್ಚಿತಂ ವಪೂಕದ ತವ ನಾಮಗ್ರಹಣೆ ಭವಿಷ್ಯತಿ. ಏ ನನ್ನ ಸ್ವಾಮಿ, ನಿನ್ನ ಪವಿತ್ರ ನಾಮವನ್ನು ಪಠಿಸುವಾಗ ನನ್ನ ಕಣ್ಣುಗಳ ಪ್ರೇಮಾಭಾಷೆಗಳು ಸದಾ ಅಲಂಕೃತಗೊಳ್ಳುವುದು ಯಾವಾಗ? ನಾನು ಗದ್ಗದನಾಗುವುದು ಯಾವಾಗ? ನಿನ್ನ ಪುಣ್ಯನಾಮ ಸ್ಮರಣೆಯಿಂದ ನನ್ನ ಮೈ ರೋಮಾಂಚನಗೊಳ್ಳುವುದು ಯಾವಾಗ? ಈಗ ನೋಡಿ, ಪ್ರಭುಪಾದ್ ಒಮ್ಮೆ ಈ ರಾಧಾ ಮಾಧವ ಅಂದ್ರೆ ನಾವು ಕ್ಲಾಸ್ ಆಗೋ ಮುಂಚೆ ರಾಧಾ ಮಾಧವ ಆಡ್ಬೇಕು. ನೀವು ಬಿಗಿನರ್ಸ್ ಆಗಿ ನಾನು ಹಾಡಿಲ್ಲ, ಇಲ್ಲದ್ರೆ ನಾನು ರಾಧಾ ಮಾಧವ ಆಡ್ತೇವೆ ಕ್ಲಾಸ್ ಆಗೋ ಮುಂಚೆ. ಪ್ರಭುಪಾದ್ ಜಯ ರಾಧಾ ಮಾಧವ ಹಾಡುವಾಗ ನಾನು ಒಂದು ಸೆಂಟೆನ್ಸ್ ಅದನ್ನು ಹಾಡ್ತೇನೆ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ ಯಶೋಧ ನಂದನ ಬ್ರಜ ಜನ ರಂಜನ ಯಮುನಾ ತೀರ ವನಚಾರಿ. ಇದನ್ನು ಆಡುವಾಗ ಪ್ರಭುಪಾದ್ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಕೀರ್ತನ ಸ್ಟಾಪ್ ಮಾಡಿದ್ರು. ಮತ್ತೆ ಶಿಷ್ಯರು ಹೇಳಿದ್ರು, ಯಾಕೆ ನೀವು ಕೂಗ್ತಾ ಇದ್ದೀರಿ? ಅಲ್ಲ, ಈ ಪದ್ಯದಲ್ಲಿ ಟೋಟಲ್ ಕೃಷ್ಣ ಇದ್ದಾನೆ, ಅವನ ವೃಂದಾವನ ಉಂಟು, ಯಶೋಧ ಇದ್ದಾಳೆ, ಗೋಪಿಕೆಯರು ಇದ್ದಾರೆ, ರಾಜರಾಣಿ ಇದ್ದಾರೆ, ಹಾಗಾಗಿ ನಮ್ಗೆ ಕೂಗು ಬರ್ತಾ ಉಂಟು. ಇದು ಆರ್ಟಿಫಿಷಿಯಲ್ ಅಲ್ಲ. ಹಾಗಾಗಿ ನಾವು ಕೂಡ ಈ ಹರೇ ಕೃಷ್ಣ ಮಂತ್ರ ಮಾಡುವಾಗ ನಮ್ಗೆ ಈಗಲ್ಲ, ಈಗ ನಾವು ಬಿಗಿನರ್ಸ್, ನಾವು ಅಡ್ವಾನ್ಸ್ ಆಗುವಾಗ ನಮ್ಗೆ ಆ ಕೂಗು ಬರ್ತದೆ. ಕೂಗು ಅಂದ್ರೆ ಎಂತಂದ್ರೆ ನೋಡಿ, ಇದಕ್ಕೆ ದಯವಿಟ್ಟು ತಿಳ್ಕೊಳ್ಳಿ, ತಪ್ಪು ಅರ್ಥ ಮಾಡಬೇಡಿ. ಈ ಬ್ಯಾಂಗ್ಳೂರಲ್ಲಿ 25 ವರ್ಷದ ಹಿಂದೆ ಒಬ್ಬ ಹುಡುಗ ಸೇರಿ ಈ ಶ್ಲೋಕವನ್ನು ಓದಿದ. ಮತ್ತೆ ಎಂತ ಮಾಡಿದ, ರಾತ್ರಿ ಎಲ್ಲ ಅದನ್ನೇ ತಂದ ತಲೆಯಲ್ಲಿ ಕೂಗುವಂಥದ್ದು. ಮೊದಲು ಸೇರಿದಷ್ಟೇ, ಮತ್ತೆ ಬೆಳಿಗ್ಗೆ ಜಪ ಮಾಡುವಾಗ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಇಮಿಡಿಯೇಟ್ ಪ್ರೆಸಿಡೆಂಟ್ ಬಂದ್ರು, ಯಾಕೆ ಕೂಗ್ತಾ ಇದೆಯಾ? ಅಲ್ಲ, ನನಗೆ ಈ ಕೃಷ್ಣನ ಸ್ಮರಣೆ ಆಗ್ತಾ ಉಂಟು. ಇಮಿಡಿಯೇಟ್ ಅವನಿಗೆ ಸರಿ ಬೈದು, ಯಾಕೆಂದ್ರೆ ಅವರು ರಾತ್ರಿ ಪೂರ್ತಿ ಅವ್ರು ಪ್ಲಾನ್ ಮಾಡಿದ ಕೂಗುವಂಥದ್ದು. ಈಗ ಪಿಕ್ಚರ್ ಆಕ್ಟ್ನವರು ಕೂಡ ಕೂಗುವ ಸೀನನ್ನು ಅವರು ಅದು ಸ್ಮರಣೆ ಮಾಡ್ತಾರೆ, ಮತ್ತೆ ಕೂಗು ಬರ್ತದೆ. ಅದು ಸಹಜೀಯ. ಈ ರೀತಿ ಕೂಗು ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಕೂಗು ಅಂದ್ರೆ ಒಳಗಿಂದ ಬರ್ಬೇಕು, ಇದು ನಾಟಕ ಅಲ್ಲ. ಹಾಗಾಗಿ ಇದು ಬರ್ತದೆ, ಒಂದಲ್ಲ ಒಂದು ದಿವಸ ಬರಲೇಬೇಕು. ಕೃಷ್ಣನ ನಾಮ ಹೇಳುವಾಗ ಆ ಕೂಗು ಬರಲೇಬೇಕು. ಆದ್ರೆ ನಾವು ಆ ಭಕ್ತಿಯಲ್ಲಿ ತುಂಬಾ ಅಡ್ವಾನ್ಸ್ ಆಗುವಾಗ ನಮಗೆ ಅದು ಬರ್ತದೆ. ಎಸ್, ನಾನು ಗದ್ಗದಿನಾಗ ಯಾವಾಗ ನೋಡಿ, ನೀವು ಈ 18ನೇ ಅಧ್ಯಾಯದಲ್ಲಿ ಸಂಜಯ ಟೋಟಲ್ ಗದ್ಗದಿನಾದ, ನಿನ್ನ ಪುಣ್ಯ ಸ್ಮರಣೆಯಿಂದ ನನ್ನ ಮೈ ರೋಮಾಂಚನ ಹುಡ್ಕೊಂಡ, ಅವು ಕೂಡ ಶುದ್ಧ ಭಕ್ತ. ಇದು ಆಗ್ತದೆ, ಆದ್ರೆ ನಮ್ಗೆ ಆಗ್ಲಿಲ್ಲ. ನಾವು 18 ಅಧ್ಯಾಯ ಕೇಳಿದ ಮೇಲೆ ನಾವು ಗದ್ಗದಿ ಕೂಡ ಆಗ್ಲಿಲ್ಲ, ರೋಮಾಂಚನ ಹುಡ್ಕೊಂಡಿಲ್ಲ, ಯಾಕಂದ್ರೆ ನಾವು ಶುದ್ಧ ಭಕ್ತರು ಅಲ್ಲ. ಶುದ್ಧ ಭಕ್ತರಿಗೆ ಇದು ಆಗ್ತದೆ. ಹಾಗೆ ದಯವಿಟ್ಟು ಇದು ನಮಗೆ ಅಲ್ಲ, ಈ ಶ್ಲೋಕ ಇದು ರಾಗಾನುಗ ಭಕ್ತರಿಗೆ, ತುಂಬಾ ಹೈಲಿ ಅಡ್ವಾನ್ಸ್ ಭಕ್ತರಿಗೆ. ನೋಡಿ, ಚೈತನ್ಯ ಮಹಾಪ್ರಭು ಕೂಗುವಂಥದ್ದು, ಇದು ನಿಜವಾಗಿ ಕೃಷ್ಣ ಪ್ರೇಮ. ಯುಗಾಯಿತಂ ನಿಮಿಷೇನ ಚಕ್ಷುಷಾ ಪ್ರಾವುಷಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇ ನಮೆ. ಹೇ ಗೋವಿಂದ, ನಿನ್ನ ವಿರಹದಲ್ಲಿ ನನಗೆ ಒಂದೊಂದು ಕ್ಷಣವು 12 ವರ್ಷ ತೋರುತ್ತಿದೆ, ಕಣ್ಣೀರು ಬಿರುಮಲೆ ಸುರಿಯುತ್ತಿದೆ, ನನ್ನ ಮತ್ತು ನೀನಿಲ್ಲದೆ ಪ್ರಪಂಚ ನನಗೆ ಶೂನ್ಯವಾಗಿ ತೋರುತ್ತದೆ. ನೋಡಿ, ಇದಕ್ಕೆ ಹೇಳುವಂಥದ್ದು ವಿಪ್ರಮ ಭಾವ, ಲವ್ ಇನ್ ಸಪರೇಷನ್. ದಯವಿಟ್ಟು ತಿಳ್ಕೊಳ್ಳಿ. ಈಗ ಎಂತ ಅಂದ್ರೆ, ತುಂಬಾ ಯಂಗ್ಸ್ಟರ್ಸ್ ಎಲ್ಲ, ನಾನು ಕೂಡ ನನ್ನ ಹುಡುಗಿಯೊಟ್ಟಿಗೆ ಲವ್, ಅದು ಕೂಡ ನಮ್ದು ಸಪರೇಷನ್. ಇದು ಕಾಮ, ಇದು ಪ್ರೇಮ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಹೇಗೆಂದ್ರೆ ಹೆಚ್ಚಿನ ಈ ಎಕ್ಸಾಂಪಲ್ಸ್ ಉಂಟು. ಇಬ್ಬರು ಹುಡುಗಿಯರು ಲವ್ ಮಾಡುವಂತ ಯಂಗ್ ಪ್ರಾಯದಲ್ಲಿ, ಮತ್ತೆ ಮದುವೆ ಆದ್ಮೇಲೆ ಅವರಿಗೆ ಅದು ಇಲ್ಲ. ಆದ್ರೆ ಯಾಕೆಂದ್ರೆ ಒಮ್ಮೆ ಸೆಕ್ಸ್ ಮಾಡಿದ ಮೇಲೆ ಅದೆಲ್ಲ ಹೋಗ್ತದೆ ಅವರಿಗೆ. ಹಾಗಾಗಿ ಅದು ಕಾಮ, ಇದು ಪ್ರೇಮ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನಾನು ಕೂಡ ನನ್ನ ಲವ್ ಒಟ್ಟಿಗೆ ನಾನು ಕೂಡ ಸಪರೇಷನ್ ಇಲ್ಲ. ಸಪರೇಷನ್ ಅನ್ನೋದು ಕೃಷ್ಣನೊಟ್ಟಿಗೆ ಮಾತ್ರ ಆಗುವಂಥದ್ದು. ಈಗ ಇದಕ್ಕೆ ನನಗೆ ಉದಾಹರಣೆ ಹೇಳ್ತೇನೆ. ಕೃಷ್ಣ ಮೊದಲ 11 ವರ್ಷ ವೃಂದಾವನದಲ್ಲಿದ್ದ, ಮತ್ತೆ ಅವ ಮಥುರಕ್ಕೆ ಹೋಗ್ತಾನೆ 11 ವರ್ಷ. ಹಾಗಾಗಿ ಅಕ್ರೂರ ಬರ್ತಾನೆ, ಅಕ್ರೂರ ಬಂದು ಅವನನ್ನು ಕೊಂಡೋಗ್ತಾನೆ. ಅಕ್ರೂರ ಕೊಂಡೋಗುವಾಗ ಈ ಎಲ್ಲ ವೃಂದಾವನ ವಾಸಿಗಳು ಬರ್ತಾರೆ, ರಾಧಾರಾಣಿ, ಗೋಪಿಕೆಯರು, ಯಶೋದೆ, ನಂದ ಮಹಾರಾಜ್ ಎಲ್ಲರೂ. ಓ ಕೃಷ್ಣ, ಹೋಗ್ಬೇಡ ಕೃಷ್ಣ, ಕೃಷ್ಣ, ಎಲ್ಲರ ನೆಲದಲ್ಲಿ ರೋಲ್ ಆಗ್ತಾ ಇದ್ದಾರೆ. ಕೃಷ್ಣ, ನೀನಿಲ್ಲದ ನಮ್ಗೆ ಏನಿಲ್ಲ, ಕೃಷ್ಣ ಕೃಷ್ಣ, ಹೋಗ್ಬೇಡ ಕೃಷ್ಣ, ಕೃಷ್ಣ, ನೀವಿಲ್ಲದ ನಾವು ಸಾಯ್ತೇವೆ ಕೃಷ್ಣ, ಕೃಷ್ಣ ಅಂತ ಹೇಳ್ತಿದ್ದಾರೆ. ಕೃಷ್ಣ ವೈರಾಗ್ಯ ಮೂರ್ತಿ. ಕೃಷ್ಣ ಹಿಂದೆ ತಿರುಗಿ ನೋಡುವುದಿಲ್ಲ. ಒಮ್ಮೆ ಅಲ್ಲಿಂದ ಹೋದ ಮೇಲೆ ಹಿಂದೆ ತಿರುಗಿ ಕೂಡ ನೋಡುವುದಿಲ್ಲ. ಆದ್ರೆ
ಕೃಷ್ಣ ಒಟ್ಟಿಗೆ ಇರುವುದಕ್ಕಿಂತ ಕೃಷ್ಣ ಸಪರೇಟ್ ಆದ ಮೇಲೆ ಆ ಪ್ರೇಮ ಜಾಸ್ತಿ ಆಯ್ತಾನೆ. ಇದಕ್ಕೆ ಹೇಳುವಂಥದ್ದು ವಿಪ್ರಲಂಬ ಭಾವ. ಈಗ ಇನ್ನೊಂದು ಇನ್ಸ್ಟೆನ್ಸ್ ಹೇಳ್ತೇನೆ. ರಾಮ ಮತ್ತೆ ಸೀತಾ. ರಾಮ ಸೀತೆಯನ್ನು ಲಂಕೆಯಿಂದ ರಾವಣನ ಕೊಂದು ತರ್ತಾನೆ, ತಂದ ಮೇಲೆ ರಾಜ್ಯದಲ್ಲಿ ಇಡ್ತಾನೆ. ಆದರೆ ಅಯೋಧ್ಯವಾಸಿಗಳು ಹೇಳ್ತಾರೆ ಅವಳು ರಾವಣೊಟ್ಟಿಗಿದ್ದ ಕಾರಣ ಅವಳನ್ನು ವಾಪಸ್ ನಿನ್ನ ಕಾಡಿಗೆ ಕಳಿಸೋಣ. ಮತ್ತೆ ರಾಮ ಒಪ್ತಾನೆ, ಅವಳನ್ನು ಕಳಿಸ್ತಾನೆ. ಒಟ್ಟಿಗೆ ಇರುವುದಕ್ಕಿಂತ ಮತ್ತೆ ಅವ ಸಪರೇಟ್ ಆದ ಮೇಲೆ ಆ ಪ್ರೇಮ ಜಾಸ್ತಿ ಆಗುತ್ತೆ. ಇದಕ್ಕೆ ಹೇಳುವಂತೂ ವಿಪ್ರಲಂಬ ಭಾವ. ಹಾಗೆ ಇದು ನಮ್ಗೆ ಅಲ್ಲ, ದಯವಿಟ್ಟು ಇದು ರಾಘವಾನುಗ ಭಕ್ತರು 24 ಗಂಟೆ ಯಾರು ಕೃಷ್ಣ ಸ್ಮರಣೆ ಮಾಡ್ತಾರೆ ಅವರಿಗೆ. ಲಾಸ್ಟ್ ಶ್ಲೋಕ. ಆಶ್ಲೀಷವಾಪಾದರತಂ ಪಿನಷ್ಟುಮಾಂ ಅದೃಶನ ಮರ್ಮಹತಂ ಕರೋತ್ವ ಯಥಾ ತಥವಾ ವಿಧದಲಂಪಡು ಮತ್ ಪ್ರಾಣನಾಥಸ್ತು ಸಾ ಏವ ನಾಪರ. ಕೃಷ್ಣ ಅಲ್ಲದೆ ಬೇರೆ ಯಾರು ನನ್ನ ಸ್ವಾಮಿಯಾಗಿ ನಾನಾರಿಯೇ, ನನ್ನ ಹೊರಟಾಗಿ ಬಿಗಿದಪ್ಪಿ ಬಾಧಿಸಿದವರು ಅವನು ನನ್ನ ಸ್ವಾಮಿ, ಅಥವಾ ನನ್ನ ಮುಂದೆ ಪ್ರತ್ಯಕ್ಷನಾಗಿ ನನ್ನ ಭಗ್ನ ಹೃದಯನಾಗಿ ಮಾಡಿದವರು ಅವನು ನನ್ನ ಸ್ವಾಮಿ. ಅವನು ಏನು ಬೇಕಾದ್ರೂ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯನು, ಏಕೆಂದ್ರೆ ಅವನು ಯಾವುದೇ ನಿರ್ಬಂಧದಲ್ಲಿ ಅವನು ಸದಾ ನನ್ನ ಆರಾಧ್ಯ. ಇದಕ್ಕೆ ಉದಾಹರಣೆ, ಪ್ರಭುಪಾದ್ ಅಮೆರಿಕಕ್ಕೆ ಹೋಗ್ತಾರೆ 65ರಲ್ಲಿ, ಎಂತ ಹಣ ಇರೋದಿಲ್ಲ, ಮತ್ತೆ ಅವರಿಗೆ ತುಂಬಾ ಅಲ್ಲಿ ಕಷ್ಟ ಆಗ್ತದೆ ಅಂತಂದ್ರೆ ಅವ್ರದ್ದು ಟೈಪ್ ರೈಟರ್ ಇರ್ತದೆ, ಅದು ಕೂಡ ಕದ್ದು ಹೋಗ್ತದೆ, ಎಂತ ಇರುವುದಿಲ್ಲ. ಮತ್ತೆ ಅವರಿಗೆ ಒಂದು ಅಲ್ಲಿ ಇರ್ಲಿಕ್ಕೆ ಜಾಗ ಕೂಡ ಸಿಗುದಿಲ್ಲ. ಲಾಸ್ಟ್ಗೆ ಒಂದು ಗ್ಯಾರೇಜ್ ಸಿಗ್ತದೆ, ರಿಕ್ವೆಸ್ಟ್ ಮಾಡಿ. ಮತ್ತೆ ಅಲ್ಲಿ ತುಂಬಾ ಸ್ನೋಫಾಲ್, ತುಂಬಾ ಪ್ರಾಯ ಆಗಿದೆ, ಹಾಗಾಗಿ ಅವರು ಅಲ್ಲಿ ವಾಪಸ್ ಹಿಂದೆ ಬರ್ಲಿಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ಅವರು ವಾಪಸ್ ಬರ್ತಾರೆ. ಅಂದ್ರೆ ಇಲ್ಲ, ಕೃಷ್ಣನ ಎಂತ ಪ್ಲಾನ್ ಇರ್ಬೇಕಂತ. ಮತ್ತೆ ಅವರು ಒಂದು ಪದ್ಯ ಬರೀತಾರೆ. ಅಲ್ಲಿ ಆ ಪದ್ಯದಲ್ಲಿ ಹೇಳ್ತಾರೆ, ಓ ಕೃಷ್ಣ, ನನ್ನನ್ನು ನರಕ ಲೋಕಕ್ಕೆ ಯಾಕೆ ತಂದಿದ್ಯಾ? ಈಗ ನಾವು ಅಮೆರಿಕ ಹೋದ್ರೆ ನಾವ್ ಎಂತ ಹೇಳ್ತೇವೆ, ಸ್ವರ್ಗ. ಪ್ರಭುಪಾದ್ ಶುದ್ಧ ಭಕ್ತರು, ಎಲ್ಲಿ ಕೃಷ್ಣ ಪ್ರಜ್ಞೆ ಇಲ್ಲ ಅದು ನರಕ ಲೋಕ, ಪ್ರಭುಪಾದ್ ಹೇಳುವಂಥದ್ದು. ಓಕೆ, ನೀನ್ ನನ್ನ ತಂದಿದ್ಯಾ, ನಿಂದೆಂಥದ್ದು ಪ್ಲಾನ್ ಇರ್ಬೇಕು, ನಿನ್ನ ಗೊಂಬೆ, ನಿನ್ಗೆ ಎಂತ ಬೇಕಿದ್ರು ನಾನು ಮಾಡು. ಟೋಟಲ್ ಆತ್ಮ ನಿವೇದನಂ, ಈ ಶ್ಲೋಕ ಅದರ ಅರ್ಥ. ಕೃಷ್ಣನಲ್ಲದೆ ಬೇರೆ ಯಾರು ನನ್ನ ಸ್ವಾಮಿ ಗಾರಿ ನಾನಾರಿಯೇ, ನನ್ನನ್ನು ಹೊರಟಾಗಿ ಬಿಗಿದ ಬಾಧಿಸೋರು ಅವ ನನ್ನ ಸ್ವಾಮಿ. ಪ್ರಭುಪಾದ್ ಹೇಳ್ತಾರೆ, ನೀನ್ ಎಂತ ಬೇಕಿದ್ರು ಮಾಡು, ಈ ದೇಹ ನಿನ್ನದು, ಮಾನಸ ದೇಹ ಜೋಗುಚ್ಮೋರ ಎಲ್ಲವೂ ನಿನ್ನದು. ಅಥವಾ ನನ್ನ ಮುಂದೆ ಪ್ರತ್ಯಕ್ಷನಾಗಿ ನನ್ನ ಭಗ್ನ ಹೃದಯ ಮಾಡಿದರು, ಅವನು ನನ್ನ ಸ್ವಾಮಿ, ಅವನು ಏನು ಬೇಕಾದ್ರೂ ಮಾಡೋ ಸಂಪೂರ್ಣ ಸ್ವತಂತ್ರ. ಪ್ರಭುಪಾದ್ ಹೇಳ್ತಾರೆ, ನಿನ್ಗೆ ಎಂತ ಬೇಕಿದ್ರು ಮಾಡ್ಬೋದು, ನಾನು ನಿನ್ನ ಆಸ್ತಿ, ಏಕೆಂದ್ರೆ ಯಾವುದೇ ನಿರ್ಬಂಧದಲ್ಲಿ ಅವನು ಸದಾ ನನ್ನ ಆರಾಧ್ಯ ದೇವ. ಹಾಗಾಗಿ ಇದು ಕೂಡ ಎಷ್ಟು, ಇದು ನಮ್ಗೆ ಅಲ್ಲ, ಇದು ಶುದ್ಧ ಭಕ್ತರಿಗೆ. ಎಸ್, ಹರೇ ಕೃಷ್ಣ. ಎಸ್, ಯಾವ್ದು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು, ದಯವಿಟ್ಟು ಒಂದು ನಿಮಿಷ. ಎಸ್, ಮಂಡೆಯಿಂದ ಉಂಟು ಕ್ಲಾಸ್, ದಯವಿಟ್ಟು ಮಂಡೆಯಿಂದ ಬೆಳಿಗ್ಗೆ 6 to 7 ಒಂದು ವಾರ ನಾನು ಕ್ಲಾಸ್ ಮಾಡ್ತೇನೆ, ಎಲ್ಲರಿಗೂ ಬರ್ಬೋದು, ಲಿಂಕ್ ಕಳಿಸ್ತೇನೆ. ಭಾಗವತ ರಿವಿಷನ್ ಮಾಡ್ತೇನೆ. ಸಾರಿ. ಎಸ್, ಯಾರದ ಪ್ರಶ್ನೆದಲ್ಲಿ ಕೇಳ್ಬೋದು, ದಯವಿಟ್ಟು. ಹರೇ ಕೃಷ್ಣ, ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು. ನೋಡಿ, ನಿಮಗೆ ಕಳೆದ 16 ದಿವಸದಿಂದ ನಿಮಗೆ ಹೇಳ್ತಾ ಇದ್ದೆ, ಈ ಜಪ ಮಾಡಿ ಜಪ ಮಾಡಿ, ಜಪ ಯಾಕೆ ಮಾಡ್ಬೇಕಂತ ಇವತ್ತು ನಿಮಗೆ ತಿಳಿಸಿದೆ, ಅದರ ಏನು ಮಹತ್ವ. ಎಸ್, ವಸುಂಧರ ಅವರು ಹೇಳಿ. ಹರೇ ಕೃಷ್ಣ. ಕೆಲವರಿಗೆ ಆಗ್ಬೋದೇನ, ಇವರೆಂತ ತಲೆ ತಿಂತ ಇದ್ರು ಡೈಲಿ ಜಪ ಮಾಡಿ ಜಪ ಮಾಡಿ ಜಪ ಮಾಡಿ ಜಪ ಮಾಡಿ ಅಂತ. ಯಾಕೆ ಪ್ರಭುಪಾದ್ ಹೇಳುವಂಥದ್ದು, ಒಬ್ಬ ಬಂದು ಕೇಳ್ತಾನೆ ಪ್ರಭುಪಾದ್ ಹತ್ರ, ಪ್ರಭುಪಾದ್ ಈ ಕೃಷ್ಣ ಪ್ರಜ್ಞೆ ಎಸೆನ್ಸ್ ಎಂತ, ವಾಟ್ ಈಸ್ ದ ಎಸೆನ್ಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್? ಪ್ರಭುಪಾದ್ ಹೇಳ್ತಾರೆ, ಚಾಂಟಿಂಗ್. ಈ ಜಪದಿಂದ ಎಲ್ಲವೂ ಆಗ್ತಾ ಬರ್ತದೆ. ಎಸ್, ಹರೇ ಕೃಷ್ಣ. ವಸುಂಧರ ಮಾತಾಜಿ ಹೇಳಿ. ಮಾತಾಜಿ ಹರೇ ಕೃಷ್ಣ. ಹೇಳಿ ಪ್ರಭುಜಿ, ಇದು ನಾವ್ ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೀವಲ್ಲ, ಇದೇ ಬರುತ್ತಾ ಮತ್ತೆ ಹೊಸದಾಗಿ ಮಾಡ್ಕೋಬೇಕಾಗುತ್ತಾ? ಭಗವದ್ಗೀತೆ ರಿಜಿಸ್ಟ್ರೇಷನ್ ಇವಾಗ ಭಗವದ್ಗೀತೆ ಮಾಡಿ ಸೇರಿದೀವಲ್ಲ, ಇದೇ ರಿಜಿಸ್ಟ್ರೇಷನ್ ಬರುತ್ತಾ? ಅಲ್ಲ, ನೆಕ್ಸ್ಟ್ ನಾನು ಇದು 1 ವೀಕ್ ನಿಮ್ಗೆ ನಾನು ಈ ಭಾಗವತಂ ಆಲ್ರೆಡಿ ಈಗ ಮಾಡ್ತಾ ಇದ್ದೇನಲ್ಲ, ನಿಮ್ಗೆ ಒಂದು ರಿವಿಷನ್ ಮಾಡ್ತಾ ಇದ್ದೇನೆ, 1 ವಾರ ಬರ್ಬೋದು ನಿಮ್ಗೆ. ಅದಕ್ಕೆ ಸೇಮ್ ಲಿಂಕ್ ಸೇಮ್ ಲಿಂಕ್ ರಿಜಿಸ್ಟ್ರೇಷನ್ ಮಾಡ್ಬೇಕಂತಿಲ್ಲ. ಸೇಮ್ ಟೈಮ್ 6 to 7 ನೆಕ್ಸ್ಟ್ ವೀಕ್, ಮಂಡೆಯಿಂದ. ಓಕೆ, 1 ವಾರ. ಹರೇ ಕೃಷ್ಣ. ಥ್ಯಾಂಕ್ ಯು. ಎಸ್, ಹರೇ ಕೃಷ್ಣ. ನೆಕ್ಸ್ಟ್ ಜಯಲಕ್ಷ್ಮಿ ಅವರೇ.
ಹರೇ ಕೃಷ್ಣ. ಜಯಲಕ್ಷ್ಮಿ ಅವರೇ ಹೇಳಿ ಮಾತಾಡಿ. ಚೈತನ್ಯ ಮಹಾಪ್ರಭು ಹಾ, ಯಾವಾಗ ಜನಿಸಿದ್ದು ಅವರು ಗುರುಗಳೇ? ಜನಿಸಿದ್ದು 1486, 1486. ಮತ್ತೆ ಅವರ ಶಿಷ್ಯರಂದ್ರು ನೀವು ಹೇಳಿದ್ರು ರೂಪ ಗೋಸ್ವಾಮಿ, ರೂಪ ಸನಾತನ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ. ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ. ದಾಸ ಬೇರೆ, ಭಟ್ಟ ಬೇರೆ. ಮತ್ತೆ ರಮಾನಂದ ರಮಾನಂದರಾಯ ಕ್ಲೋಸ್ ಅಸೋಸಿಯೇಟ್. ರಮಾನಂದರಾಯ ವಿಶಾಖ ಅಂತ ಹೇಳ್ತಾರೆ, ಮತ್ತೆ ಸ್ವರೂಪ್ ದಾಮೋದರ್ ಲಲಿತಾ ಅಂತ ಹೇಳ್ತಾರೆ. ಲಲಿತಾ ನೋಡಿ ಯಾವಾಗಲೂ ಈ ಅಷ್ಟಸಖೀಸ್, ಕೃಷ್ಣನ ಸೈಡ್ ಅಲ್ಲಿ ಇರುವಂತದ್ದು ಲಲಿತಾ, ರಾಧಾರಾಣಿ ಸೈಡ್ ಅಲ್ಲಿ ಇರುವಂತದ್ದು ವಿಶಾಖ. ಲಲಿತಾ ಮತ್ತೆ ವಿಶಾಖ. ರಘುನಾಥ ಭಟ್ಟ ಗೋಸ್ವಾಮಿಯ ರಘುನಾಥ ಭಟ್ಟ ಗೋಸ್ವಾಮಿ. ಮತ್ತೆ ರೂಪ ಗೋಸ್ವಾಮಿ ಪ್ರೈಮ್ ಮಿನಿಸ್ಟರ್ ಎಲ್ಲಿದ್ದು ಇದ್ದ? ಅವರು ಬೆಂಗಾಲದಲ್ಲಿ, ಬೆಂಗಾಲ್, ನವಾಬ್ ಹುಸೇನ್ ಶಾ. ರೂಪ ಗೋಸ್ವಾಮಿ ಪ್ರೈಮ್ ಮಿನಿಸ್ಟರ್ ಅಲ್ಲ, ಸನಾತನ್ ಗೋಸ್ವಾಮಿ ಪ್ರೈಮ್ ಮಿನಿಸ್ಟರ್, ರೂಪ ಗೋಸ್ವಾಮಿ ಫೈನಾನ್ಸ್ ಮಿನಿಸ್ಟರ್. ವೆಸ್ಟ್ ಬೆಂಗಾಲ್ ಅಲ್ಲಿ, ವೆಸ್ಟ್ ಬೆಂಗಾಲದಲ್ಲಿ ಗೌರ್ಮೆಂಟ್ ಅಲ್ಲಿ. ಹೌದೌದು. ನವಾಬ್ ಹುಸೇನ್ ಶಾ ಅವನ ರಾಜ್ಯದಲ್ಲಿ. ಯಾರು? ನವಾಬ್ ಹುಸೇನ್ ಶಾ ಅಂತ ಆಗ ಒಬ್ಬ ರಾಜ ಇದ್ದ, ಅವನ ರಾಜ್ಯದಲ್ಲಿ ಅವರು ಅವನ ಅಂಡರ್ ಇತ್ತು. ಯಾವ ವರ್ಷದಲ್ಲಿ ಅದು? ಅದು 500 ವರ್ಷದ ಹಿಂದೆ. 500 ವರ್ಷದ ಹಿಂದೆ. ಎಸ್ ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರ್ದಾದ್ರು ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳ್ಬಹುದು. ಎಸ್, ಯಾರ್ದು ಪ್ರಶ್ನೆ ಉಂಟಾ? ಓಕೆ. Yes, Guruji. Basically, it was help and motivated me to wake up early in my life. Till now, I was never wake up till 7. Now I get up 5:30. Target to wake up early. Will miss this class. I am working woman and trying hard to get involved in Krishna Dhyana. I started thinking positively and started feeling that problems which are. ನೋಡಿ, ನೀವು ಕೃಷ್ಣನ ಈ ಜಪ ಮಾಡಬೇಕು. ಜಪದಿಂದ ಎಲ್ಲವೂ ಆಗ್ತದೆ. ಮತ್ತೆ ಒಂದು ವಿಷಯ ಅಂದ್ರೆ ಇನ್ನೊಂದು, early bed early rise makes man healthier and wealthy. ಅಂದ್ರೆ ನಾವು ರಾತ್ರಿ ಬೇಗ ಮಲಗಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕು. ಈ ರೀತಿ ಪ್ರಭುಪಾದ ಹೇಳ್ತಾರೆ, ಯಾರಿಗೆ ಮಾಡ್ತಾನೆ ಅವ ತುಂಬಾ ಕಾಲ ಬದುಕ್ತಾನೆ, ಅವನಿಗೆ ಎಂತ ರೋಗ ಬರುವುದಿಲ್ಲ. ಎಸ್, ಅದು ನಾವು ಪಾಶ್ಚಾತ್ಯ ದೇಶ ಫಾಲೋ ಮಾಡ್ತಾ ಇದ್ದೇವೆ, ಲೇಟ್ ಮಲಗುವಂಥದ್ದು. ಈಗ ಯಂಗ್ಸ್ಟರ್ಸ್ ಎಲ್ಲ ನೋಡಿ, ನಮ್ಮ ಪ್ರೆಸಿಡೆಂಟ್, ನಾನು ಕೂಡ ಹೋಗ್ತಾ ಇದ್ದೆ ಕಾಲೇಜಿಗೆ, ಪ್ರೆಸಿಡೆಂಟ್ ಈ ಎಥಿಕಲ್ ಕೋರ್ಸ್ ಮಾಡ್ತಾ ಇದ್ರು ಈ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಎಲ್ಲ ಮೋಸ್ಟ್ಲಿ 95%, 5% ಇದ್ದಾರೆ ಬೇಗ ಮಲಗುವವರು. 95% ಸ್ಟೂಡೆಂಟ್ಸ್ ಈ ಹಾಸ್ಟೆಲಲ್ಲಿ ಮಲಗುವಂಥದ್ದು 2:30-3 ಗಂಟೆಗೆ. ಮತ್ತೆ ನಮ್ಮ ಪ್ರೆಸಿಡೆಂಟ್ ಬೆಳಿಗ್ಗೆ 9 ಗಂಟೆ ಕ್ಲಾಸ್ ಎಥಿಕಲ್ ಕೋರ್ಸ್ ತೆಗಿದ್ದಾರೆ ಕಾಲೇಜಲ್ಲಿ. ಹಾಗಾಗಿ ಹೆಚ್ಚಿನವರು ಅಂದ್ರೆ ಕೆಲವರು ಬ್ರಷ್ ಮಾಡಿ ಮಾತ್ರ ಬರುವಂಥದ್ದು, ಟಾಯ್ಲೆಟ್ ಕೂಡ ಮಾಡ್ಲಿಕ್ಕಿಲ್ಲ, ಸ್ನಾನ ಮಾಡ್ಲಿಕ್ಕಿಲ್ಲ ಯಂಗ್ಸ್ಟರ್ಸ್. ಅಂದ್ರೆ 9 ಗಂಟೆ ಕ್ಲಾಸ್ ಆದ್ರೆ ಅಲ್ಲಿ ಹತ್ತಿರ ಇರ್ತದೆ ಕಾಲೇಜ್ ಹತ್ರ PG, 8:45 ಹೇಳುವಂಥದ್ದು. ಯಾಕೆಂದ್ರೆ ಮಲಗುವಂಥದ್ದು 2:30-3 ಗಂಟೆಗೆ. ಇದೆಲ್ಲ ತುಂಬಾ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಇದು ಆಸುರಿ ಸ್ವಭಾವ, ರಾಕ್ಷಸ ಸ್ವಭಾವ. ನಾವು ಹೇಳ್ತೇವೆ, ನನ್ನ ಮಗ ಇಂಜಿನಿಯರ್, ನನ್ನ ಮಗ ಡಾಕ್ಟರ್. ನೀವು ಹೋಗಿ ನೋಡಿ PG ಅಲ್ಲಿ ನೋಡಿ ಅವನ ಅವಸ್ಥೆ. ಹೆಚ್ಚಿನವ್ರು ಮತ್ತೆ ಮಿನಿಮಮ್ 70% ಜನರು ಅಂದ್ರೆ ಹುಡುಗರು ಗಾಂಜಾ ಹೇಳ್ತಾರೆ, ಹೆಚ್ಚಿನವ್ರು. ಯಾಕಂದ್ರೆ ನಾವು ನೋಡಿದ್ದೇವೆ, ನಾವು ಅಲ್ಲಿ ಒಂದು ಹಾಸ್ಟೆಲ್ ಕೂಡ ಮಾಡಿದ್ದೆ, ನಾನು ಅಲ್ಲಿ ಇದ್ದೆ 2012-13 ನಾನು ಅಲ್ಲಿ ಇನ್ಚಾರ್ಜ್ ಆಗಿದ್ದೆ ಕಾಲೇಜಲ್ಲಿ. ಒಂದು ಅಂದ್ರೆ ಇನ್ಚಾರ್ಜ್ ಅಂದ್ರೆ ನಾವು ನಮ್ಮ ಒಂದು ಹಾಸ್ಟೆಲ್ ಮಾಡಿದ್ದೇವೆ. ಅಲ್ಲಿ ಹಾಸ್ಟೆಲಲ್ಲಿ ನಮ್ದು ಇಸ್ಕಾನ್ ಒಂದು ಹಾಸ್ಟೆಲ್ ಮಾಡಿದ್ದೇವೆ. ಅಲ್ಲಿ ನಾನು ಹೋಗ್ತಾ ಇದ್ದೆ, ಅಲ್ಲಿ ನಾನು ನೋಡಿದ್ದೇನೆ ಸ್ಟೂಡೆಂಟ್ಸ್, ತುಂಬಾ ಸ್ಟೂಡೆಂಟ್ಸ್ ಈ ಗಾಂಜಾ ಹೇಳೋದು ಎಲ್ಲ. ಹಾಗಾಗಿ ಈ ರೀತಿ ಎಲ್ಲ ಉಂಟು. ನಾವು ಟೋಟಲ್ ಅಂದ್ರೆ ನಮ್ಮ ಮಕ್ಕಳನ್ನು ನಾವು ಎಂತ ಮಾಡ್ತಿದ್ದೇವೆ ನಮ್ಗೆ ಗೊತ್ತಿಲ್ಲ. ನಾವು ಕಳಿಸುವಂಥದ್ದು ಎಲ್ಲರ ಇಚ್ಛೆ ಅದೇ, ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಅವನ ಈ ಕ್ಯಾರೆಕ್ಟರ್ ಏನಿಲ್ಲ, ಬೋಗಸ್ ಎಲ್ಲ ಬೇಡದ ಅಭ್ಯಾಸ, ಸರಿ ಹೊತ್ತಿಗೆ ಮಲಗಲಿಕ್ಕೆ ಗೊತ್ತಿಲ್ಲ. ಮತ್ತೆ ಹೆಚ್ಚಿನ ಎಂತ ಆಗ್ತದೆ ಅಂದ್ರೆ 60% ಮಕ್ಕಳು, ಯಾಕಂದ್ರೆ ಅಲ್ಲಿ 2-3 ವರ್ಷ ನಮ್ದು ಇದಿತ್ತು, ಹಾಸ್ಟೆಲ್ ಇತ್ತು. ನಮ್ದು ಒಂದು 6 ಸ್ಟೂಡೆಂಟ್ಸ್ ನಮ್ಮ ಹಾಸ್ಟೆಲ್ ಇದ್ರು, ಹಾಗೆ ನಂಗೆ ಗೊತ್ತುಂಟು. 60% ಅವರು ಹೆಚ್ಚಿನವರು ರಾತ್ರಿ ಸೆಕ್ಸ್ ನೋಡುವಂಥದ್ದು, ಯಂಗ್ಸ್ಟರ್ಸ್ ಸೆಕ್ಸ್ ಫಿಲ್ಮ್. ಮತ್ತೆ ಉಳಿದವರು
ಅದರಲ್ಲಿ 30% ಕಾರ್ಟೂನ್ ನೋಡುವಂಥದ್ದು. ಕಾರ್ಟೂನ್ ಹೋಗುವಂಥದ್ದು ಕಲೀಲಿಕ್ಕೆ. ಎಂತ ಕಲಿತಾರೆ? ಏನು ಕಲಿಯಲಿಲ್ಲ. ಹಾಗಾಗಿ ಈ ರೀತಿ ಆಗ್ತದೆ. ಯಾಕೆಂದ್ರೆ ಒಬ್ಬ ಸ್ಟೂಡೆಂಟ್ ಇದ್ದ, ಅವ PUC ಅಲ್ಲಿ ಅದೆಲ್ಲ ಮಾಡ್ತಿದ್ದ, ಮತ್ತೆ ನಮ್ಮ ಇದಕ್ಕೆ ಹಾಸ್ಟೆಲ್ಗೆ ಸೇರಿದ, ಅವ ಹೇಳ್ತಿದ್ದ ಹೀಗೆ ಮಾಡಿದ, ಮತ್ತೆ ಅವ ಉಳಿದವರು ಕೂಡ ಮಾಡಿದನ್ನೆಲ್ಲ ನನಗೆ ರಿಪೋರ್ಟ್ ಮಾಡ್ತಾ ಇದ್ದ. ಮಾತ್ರ ಅವ ಚೇಂಜ್ ಆಗಿದ್ದಾನೆ ಫುಲ್. ಯಾಕೆಂದ್ರೆ PUC ಅಲ್ಲಿ ಒಂದು ಕಡಿಮೆ ಮಾರ್ಕ್ ಇತ್ತು, ನಮ್ಮ ಹಾಸ್ಟೆಲ್ಗೆ ಬಂದ ಮೇಲೆ ಒಂದು ಮಾರ್ಕ್ಸ್ ಎಲ್ಲ 90% ಬಂತು. ಯಾಕೆಂದ್ರೆ ಅವ ನಮ್ಮ ಅಸೋಸಿಯೇಷನ್ ಬಂದ. ಹಾಗೆ ಬರ್ತಾರೆ ನೋಡಿ ಹೆಚ್ಚಿನ ಪೇರೆಂಟ್ಸ್ ಅವರು, ಇಸ್ಕಾನ್ ಅವರೊಟ್ಟಿಗೆ ಸೇರಿಬೇಡ. ಆದ್ರೆ ನಮ್ಮ ಅಸೋಸಿಯೇಷನ್ ಬಂದ ಮೇಲೆ ಅವ ತುಂಬಾ ಬ್ರಿಲಿಯಂಟ್ ಆಗುವಂಥದ್ದು. ನಮ್ದು ಒಂದು ಡಿವೋಟಿ ಇದ್ರು ನನ್ನೊಟ್ಟಿಗೆ ಟೆಂಪಲ್ ಅಲ್ಲಿ 13 ಅವರು ಕಾಲೇಜಿಗೆ M.Tech ಮಾಡ್ತಾ ಇದ್ರು. ಅವರು ಎಂತ ಕಲಿತಾ ಇರ್ಲಿಲ್ಲ. ಅಂದ್ರೆ ಎಂತ ಕಲಿತಾ ಇದ್ರು ಅಂದ್ರೆ ಕ್ಲಾಸಲ್ಲಿ ಎಂತ ಕೇಳ್ತಾರೆ, ಮತ್ತೆ ಡೈಲಿ ಒಂದು ಅರ್ಧ ಗಂಟೆ ಕಲಿತಾ ಇದ್ರು. ಈಗ ಇವತ್ತು ಎಕ್ಸಾಮ್ ಇದ್ರೆ ಉಳಿದವ್ರು ಎಂತ ಮಾಡುವಂತ, ರಾತ್ರಿ ಎಲ್ಲ ಮಲಗಲಿಲ್ಲ, ಒಟ್ಟು ಓದುವಂಥದ್ದು. ಅವರಿಲ್ಲ, ರಾತ್ರಿ ಕೂಡ ಪೀಸ್ಫುಲ್ ಮಲಗ್ತಾರೆ, ಬೆಳಿಗ್ಗೆ ಎದ್ದು ಜಪ ಮಾಡ್ತಾರೆ, ಮತ್ತೆ ಒಂದು ಅರ್ಧ ಗಂಟೆ ಓದ್ತಾರೆ, ಮತ್ತೆ ಹೋಗ್ತಾರೆ. ಮಾಮೂಲಿ ಯಾವಾಗ ಡೈಲಿ ಮಾಡ್ತಾರೆ ಹಾಗೆ. ಅವರಿಗೆ 95%, 97% ಬಂದಿದೆ M.Tech ಅಲ್ಲಿ. ನೋಡಿ, ಈ ರೀತಿ ಜನರಿಗೆ ಗೊತ್ತಿಲ್ಲ. ಈ ಕೃಷ್ಣ ಪ್ರಜ್ಞೆ ಎಂತ ಮಾಡಿದ್ರೆ ಜಪ ನಮ್ಮ ಏಕಾಗ್ರತೆಯನ್ನು ಜಾಸ್ತಿ ಇದು ಆಗ್ತದೆ. ತುಂಬಾ ಅಂದ್ರೆ ನಾವು ತುಂಬಾ ಶಾರ್ಪ್ ಆಗ್ತೇವೆ. ಆದ್ರೆ ಮಕ್ಕಳನ್ನು ನಮ್ಮ ಇದಕ್ಕೆ ಕಳಿಸುವುದಿಲ್ಲ. ಹೇಳ್ತಾರೆ ಅದು ಹೋಗ್ಬಾರ್ದು. ಟೋಟಲಿ ರಾಂಗ್. ಜನರಿಗೆ ಗೊತ್ತಿಲ್ಲ. ಆದ್ರೆ ಎಂತ ಅಂದ್ರೆ ಅವ ಕುಡುಕ ಆದ್ರೂ ಕೂಡ ಚಿಂತೆ ಇಲ್ಲ, ಕೃಷ್ಣ ಭಕ್ತ ಆಗಬಾರ್ದು. ಪೇರೆಂಟ್ಸ್ ಇದು ಥಾಟ್. ಎಸ್, ಹರೇ ಕೃಷ್ಣ. ಯಾರಾದ್ರೂ ಪ್ರಶ್ನೆ ಇದ್ದಲ್ಲಿ ಕೇಳಿ. ಎಸ್, ಐಫೋನ್ ಹೇಳಿ ಸರ್. ಹರೇ ಕೃಷ್ಣ. ಐಫೋನ್ ಅವರೇ. ಎಸ್, ತ್ರೇತಾಯುಗ ಆದ್ಮೇಲೆ ದ್ವಾಪರ ಯುಗ ಬಂದಿರೋದು. ಸೊ ನಾವು ಚಾಂಟಿಂಗ್ ಮಾಡ್ಬೇಕಾದ್ರೆ ನೀವು ಕೃಷ್ಣನ್ನ ಹೇಳಿ ಆಮೇಲೆ ರಾಮನ ಹೇಳ್ತೀರಲ್ವಾ? ಆಕ್ಚುಲಿ ಅದು ರಾಮನ ಜಪ ಮಾಡಿ ಆಮೇಲೆ ಕೃಷ್ಣನ್ ಮಾಡ್ಬೇಕಲ್ವಾ? ಅಲ್ಲ ನೋಡಿ, ನಿಮ್ಮ ಹೂವಾಪ ತರಬೇಡಿ. ನೀವು ಯಾರು? ನೀವು ಇನ್ಸಿಗ್ನಿಫಿಕೆಂಟ್. ಬ್ರಹ್ಮ ಕಲಿಸಂತರ್ಶನ ಉಪನಿಷದಲ್ಲಿ ಹೇಳಿದ್ದಾನೆ, ಬ್ರಹ್ಮ ಹೈಯೆಸ್ಟ್ ಅಥಾರಿಟಿ, ಫಸ್ಟ್ ಲಿವಿಂಗ್ ಎಂಟಿಟಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇತಿ ಷೋಡಶತನಾಮನಂ ಕಲಿಕಲ್ಮಶನಾಶನಂ ನಾಥಾ ಪರ್ವತರೋಪಯ ಸರ್ವವೇದ ಸಿದ್ಧಾಯತೆ. ಹಾಗಾಗಿ ಬ್ರಹ್ಮ ಹೈಯೆಸ್ಟ್ ಅಥಾರಿಟಿ. ಮತ್ತೆ ನೋಡಿ, ನಮ್ಗೆ ಗೊತ್ತಿಲ್ಲದ ನಾವು ಮಾತಾಡಬಾರ್ದು. ಆಫ್ ನಾಲೆಜ್ ಇಸ್ ಡೇಂಜರಸ್. ಆಕ್ಚುಲಿ ಸತ್ಯಯುಗ ಆದ ಮೇಲೆ ನೆಕ್ಸ್ಟ್ ಬರುವಂತದ್ದು ದ್ವಾಪರ ಯುಗ, ನೆಕ್ಸ್ಟ್ ತ್ರೇತಾಯುಗ. ಆದ್ರೆ ಈ ಸೈಕಲ್ ಅಲ್ಲಿ ಎಂತ ಮಾಡಿದ ಅಂದ್ರೆ, ಈ ಸೈಕಲ್ ಅಲ್ಲಿ ಕೃಷ್ಣ ತ್ರೇತವನ್ನು ಫಸ್ಟ್ ಮಾಡಿದ್ದಾನೆ, ದ್ವಾಪರ ಥರ್ಡ್ ಮಾಡಿದ್ದಾನೆ. ದ್ವಾ ಅಂದ್ರೆ 2, ತ್ರೇ ಅಂದ್ರೆ 3. ಮತ್ತೆ ಹೇಗಂದ್ರೆ ನಿಮ್ಮ ಪ್ರಕಾರ ನಿಮ್ಗೆ ಈ ಲೈಫ್ ಅಂತಂದ್ರೆ ಇಮಿಡಿಯೇಟ್ ತ್ರೇತಾಯುಗ ಮತ್ತು ದ್ವಾಪರ ಯುಗ ಮಾತ್ರ ಕಾಣುವಂಥದ್ದು. ತುಂಬಾ ತ್ರೇತಾಯುಗ ದ್ವಾಪರ ಯುಗ ಆಗಿದೆ, ದಯವಿಟ್ಟು ತಿಳ್ಕೊಳ್ಳಿ. ಓಕೆ, ಎಸ್, ಥ್ಯಾಂಕ್ ಯು ಶಾಸ್ತ್ರ ಪ್ರಕಾರ ಹೋಗ್ಬೇಕು, ನಮ್ಮ ಹೂವಾಪು ಅಲ್ಲ. ಥ್ಯಾಂಕ್ ಯು ಗುರುಜಿ. ಎಸ್, ಹರೇ ಕೃಷ್ಣ. ಭಾಗವತಮಲ್ಲಿ ಉಂಟು. ಅಂದ್ರೆ ಈ ಟೈಮಲ್ಲಿ ಈ ಇದರಲ್ಲಿ ಕೃಷ್ಣ ಎಂತ ಮಾಡಿದ ಅಂದ್ರೆ ತ್ರೇತವನ್ನು ಫಸ್ಟ್ ಮಾಡಿದ್ದು, ದ್ವಾಪರವನ್ನು ನೆಕ್ಸ್ಟ್ ಮಾಡಿದ್ದು. ಅಂದ್ರೆ ಅದು ಕೃಷ್ಣನ ಪ್ಲಾನ್. ನಾವು ಕೃಷ್ಣನ ಕ್ವಶನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಕೃಷ್ಣ ಮಾಡಿದ? ಕೃಷ್ಣ ದೇವತ, ಅವನಿಗೆ ಎಂತ ಬೇಕಾದ್ರು ಮಾಡ್ಬೋದು. ಅವನಿಗೆ ಈ ಭೂಮಿಯನ್ನು ಉಲ್ಟಾ ಮಾಡ್ಬೋದು, ಈಗಲೇ ಪ್ರಳಯ ಮಾಡ್ಬೋದು, ಎಂತ ಬೇಕಾದ್ರು ಮಾಡ್ಬೋದು. ಅವನ ಕಂಟ್ರೋಲ್. ಕೃಷ್ಣ ಯಾಕೆ ಮಾಡಿದಾನೆ ನಿಮ್ಗೆ ಯಾಕೆ? ನೀನ್ ಯಾರು? ಕೃಷ್ಣ ಇದು ನೀನ್ ಇನ್ಸಿಗ್ನಿಫಿಕೆಂಟ್. ಪ್ರಭುಪಾದ ಹೇಳ್ತಾನೆ, ಒಬ್ಬಂದ ಹಾಗೆ ಹೇಳ್ತಾನೆ, ಕೃಷ್ಣ ಯಾಕೆ ಹೀಗೆ ಮಾಡಿದ? ಕೃಷ್ಣ ಎಂತ ಬೇಕಾದ್ರು ಮಾಡ್ತಾನೆ. ಕೃಷ್ಣ ದೇವತ ಪರಮೇಶ್ವರ, ಅವನಿಗೆ ಎಂತ ರೈಟ್? ನೀನ್ ಯಾರು? ನೋಡಿ, ಒಮ್ಮೆ ಎಂತ ಆಯ್ತು ಅಂದ್ರೆ, ಪ್ರಭುಪಾದ ಅಮೆರಿಕ ಹೋಗುವಾಗ ಈ ಅಮೆರಿಕನ್ಸ್ ಹೇಳಿದ್ರು, ಯಾಕೆ ನೀವು ಇಲ್ಲಿ ಬಂದಿದ್ದೀರಿ? ಇದು ಅಮೆರಿಕ, ನಮ್ಮ ದೇಶ. ಪ್ರಭುಪಾದ ಹೇಳ್ತಾರೆ, ಇದು ಕೃಷ್ಣನ ಕಿಂಗ್ಡಮ್, ನಾನು ಕೃಷ್ಣನ ಸೇವಕ, ನಾನು ಎಲ್ಲಿ ಬೇಕಿದ್ದು ಬರ್ತೇನೆ, ನೀನ್ ಯಾರು ಹೇಳಲಿಕ್ಕೆ? ಹಾಗಾಗಿ ಇದನ್ನು ಅರ್ಥ ಮಾಡಬೇಕು. ಎಸ್, ಹರೇ ಕೃಷ್ಣ. ಎಸ್, ಹೇಳಿ ಶಿಲ್ಪಾ ಮಾತಾಜಿ ಅವರು. ಎಸ್, ಐಫೋನ್ ಹೇಳಿ ಮಾತಾಜಿ. ಆಕ್ಚುಲಿ ಇದು ರಾಧಾ ರಾಣಿ ಅನ್ನೋದನ್ನ ಬಂದು ಕೃಷ್ಣನಿಗೆ ಮೆನ್ಷನ್ ಮಾಡೋದ ಅಥವಾ ರಾಧಾ ಅವ್ರಿಗೆ ಮೆನ್ಷನ್ ಮಾಡೋದ ಅಂತ? ರಾಧಾರಾಣಿಯ ಬಂದು ಎಂತ ಅರ್ಥ ಆಗಿಲ್ಲ ನನಗೆ. ಈಗ ರಾಧಾರಾಣಿ ಅಂತ ಹೇಳ್ತಿರಲ್ಲ, ಅದು ಬಂದು ರಾಧಾನ ಅಥವಾ ಕೃಷ್ಣನಿಗೆ ರಾಧಾರಾಣಿ ಅಂತ ಹೇಳ್ತೀರಾ ಅಂತ? ನೋಡಿ, ರಾಧಾರಾಣಿ, ಕೃಷ್ಣ ಅದ್ರಲ್ಲಿ ಎಂತ ಕನ್ಫ್ಯೂಷನ್ ನಿಮಗೆ? ಆದ್ರೆ ರಾಧಾರಾಣಿ ಕೃಷ್ಣನ ಎಕ್ಸ್ಪಾನ್ಷನ್. ಹೇಗೆ ಕೃಷ್ಣನಿಂದ ಬಲರಾಮ ಎಕ್ಸ್ಪಾನ್ಷನ್ ಆಗ್ತಾನೆ, ಬಲರಾಮದಿಂದ ಸಂಕರ್ಷಣದಿಂದ
ನಾರಾಯಣದ ಎರಡನೇ ಸಂಕರ್ಷಣ ಮತ್ತೆ ಈ 3 ಪುರುಷಾವತಾರ, 3 ಪುರುಷಾವತಾರ ಬರುವಂತದ್ದು. ಅದೇ ರೀತಿ ಕೃಷ್ಣನ ಎಕ್ಸ್ಪಾನ್ಷನ್ ರಾಧಾರಾಣಿ ಎಕ್ಸ್ಪಾನ್ಷನ್ ಈ ರುಕ್ಮಿಣಿ, ಮತ್ತೆ ರುಕ್ಮಿಣಿ ಎಕ್ಸ್ಪಾನ್ಷನ್ ಲಕ್ಷ್ಮಿ, ಮತ್ತೆ ಲಕ್ಷ್ಮಿ ಎಕ್ಸ್ಪಾನ್ಷನ್ ಪಾರ್ವತಿ. ಈ ರೀತಿ ಎಕ್ಸ್ಪಾನ್ಷನ್. ಓಕೆ ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ರೋಹಿಣಿ ಅವರೇ. ಪ್ರಭುಜಿ ಅಪ್ಕಮಿಂಗ್ ಬ್ಯಾಚ್ ಹೇಳಿ ಪ್ರಭುಜಿ. ವಾಟ್ಸ್ಆಪ್ ಅಪ್ಕಮಿಂಗ್ ಭಗವದ್ಗೀತಾ ಬ್ಯಾಚ್ ಬರ್ತಾ ಇದೆ. ಅಪ್ಕಮಿಂಗ್ ನೋಡಿ, ದಯವಿಟ್ಟು ಎಲ್ಲರೂ ನನ್ನ ಹಂಬಲ್ ರಿಕ್ವೆಸ್ಟ್, ನೀವೆಲ್ಲ ಲಾಭ ಪಡೆದಿದ್ದೀರಿ. ಮಾರ್ಚ್ 1ಕ್ಕೆ ನಮ್ಮ ಭಗವದ್ಗೀತಾ ಬ್ಯಾಚ್ ಆಗ್ತಾ ಉಂಟು. ನೀವು ಎಲ್ಲರೂ ಮ್ಯಾಕ್ಸಿಮಮ್ ಒಬ್ಬೊಬ್ರು 10 ಮಂದಿಗೆ ನೀವು ನಿಮ್ಮೆಲ್ಲ ಗೆಳೆಯರು, ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಕಳಿಸಿ, ಎಲ್ಲರಿಗೂ ಲಾಭ ಆಗಲಿ. ನೋಡಿ ಮತ್ತೆ ಅಂತಂದ್ರೆ, ಈಗ ನೀವು ಕಳಿಸುವಲ್ಲಿ ಯಾರಾದ್ರೂ ಒಬ್ಬ ಭಕ್ತನಾದ್ರೆ ಆ ಕ್ರೆಡಿಟ್ ನಿಮ್ಗೆ ಹೋಗ್ತದೆ. ಕೃಷ್ಣ ನಿಮ್ಗೆ ಅನ್ಲಿಮಿಟೆಡ್ ಅನುಗ್ರಹ ಕೊಡ್ತಾನೆ. ದಯವಿಟ್ಟು, ಯಾಕೆಂದ್ರೆ ಯಾರಾದ್ರೂ ಒಬ್ಬನಿಗೆ ಭಗವದ್ಗೀತೆ ಕೊಟ್ಟು ಇಲ್ಲ ಅವನು ಕೃಷ್ಣ ಭಜನೆ ತಂದ್ರೆ ಆ ಲಾಭ ನಿಮ್ಗೆ ಸಿಗ್ತದೆ. ಇದು ಕೃಷ್ಣ ಖಂಡಿತ. ಹಾಗಾಗಿ ಎಲ್ಲರೂ ಮಾರ್ಚ್ 1 ಅಲ್ಲಿ ನಂದು ಬ್ಯಾಚ್ ಆಗ್ತದೆ. ಸಂಜೆ ಇಲ್ಲ, ನಾನು ಬೆಳಿಗ್ಗೆ ಮಾತ್ರ. ಬೆಳಿಗ್ಗೆಗೆ ನೀವು ಎಲ್ಲರಿಗೂ ಕೊಡ್ಬೋದು. ಎಸ್ ರೋಹಿಣಿ ದೇಶಪಾಂಡೆ, ಹರೇ ಕೃಷ್ಣ. ಹೇಳಿ ಮಾತಾಜಿ. ಧನ್ಯವಾದ ಮಾತಾಜಿ. ನಿಮ್ಗೆ ಫಸ್ಟಿಗೆ ಧನ್ಯವಾದ. ನೀವು ಈ ಲೈಫ್ ಮೆಂಬರ್ಶಿಪ್ ನಿನ್ನೆ ಕೊಟ್ಟಿದ್ದೀರಿ, ತುಂಬಾ ಧನ್ಯವಾದ. ಈ ರಾಧಾ ಗೋವಿಂದ್ ಟೆಂಪಲ್ ಕಡೆಯಿಂದ ನಿಮ್ಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಹರೇ ಕೃಷ್ಣ. ನಂದ್ ಚಿಕ್ಕ ಕಾಣಿಕೆ ಅದು ಅಂದ್ರೆ ಕೃಷ್ಣ ಕೊಟ್ಟಿದ್ದೇನೆ, ವಾಪಸ್ ಕೊಡ್ತಾ ಇದ್ದೀನಿ. ಇನ್ನ ಮಾಡ್ಬೋದು ಅನ್ಕೊಂಡಿದ್ದೀನಿ. ಒಂದ್ ನಿಮಿಷ. ಕೃಷ್ಣನಿಗೆ ಚಿಕ್ಕ ಯಾವುದಿಲ್ಲ. ಪ್ರಭುಪಾದ ಹೇಳುವಂತದ್ದು, ಒಬ್ಬ ದೇವಸ್ಥಾನದಲ್ಲಿ ಗುಡಿಸುವವ, ದೇವಸ್ಥಾನದಲ್ಲಿ ನೆಲವೊರೆಸುವವ, ದೇವಸ್ಥಾನದಲ್ಲಿ ಕೃಷ್ಣನ ಪಾತ್ರೆ ತೊಳೆಯುವವ, ದೇವಸ್ಥಾನದಲ್ಲಿ ಕೃಷ್ಣನಿಗೆ ಅಡಿಗೆ ಮಾಡುವವ, ದೇವಸ್ಥಾನದಲ್ಲಿ ಕೃಷ್ಣನಿಗೆ ಈ ಪೂಜೆ ಮಾಡುವವ, ದೇವಸ್ಥಾನದಲ್ಲಿ ಕೃಷ್ಣನಿಗೆ ಕ್ಲಾಸ್ ಮಾಡುವವ, ಎಲ್ಲದಕ್ಕೂ ಅಲ್ಲಿ ಕಡಿಮೆ ಜಾಸ್ತಿ ಇಲ್ಲ. ಕೃಷ್ಣನ ಅನುಗ್ರಹ ತಿಳಿತಾ? ಸರಿ. ನಂಗೆ ಬರೀ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಾಗಿತ್ತು. ಬೇರೆಯವರು ಇಲ್ಲಿ ಇದ್ರಲ್ಲಿ ಬಂದಿದ್ದಾರೆ. ಸೊ ನಾನು ಚಿಕ್ಕವಳಿರ್ಬೇಕಾದ್ರೆ ನಾನು ಧ್ಯಾನ ಮಾಡ್ತಾ ಇದ್ದೆ ಜಪಮಾಲೆನಲ್ಲಿ, ಬಟ್ ಗಣೇಶಾಗ್ ಮಾಡ್ತಾ ಇದ್ದೆ ಜಾಸ್ತಿ. ಆಮೇಲೆ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಈ ಬ್ರಹ್ಮಕುಮಾರೀಸ್ ಒಂದ್ ಸ್ವಲ್ಪ ದಿವ್ಸ ಹೋದೆ. ಅವ್ರದೂನು ಅಂದ್ರೆ ಬ್ರಹ್ಮ ಜ್ಯೋತಿ ಅದು ಇದು ಎಲ್ಲ ಹೇಳಿದ್ರು. ಅಷ್ಟು ಅಂದ್ರೆ ನನ್ ಕ್ವೆಶನ್ಸ್ ಎಲ್ಲ ಆನ್ಸರ್ ಆಗಿಲ್ಲ. ಮತ್ತೆ ಅದ್ ಮೆಡಿಟೇಷನ್ ಮಾಡಕ್ ಟ್ರೈ ಮಾಡಿದೆ, ಬಟ್ ಅದು ಮನ್ಸು ಸ್ಥಿರ ಆಗಿಲ್ಲ. ಆಮೇಲೆ ಇಲ್ಲಿ ಸಿಂಗಾಪುರಲ್ಲಿ ಇದೀನಿ ಈಗ. ಬಟ್ ಇಲ್ಲಿ 1 ವರ್ಷ ಕೋವಿಡ್ ಟೈಮ್ ಇಂದ ನಂಗೆ ಭಗವದ್ಗೀತಾ ಮೊದ್ಲಿಂದಾನು ಕಲಿಬೇಕು ಅಂತ ಆಸೆ ಇತ್ತು, ಬಟ್ ಅದೆಂದು ಇದಾಗಿಲ್ಲ. ಆಮೇಲೆ ಇಲ್ಲಿ ಒಬ್ರು ಕಲಿಸ್ತಾ ಇದ್ದಾರೆ ವೀಕೆಂಡ್ ಕ್ಲಾಸು ಇಂಗ್ಲಿಷ್ ಅಲ್ಲಿ, ಅಲ್ಲಿ ಹೋಗ್ತಾ ಇದ್ದೆ. ಬಟ್ ಈಗ ನೀವ್ ಕನ್ನಡದಲ್ಲಿ ಮಾಡೋದ್ರಿಂದ ಅದು ತುಂಬಾನೇ ಒಂಥರ ಮನ್ಸಿಗೆ ಕರೆಕ್ಟ್ ಆಗಿ ತಿಳಿತು. ಮತ್ತೆ ಒಂಥರ ತುಂಬಾ ಡೀಪ್ ಆಗಿ ಹೋಗಿದೆ ಅನ್ಸತ್ತೆ ಕನ್ನಡದಲ್ಲಿ ಕೇಳಿದಕ್ಕೆ. ಮತ್ತೆ ತುಂಬಾ ಧನ್ಯವಾದಗಳು ನಿಮ್ಗೆ, ಮತ್ತೆ ಎಲ್ರಿಗೂ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರೆಲ್ರಿಗೂ ಧನ್ಯವಾದ. ಇದು ನಂಗೆ ಅಂದ್ರೆ ಗಣೇಶದಿಂದ ಇಲ್ಲಿ ಬರಕ್ಕೆ ಒಂದ್ ಸ್ವಲ್ಪ ಅಂದ್ರೆ ಆ ನಂಬಿಕೆ ತುಂಬಾ ವರ್ಷದಿಂದ ಗಣೇಶಗೆ ಪ್ರೇ ಮಾಡ್ತಾ ಇರೋದ್ರಿಂದ ಅದು ಒಂದ್ ಸ್ವಲ್ಪ ಕಷ್ಟ ಆಯ್ತು. ಬಟ್ ಆಮೇಲೆ ಲಾಜಿಕಲಿ ಥಿಂಕ್ ಮಾಡಿದ್ರೆ ಗಣೇಶನೇನೆ ಭಗವದ್ಗೀತಾ ಮಹಾಭಾರತ ಬರ್ದಿರೋದು. ಸೊ ಅವನ್ಕಿಂತ ಹೆಚ್ಚು ಅಂತ ಅವನ್ಗೆ ಗೊತ್ತಿದ್ದಾಗ ನಾವು ಕೃಷ್ಣ ಒಪ್ಕೊಳ್ಳೋಕೆ ಅದು ಐ ಮೀನ್ ಇಟ್ ಇಸ್ ಲಾಜಿಕಲ್. ಐ ಫೀಲ್ ಆಫ್ಟರ್ ರೀಡಿಂಗ್ ಭಗವದ್ಗೀತಾ ಮತ್ತೆ ಎಲ್ಲ ಕೇಳಿದ್ರೆ ಕೃಷ್ಣನೇ ಗಾಡ್ ಅಂತ ಗೊತ್ತಾಗತ್ತೆ. ಸೊ ಲಾಟ್ ಆಫ್ ಮೈ ಕ್ವೆಶನ್ಸ್ ತುಂಬಾ ನಾವ್ ಯಾಕೆ ಇಲ್ಲಿ ಬಂದಿರೋದು, ನಿಜವಾದ ದೇವ್ರು ಯಾರು, ಅದೆಲ್ಲಾ ಪ್ರಶ್ನೆ ಉತ್ತರ ಸಿಕ್ಕಿದೆ. ಇನ್ನ ಅಂದ್ರೆ ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್. ಇನ್ನ ತುಂಬಾ ಓದೋದಿದೆ, ಇನ್ನ ತುಂಬಾ ಕಲಿಯೋದಿದೆ, ಇನ್ನ ತುಂಬಾ ಜಪ ಮಾಡೋದಿದೆ. ಬಟ್ ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ನಮ್ ನಾಲೆಜ್ ಇಂಪಾರ್ಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ನೋಡಿ, ನೀವು ಥ್ಯಾಂಕ್ಸ್ ಹೇಳಿದ್ರೆ ಇವರಿಗೆ ಹೇಳಿ. ಒಂದ್ ನಿಮಿಷ ಫೋಟೋ ತೋರಿಸ್ತೇನೆ. ಸರಿ. ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್. ನಾನು ಜಸ್ಟ್ ಒಂದು ಪೋಸ್ಟ್ ಮ್ಯಾನ್. ಇವರು ನನಗೆ ಪೋಸ್ಟ್ ಕೊಟ್ಟಿದ್ದಾರೆ, ನಿಮಗೆ ಕೊಡ್ಲಿಕ್ಕೆ ಹೇಳಿದ್ದಾರೆ, ನಾನು ಕೊಟ್ಟಿದ್ದೇನೆ. ಹಾಗಾದ್ರೆ ಎಂತ ಥ್ಯಾಂಕ್ಸ್ ಇದ್ರೆ ಇವರಿಗೆ ಹೋಗ್ಲಿ, ನಮ್ಗೆ ಅಲ್ಲ. ಅವರು ಮೂಲ ಅವರಿಗೆ ಹೋಗ್ಲಿ. ನಿಮ್ಮ ಥ್ಯಾಂಕ್ಸ್ ನಾನು ಅಂದ್ರೆ ನೀವು ಕೊಡ್ತಾ ಇದ್ದೀರಿ, ಅದನ್ನು ಆಚೆ ಕಳಿಸ್ತಾ ಇದ್ದೀನಿ ಅವರಿಗೆ. ಯಾಕೆಂದ್ರೆ ಅವರಿಂದ ನನಗೆ ಬಂದಿದೆ. ಅವರು ಕೊಟ್ಟದನ್ನು ನಾವು ಹೇಳುವಂಥದ್ದು. ನಾನು ಜಸ್ಟ್ ಆ ಮೆಸೇಜ್ ಕೊಟ್ಟದ್ದು. ಅವರು ಭಗವದ್ಗೀತೆ ಬರ್ದಿದ್ದಾರೆ, ಅವರ ಮೆಸೇಜ್ ಅನ್ನು ನಿಮ್ಗೆ ಹೇಳಿದೆ ಅಷ್ಟೇ. ಎಸ್, ಧನ್ಯವಾದ ಮಾತಾಡಿ, ಧನ್ಯವಾದ. ಎಸ್, ರತ್ನಾ ಶೆಟ್ಟಿ ಅವರೇ. ಎಸ್ ರತ್ನಾ
ಗುರುಜಿ ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ. ಗುರುಜಿ ನಂದೊಂದು ಕ್ವಶನ್ ಅಂದ್ರೆ, ನಾವೀಗ ಹರೇ ಕೃಷ್ಣ ಈ ಜಪ ಉಂಟಲ್ಲ, ಇದನ್ನ ನಾವು ಮಾಲೆ ತೂನೆ ಮಾಡ್ಬೇಕಾ, ಅಲ್ಲ ನಾವು ಎನಿ ಟೈಮ್ ಅಂದ್ರೆ ನಮ್ಗೆ ಫ್ರೀ ಉಂಟು, ಏನಾದ್ರೂ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದ್ರಲ್ಲಿ ನಮ್ಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ದು ಆಗ ಸಹ ನಾವು ಜಪ ಮಾಡಿದ್ರೆ ಅದರ ಫಲ ಸಿಗ್ತದಾ ಇಲ್ವಾ? ನೋಡಿ, ಎಲ್ಲ ಟೈಮ್ ಮಾಡ್ಬೋದು, ಆದ್ರೆ ನೀವು ಡಿಸಿಪ್ಲಿನ್ ಆಗಿ ಮಾಲೆಯಲ್ಲಿ 16 ಸುತ್ತು ಮಾಡ್ಬೇಕು. ಮತ್ತೆ ನೀವು ಅಡಿಗೆ ಮಾಡುವಾಗ, ಪಾತ್ರೆ ತೊಳೆಯುವಾಗ ಜಪ ಮಾಡ್ತಾ ಇರಿ. ಅದೆಲ್ಲ ನಿಮ್ಮ ಬ್ಲಾಕ್ ಅಕೌಂಟ್. ವೈಟ್ ಅಕೌಂಟ್ ಬೇಕು. ವೈಟ್ ಅಕೌಂಟ್ ಅಂದ್ರೆ ಈ ಜಪ ಮಾಲೆಯಲ್ಲಿ ಮಾಡುವಂಥದ್ದು ವೈಟ್ ಅಕೌಂಟ್. ಅದು ನಿರ್ದಿಷ್ಟವಾಗಿ 16 ಸುತ್ತು ಮಾಡ್ಬೇಕು ಕೌಂಟ್ ಅಲ್ಲಿ. ಮತ್ತೆ ಉಳಿದದ್ದು ಎಷ್ಟು ಬೇಕಿದೆ ಮಾಡಿ. ಕೆಲಸ ಮಾಡುವಾಗ, ಅದು ಆಚೆ ಹೋಗುವಾಗ ಎಷ್ಟು ಬೇಕಿದೆ ಮಾಡಿ, ಅದೆಲ್ಲ ಎಕ್ಸ್ಟ್ರಾ. ಅದರಲ್ಲಿ ಕೂಡ ಬೆನಿಫಿಟ್ ಉಂಟು. ಆದ್ರೆ ನಿರ್ದಿಷ್ಟವಾಗಿ ನಾವು ಎಣಿಕೆ ಇಟ್ಕೊಂಡು ಮಾಡ್ಬೇಕು. ಆಯ್ತು ಗುರುಜಿ, ಆಯ್ತು. ನಾನು ಅದೇ ಎಣಿಸ್ತಾ ಇದ್ದೆ, ಅಂದ್ರೆ ನಮ್ಗೆ ಏನ್ಸ ಕೆಲಸ ಮಾಡುವಾಗ ನಮ್ಗೆ ಅದು ಜಪ ತನ್ನಂತಾನೆ ಈಗ ಇಷ್ಟು ದಿವಸ ಕೇಳ್ತಾ ಇದ್ದೇವಲ್ಲ, ಸೊ ಎನಿ ಟೈಮ್ ಅದು ತಲೆಯಲ್ಲಿ ಬರ್ತಾ ಇರ್ತದೆ. ಅಂದ್ರೆ ಹರೇ ಕೃಷ್ಣ ಬಾಯಲ್ಲಿ ಸಹ ಬರ್ತದೆ. ಸೊ ಐ ಥಾಟ್ ಕಿ ಅದ್ರದ್ದು ಪ್ರತಿಫಲ ಉಂಟಾ ಇಲ್ವಾ ಅಲ್ಲ ಪ್ರತಿಫಲ ಉಂಟಪ್ಪ. ಪ್ರತಿಫಲ ನೋಡಿ ಎಂತ ಅಂದ್ರೆ, ಇದಕ್ಕೆ ರಿಲೇಟೆಡ್ ಒಂದು ಹೇಳ್ತೇನೆ. ಶ್ರೀಲ ಭಕ್ತಿದಾನ ಸರಸ್ವತಿ ಠಾಕೂರ್ ಹೇಳುವಂತದ್ದು, ಈ ಹರೇ ಕೃಷ್ಣ ಜಪದಿಂದ ಖಾಲಿ ಮನುಷ್ಯರಿಗೆ ಮಾತ್ರಲ್ಲ, ಈ ಗೋಡೆಗೆ, ಮರಕ್ಕೆ, ಎಲ್ಲದಕ್ಕೂ, ಪ್ರಾಣಿಗಳಿಗೆ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ. ಈಗ ನೀವು ಹೇಳುದ್ರಿಂದ ಅವರಿಗೆ ಕೂಡ ಲಾಭ ಆಗ್ತದೆ, ಖಾಲಿ ನಿಮ್ಗೆ ಮಾತ್ರ ಲಾಭ ಅಲ್ಲ. ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಇದ್ರಲ್ಲಿ ಲಾಭ ಉಂಟು. ಮತ್ತೆ ನೋಡಿ, ಕೆಲವರೊಮ್ಮೆ ನನಗೆ ಒಂದಾಗಿದೆ. 10 ವರ್ಷದ ಹಿಂದೆ ನಾನು RTOಗೆ ಹೋಗುವಾಗ, ಅಲ್ಲಿ ಎಂತ ಆಯ್ತು, ನಾನು ಬರುವಾಗ ಒಂದು 10 ಜನ ಈ ತಮಾಷೆಗೆ ಮಾಡಿದ್ರು, ಈ ಹರೇ ಕೃಷ್ಣ ಬಂದ್ರೆ ಹರೇ ಕೃಷ್ಣ ಬಂದ್ರು. ಆ ರೀತಿ ಅವ್ರು ಹೇಳಿದ ಅವನಿಗೆ ಕೂಡ ಬೆನಿಫಿಟ್ ಉಂಟಂತೆ, ಶಾಸ್ತ್ರದಲ್ಲಿ ಉಂಟು. ಯಾರು ತಮಾಷೆಯಲ್ಲಿ ಅವರು, ನಾವೀಗ ಹರೇ ಕೃಷ್ಣ ಕೀರ್ತನೆ ಮಾಡಿದ್ರು, ಕೆಲವರೆಲ್ಲ ಈ ರೋಡಲ್ಲೆಲ್ಲ ಸ್ವಲ್ಪ ಅದವ್ರಿಗೆ ಗೊತ್ತಿಲ್ಲ, ಅವರು ಹರಿಗೆ ಅವ್ರು ಕೂಡ ತಮಾಷೆಯಲ್ಲಿ ಹೇಳ್ತಾರೆ, ಅವನಿಗೆ ಕೂಡ ಬೆನಿಫಿಟ್ ಉಂಟು. ತಮಾಷೆಯಲ್ಲಿ ಹೇಳಿದ್ರು ಕೂಡ ಬೆನಿಫಿಟ್ ಉಂಟು. ಹಾಗಾಗಿ ಕೃಷ್ಣ ಭಜನೆ ಲಾಸ್ ಅಲ್ಲ, ಎಲ್ಲರಿಗೂ ಬೆನಿಫಿಟ್ ಉಂಟು, ಲಾಭವೇ, ಅದ್ರ ಲಾಸ್ ಇಲ್ಲ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ, ಹರೇ ಕೃಷ್ಣ. ಎಸ್, ಯಾವ್ದಾದ್ರು ಪ್ರಶ್ನೆ ಉಂಟಾ? ನೋಡಿ, ನಾಡ್ದು ಎಲ್ಲ ಬನ್ನಿ, ಮಂಡೆಯಿಂದ ಕ್ಲಾಸ್. ಎಸ್, ಐಫೋನ್ ಹೇಳಿ ಮಾತಾಡಿ. ಎಸ್, ಐಫೋನ್ ಅವರೇ. ಎಸ್, ಐಫೋನ್. iPhone. ಹರೇ ಕೃಷ್ಣ ಗುರುಜಿ. ಹೇಳಿ ಹೇಳಿ. ಇದು ಭಾಗವತಂ ಓದ್ಬೇಕಾದ್ರೆ ನಾನು ಅದು ಇನಿಷಿಯಲ್ ಅಂದ್ರೆ ಸ್ಟಾರ್ಟಿಂಗ್ ಪೇಜ್ ಗಳಲ್ಲಿ ಅದು ಬಂದು ಆಷಾಢ ಮಾಸದಲ್ಲಿ ಓದಿದ್ರೆ ಶ್ರೇಷ್ಠ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದು ಅವಾಗೆ ಓದ್ಬೇಕಾ ಅಥವಾ ಎನಿ ಟೈಮ್ ನಾವು ಫ್ರೀ ಆದಾಗ ಓದ್ಬೋದಾ ಅಂತ? ಪುಸ್ತಕ ಯಾರ್ದು ಭಾಗವತಂ? ಇಸ್ಕಾನ್ ಇಂದ ಇಶ್ಯೂ ಮಾಡಿರೋದು ಗುರುಜಿ ಅದು. ಕರೆಕ್ಟ್, ಇಸ್ಕಾನ್ ಪುಸ್ತಕವಾ? ನಾನು ಆಕ್ಚುಲಿ ಲೈಫ್ ಟೈಮ್ ಮೆಂಬರ್ ಆಗಿದ್ದೀನಿ ಇಲ್ಲಿ ಬ್ಯಾಂಗ್ಳೂರ್ ಇಸ್ಕಾನ್ ಅಲ್ಲಿ. ಸೊ ಅವ್ರು ಕೊಟ್ಟಿರುವಂತ ಬುಕ್ಸ್ ಗಳೇ ಅದೇ 18 ಕಾಂಟ್ ಕೊಟ್ಟಿದಾರಲ್ಲ ಅದ್ರದೇನೆ. ಎಂತಂದ್ರೆ ಪ್ರಭುಪಾದ ಹೇಳುವಂತದ್ದು, ಭಾಗವತಂ ಯಾರು ಓದ್ತಾ ಇದ್ದಾನೆ ಅವ ಈಸ್ ಗೋಯಿಂಗ್ ಟು ಲಿವ್, ಈಸ್ ನಾಟ್ ಗೋಯಿಂಗ್ ಟು ಡೈ. ಅಂದ್ರೆ ಡೈ ಅಂದ್ರೆ, ಈಗ ನೋಡಿ, ನಮ್ಮ ಇವತ್ತಿನ ದಿವಸ ಆಯ್ತು, ನಮ್ದು ಈಗ ಸಪೋಸ್ ನಾವೀಗ ಒಂದು 70 ವರ್ಷ ಬದುಕ್ತೇವೆ. ಇವತ್ತು ಒಂದು ದಿವಸ ನಮ್ದು ಸಾಯುವುದು ಹತ್ತಿರ ಬರ್ತಾವ ಸಾವು. ಆದ್ರೆ ಯಾರು ಭಾಗವತಂ ಓದ್ತಾನೆ ಅವ ಇರುವುದು. ಹಾಗಾಗಿ ಎನಿ ಮೂಮೆಂಟ್ ನಿಮ್ಗೆ ಸ್ಟಾರ್ಟ್ ಮಾಡ್ಬೋದು, ಎನಿ ಮೂಮೆಂಟ್. ಅದೇ ಅಂದ್ರೆ ಕಂಟಿನ್ಯೂಸ್ ಆಗಿ ಓದಕ್ ಆಗೋದಿಲ್ಲ ಗುರುಜಿ, ಅದು ಅಂದ್ರೆ ಲೈಕ್ ಬಿಸಿ ಇರ್ತೀನಿ ನಾನು ಸ್ವಲ್ಪ ಶೆಡ್ಯೂಲ್. ಸೊ ಯಾವಾಗ ಫ್ರೀ ಇರ್ತೀನಿ ಅವಾಗ ಓದ್ತೀನಿ, ಆತರ ಡಿಸ್ಕಂಟಿನ್ಯೂ ಮಾಡಿ ಓದ್ಬೋದಾ ಅಂತ. ಓದ್ಬೋದು. ಕ್ಲಾಸಿಗೆ ಬನ್ನಿ ನೀವು. ನಾಡಿದ್ದು ನನ್ನ ನೆಕ್ಸ್ಟ್ ವೀಕ್ ಬೆಳಿಗ್ಗೆ ಕ್ಲಾಸ್ ಉಂಟು 6 to 7. ಕ್ಲಾಸಿಗೆ ಬನ್ನಿ, ನಿಮ್ಗೆ ಸ್ವಲ್ಪ ತಿಳಿಸ್ತೇನೆ ಹೇಗೆಲ್ಲ ಓದುದು ಅಂತ. ಓಕೆ ಗುರುಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಎಸ್, ಯಾರ್ದಿಲ್ವಾ? ಎಸ್, ಹೇಗೆ ಆಯ್ತು ಈ ಶಿಕ್ಷಾಶ್ರಮಂ? ಯಾರಾದ್ರೂ ಹೇಳ್ಬೋದಾ? ಎಸ್, ಲಾಸ್ಟ್ ಅಲ್ಲಿ ನೀವು ಹೇಳೋ ಮಂತ್ರ ಮೀನಿಂಗ್ ನೋಡಿ. ವಾಂಚಾ ಕಲ್ಪತರೋ ಅಭಿಷ್ಯ ಕೃಪಾ ಸಿಂಧುವೇವಚ ಪತಿತನಾಂ ಪಾವನಿಯೋಭ್ಯೋ ವೈಷ್ಣವ್ಯೋ ನಮೋ ನಮಃ. ಇದರ ಅರ್ಥ ಎಂತಂದ್ರೆ, 10th offense, ಒಂದು ನಿಮಿಷ, 2 + 1
don't have complete faith in chanting holy names, Lord, and to maintain mental attachment even after understanding how many instructions are matter. And every day to Krishna. Yes. One nimisha. 10th of his not have complete faith. Sorry. 10th of his not have complete faith in chanting holy names, Lord, and to maintain mental attachment even after understanding so many instructions subject matter. Every devotee who consider Vaishnava must guard against this offense in order to quickly achieve desires which is Krishna Prema. Let us offer our humble obeisance to all the Vaishnava devotees of the Lord who are just like desire trees who can fulfill all desires, and just humble obeisance to all the Vaishnava devotees who are finally one ನಿಮಿಷ ಮಾಡ್ತಾ ಹೋಗ್ತಾ ಉಂಟು. Krishna. Offer all the Vaishnava devotees who are just desire, fulfill all desires and full of compassion for the fallen conditioned souls. Fallen conditions. ಅಂದ್ರೆ ಇದು ವೈಷ್ಣವರಿಗೆ ಅವ್ರು ತುಂಬಾ ಕೃಪೆ ಉಂಟು. ವಾಂಛಕಲ್ಪತರು ವಿಶ್ವ ಕೃಪಾ ಸಿಂಧು ವಿವೇಚ ಪತ್ರನಾಮ ಪಾವನವು ವೈಷ್ಣವನೋ. ಅಂದ್ರೆ ಎಲ್ಲ ವೈಷ್ಣವರಿಗೆ ದಂಡವತ್ ಅಂತ ಹೇಳುವಂಥದ್ದು ನಮಸ್ಕಾರ. ಯಾಕೆಂದ್ರೆ ಅವರು ನಾವು ಈ ಪತಿತರು, ಅವರ ಕೃಪೆ ಸಿಕ್ಕಿದ್ರೆ ನಾವು ಪತಿತರೆಲ್ಲ ನಮ್ಮನ್ನು ಮುಕ್ತ ಆತ್ಮನ ಮಾಡಬಹುದು. ಹಾಗಾಗಿ ಈ ಎಲ್ಲ ವೈಷ್ಣವರಿಗೆ ನಾವು ನಮಸ್ಕಾರ ಮಾಡುವಂಥದ್ದು. ಎಸ್, ಭಗವದ್ಗೀತೆ ಹೇಳಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಗುರುಜಿ. ಎಸ್, ಲೈಕ್ ಕಂಟಿನ್ಯೂಟಿ ಇಡಿ, ಕನೆಕ್ಷನ್ ಇಡಿ. ಎಸ್ ಎಸ್, ಯಾವ್ದು ಪ್ರಶ್ನೆ ಉಂಟಾ? ಇಲ್ಲ ಅಲ್ಲ, ಓಕೆ. ಆಗ ನಾವು ಮುಕ್ತಾಯ ಮಾಡುವ. ಎಸ್, ಇದರ ಬಗ್ಗೆ ಇವತ್ತಿದು ಕ್ಲಾಸ್ ಶಿಕ್ಷಾಶ್ರಮ ಕ್ಲಾಸ್ ಹೇಗೆ ಆಯ್ತು? ಶಿಕ್ಷಾಶ್ರಮ ಕ್ಲಾಸ್ ಒಂದು ನಿಮಿಷ.